ಅಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಸದಸ್ಯರುಗಳು ಕೂಡ ಇದ್ದಾರೆ. ಅವರೆಲ್ಲರನ್ನು ಕೂಡ ಆದರಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡು ಇವತ್ತಿನ ವಿದಾಯ ಸನ್ಮಾನ ಸಮಾರಂಭವನ್ನು ಸ್ವೀಕರಿಸಲಿಕ್ಕೆ ಬಂದಿರುವಂತಹ ಶ್ರೀಮತಿ ಸುಮಲತಾ ಅವರು, ಶ್ರೀಮತಿ ಲಕ್ಷ್ಮೀ ಶ್ರೀನಿವಾಸ ಮೂರ್ತಿ ಅವರು ಇವತ್ತಿನ ಕೇಂದ್ರ ಬಿಂದುಗಳು. ಅವರೆಲ್ಲರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ಳುವಂಥ ಕ್ಷಣಗಳು. ಸೋಮಶೇಖರ್ ಚೌಟ್ರು ನಮ್ಮ ಸಂಚಾಲಕರು, ಹಾಗೆ ಕೋಶಾಧಿಕಾರಿ ಆಗಿರುವಂತಹ ಜಯರಾಮ್ ಆಳ್ವಪೋಡರ್ ಅವರು, ಕಾರ್ಯದರ್ಶಿಯಾದಂಥ ರಾಜಕುಮಾರ್ ಶೆಟ್ಟಿ ಅವರು, ಸುರೇಂದ್ರ ಕಂಬಳಿ ಅವರು, ಹಾಗೆ ನಮ್ಮ KMK ಮಂಜನಾಡಿ ಅವರು ಮತ್ತು ಜಗದೀಶ್ ಶೆಟ್ಟಿ ಅವರು ಇಬ್ಬರು ಕೂಡ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರುಗಳು, ಕಾರ್ಯದರ್ಶಿಯವರು ಇದ್ದಾರೆ. ಅವರ ಇರುವಿಕೆಯನ್ನು ಗುರುತಿಸ್ತೇವೆ. ಎರಡು ಸಂಸ್ಥೆಯ ಮುಖ್ಯಸ್ಥರುಗಳು, ಮುಖ್ಯ ಉಪಾಧ್ಯಾಯರುಗಳು, ಹಾಗೆ ನಿವೃತ್ತ ಮುಖ್ಯೋಪಾಧ್ಯಾಯರು ನಮ್ಮ ಮಾರ್ಗದರ್ಶಕರು ಆಗಿರುವಂಥ ರವೀಂದ್ರ ಐ ಕಲ್ಲಿಮಾರ್ ಅವರು ಮತ್ತು ನತಾಣಿಯಲ್ಲಿ ಎಡ್ವರ್ಡ್ ಐಮನ್ ಸರ್ ಅವರು ಕೂಡ ವೇದಿಕೆಯನ್ನು ಸೇರಿಕೊಳ್ಳಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತೇನೆ. ಇವತ್ತಿನ ವಿದಾಯ ಸನ್ಮಾನ ಸಮಾರಂಭವನ್ನು ಸ್ವೀಕಾರ ಮಾಡಲಿಕ್ಕೆ ಇರುವಂತಹ ಲಕ್ಷ್ಮೀ ಟೀಚರ್ ಅವರು, ಸುಮಲತಾ ಟೀಚರ್ ಅವರು ಇರುವರು ಕೂಡ ವೇದಿಕೆಗೆ ಬರಬೇಕು. ಹಾಗೆ ರಾಧಾಕೃಷ್ಣ ರೈ ಅವರು ಮತ್ತು ಮೋಹಿನಿ ಟೀಚರ್ ಅವರು ಕೂಡ ಈ ವೇದಿಕೆಯನ್ನು ಸೇರಿಕೊಳ್ಬೇಕು ಅಂತೇಳಿ ಸಂದರ್ಭದಲ್ಲಿ ವಿಶೇಷವಾಗಿ ವಿನಂತಿ ಮಾಡಿಕೊಳ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ಪ್ರಾರ್ಥನೆ. ಶ್ರೀಯುತ ರವಿಶಂಕರ್ ಸರ್ ಅವರು ಪ್ರಾರ್ಥನೆಗೆ ಇಲ್ಲಿಕ್ಕಿದ್ದಾರೆ. ನಮಿಸುವೆ ನಿನಗೆ ಪ್ರೇಮಮಯೀ, ಬೆಳಗಿಸು ಮನವ ಕರುಣಾಮಯೀ. ನಮಿಸುವೆ ನಿನಗೆ ಪ್ರೇಮಮಯೀ, ಬೆಳಗಿಸು ಮನವ ಕರುಣಾಮಯೀ. ವಿಧ ವಿಧ ಹೊಂಗನಸುಗಳನ್ನು ಕಟ್ಟಲು ಬದುಕುವ ಬೆಳೆಯುವ ಹಾದಿಯ ಹುಡುಕಲು. ವಿಧ ವಿಧ ಹೊಂಗನಸುಗಳನ್ನು ಕಟ್ಟಲು ಬದುಕುವ ಬೆಳೆಯುವ ಹಾದಿಯ ಹುಡುಕಲು. ಬಾಳಿನ ಸಂಕೀರ್ಣತೆಯನ್ನು ತಿಳಿಯಲು ನಮ್ಮಲ್ಲಿಹುದು ಚಿರಯೌವನವು. ನಮಿಸುವೆ ನಿನಗೆ ಪ್ರೇಮಮಯೀ, ಬೆಳಗಿಸು ಮನವ ಕರುಣಾಮಯೀ. ಬದುಕಿನ ನಾನಾ ರಂಗದಿ ನರ್ತಿಸಿ ಜೀವನದಾಳದ ಸತ್ಯವ ಗ್ರಹಿಸಲು. ಬದುಕಿನ ನಾನಾ ರಂಗದಿ ನರ್ತಿಸಿ ಜೀವನದಾಳದ ಸತ್ಯವ ಗ್ರಹಿಸಲು. ನಮ್ಮಲ್ಲಡಗಿದ ಶಕ್ತಿಯ ರಕ್ಷಿಸಿ ಶಾಂತಿಯ ಸ್ಥಾಪಿಸೆ ಅನುಗೊಳಿಸು. ನಮಿಸುವೆ ನಿನಗೆ ಪ್ರೇಮಮಯೀ, ಬೆಳಗಿಸು ಮನವ ಕರುಣಾಮಯೀ. ನಮಿಸುವೆ ನಿನಗೆ ಪ್ರೇಮಮಯೀ, ಬೆಳಗಿಸು ಮನವ ಕರುಣಾಮಯೀ. ರವಿಶಂಕರ್ ಸರ್ ಅವರಿಗೆ ಬಂದಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ಬಂಧುಗಳೇ, ಇದೀಗ ನಮ್ಮ ಇರುವರು ಸುಮಾರು 39 ವರ್ಷ 6 ತಿಂಗಳು ಸೇವೆ ಸಲ್ಲಿಸಿದಂತಹ ಸುಮಲತಾ ಸುರೇಂದ್ರ ಕಂಬಳಿಯವರು, ಹಾಗೆ ಸುಮಾರು 36 ವರ್ಷ 6 ತಿಂಗಳು ಸೇವೆ ಸಲ್ಲಿಸಿದಂತಹ ಲಕ್ಷ್ಮೀ ಶ್ರೀನಿವಾಸ ಮೂರ್ತಿ ಅವರು, ಇರುವರನ್ನು ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀನಿವಾಸ ಮೂರ್ತಿ ಅವರು ಕೂಡ ವೇದಿಕೆಯನ್ನು ಸೇರಿಕೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತೇವೆ. ಬಂಧುಗಳೇ, ಇದು ಒಂದು ರೀತಿಯ ಬೇಸರದ ವಿಚಾರವೂ ಹೌದು. ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಸಂಸ್ಥೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದುವಂಥ ಒಂದು ಸಂದರ್ಭ ಅಂತ ಹೇಳಿದರೆ ಅದು ಒಂದು ರೀತಿಯಲ್ಲಿ ಸರ್ವರಿಗೂ ಕೂಡ ಬೇಸರವೇ. ನಿವೃತ್ತಿ ಆಗುವವರಿಗೆ ಸಂತೋಷವೇ, ಸಾಕಪ್ಪ ಸಾಕು ಅಂತ ಆಗಿರ್ತದೆ ಆ ಒಂದು 39 ವರ್ಷದ ಸೇವೆ. ಆದರೆ ಆ ಸೇವೆ ಸಲ್ಲಿಸಿದಂತಹ ಒಬ್ಬ ಶಿಕ್ಷಕಿ ಒಂದು ಸಂಸ್ಥೆಯಲ್ಲಿ ದುಡಿದು ಆ ಒಂದು ಮಗುವನ್ನ ಹುಡುಗಿಯನ್ನ ಮದುವೆ ಮಾಡಿ ಕಳಿಸುವಂತ ಒಂದು ಅಪ್ಪ ಅಮ್ಮನಿಗೆ ಇರುವಂತ ವೇದನೆ ಆಡಳಿತ ಮಂಡಳಿಯವರಿಗೆ ಮತ್ತು ಸಹ ಶಿಕ್ಷಕರಿಗೆ ಇರ್ತದೆ, ಪೋಷಕರಿಗೆ ಇರ್ತದೆ, ಮಕ್ಕಳಿಗೆ ಇರ್ತದೆ. ಅಂತಹ ಒಂದು ಬಾಂಧವ್ಯದಲ್ಲಿ ಒಟ್ಟಿಗೆ ಇದ್ದುಕೊಂಡು ಸುಮಾರು ಇಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಮ್ಮ ಸಂಸ್ಥೆಯಿಂದ ನಿವೃತ್ತಿ ಹೊಂದುವುದು ಅಂತ ಹೇಳಿದ್ರೆ ವೃತ್ತಿಯಿಂದ ನಿವೃತ್ತಿ ಹೊಂದುವಂಥದ್ದು. ಅಂತಹ ಸಂದರ್ಭದಲ್ಲಿ ಅವರನ್ನು ಗೌರವಪೂರ್ವಕವಾಗಿ ಅವರನ್ನು ಗುರುತಿಸಿ ಗೌರವಿಸಿ ಸನ್ಮಾನಿಸಿ ಕಳಿಸುವಂಥದ್ದು ಅದೊಂದು ಧರ್ಮ.
ನಮ್ಮ ಸಂಸ್ಕಾರ ಆ ನೆಲೆಯಲ್ಲಿ ಇವತ್ತು ಆಡಳಿತ ಮಂಡಳಿಯವರು ಅನುದಾನಿತ ಶಾಲಾ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆ ಪಾವೂರು ಹರೇಕಳ ಎರಡು ಜಂಟಿ ವಿದ್ಯಾಸಂಸ್ಥೆ ಒಟ್ಟಿಗೆ ಸೇರಿಕೊಂಡು ಒಂದು ಅತ್ಯುತ್ತಮವಾಗಿ ಸಂಸ್ಕಾರಬದ್ಧವಾಗಿ ಶಿಸ್ತುಬದ್ಧವಾಗಿ ಇರುವರನ್ನು ಕೂಡ ಇಡೀ ಅವರ ಕುಟುಂಬ ಸಮೇತ ಅವರು ಮಾಡಿದ ಸೇವೆ ಒಂದು ರೀತಿಯ ಕರ್ತವ್ಯವೂ ಹೌದು, ಒಂದು ರೀತಿಯ ಕೆಲಸವೂ ಹೌದು, ಒಂದು ರೀತಿಯ ಸೇವೆಯೂ ಹೌದು. ಕರ್ತವ್ಯ ಸಲ್ಲಿಸುವವರು ಒಂದಿಷ್ಟು ಮಂದಿ ಇರ್ತಾರೆ, ಕೆಲಸವಾಗಿ ಮಾಡುವವರು ಒಂದಿಷ್ಟು ಮಂದಿ ಇರ್ತಾರೆ, ಸೇವಾ ರೂಪದಲ್ಲಿ ಸಲ್ಲಿಸುವಂಥ ಶಿಕ್ಷಕರು ಒಂದಿಷ್ಟು ಮಂದಿ ಇದ್ದಾರೆ. ಅಂತಹ ಸೇವಾ ರೂಪದಲ್ಲಿ ಕರ್ತವ್ಯದೊಂದಿಗೆ ಕೆಲಸದೊಂದಿಗೆ ಸೇವಾ ರೂಪದಲ್ಲಿ ದುಡಿದು ಸುಮಾರು 39 ವರ್ಷಗಳ ಕಾಲ ದುಡಿದು ಯಾವುದೇ ರೋಗಗಳು ಇಲ್ಲದೆ ನಿರೋಗಿಯಾಗಿ, ಯಾಕೆಂತಂದರೆ ಈಗಿನ ಕಾಲದ ಘಟ್ಟದಲ್ಲಿ ಗೊತ್ತಿದೆ ನಿಮಗೆಲ್ಲರಿಗೂ, ಆದರೂ ಕೂಡ ಅದ್ಭುತವಾದಂಥ ಇನ್ನೂ ಒಂದು 10 ವರ್ಷ ಕೊಟ್ಟರು ಕೂಡ ದುಡಿಯುವಂತಹ ಮನಸ್ಥಿತಿಯಲ್ಲಿ ಇರುವಂಥ 2 ಶಿಕ್ಷಕರನ್ನು ಇವತ್ತು ನಾವು ಬೀಳ್ಕೊಡ್ತಾ ಇದ್ದೇವೆ. ಅವರನ್ನು ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಆದರಪೂರ್ವಕವಾಗಿ ಅಭಿಮಾನದಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಬಂದಂಥ ಸರ್ವರನ್ನು ಕೂಡ ಸ್ವಾಗತಿಸಿ ಗೌರವಿಸಬೇಕು ಅಂತೇಳಿ ನಮ್ಮ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂಥ ಶ್ರೀಯುತ ರಾಧಾಕೃಷ್ಣ ರೈ ಅವರಲ್ಲಿ ವಿನಂತಿ ಮಾಡ್ತೇನೆ. ಅದರೊಂದಿಗೆ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಾದಂತಹ ಜಗಜ್ಜೀವನ್ ಶೆಟ್ಟಿಯವರು ಮತ್ತು ನಮ್ಮ ಬಾಲರಾಜ್ ಶೆಟ್ಟಿಯವರು ಹಾಗೆ ದುರ್ಗಾಪ್ರಸಾದ್ ರೈ ಕಲ್ಲೈ ಅವರು ಕೂಡ ಇದ್ದರೆ ವೇದಿಕೆಯನ್ನು ಸೇರಿಕೊಳ್ಳಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಪಾವೂರು ಹರೇಕಲ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘ ರಿಜಿಸ್ಟರ್ ಮತ್ತು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪಾವೂರು ಹರೇಕಲ ಇವತ್ತು ಇಬ್ಬರು ಶಿಕ್ಷಕಿಯರಿಗೆ ವಿದಾಯ ಸನ್ಮಾನ ಸಮಾರಂಭದ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂಥ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವಂಥ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರು ಶ್ರೀಯುತ KN ಅವರನ್ನು ಕೇಳಿಕೊಂಡಾಗ ಅವರು ಬಹಳ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ನಮ್ಮ ಸಂಸ್ಥೆಯ ವತಿಯಿಂದ, ಪೋಷಕರ ವತಿಯಿಂದ ಮತ್ತು ವಿದ್ಯಾರ್ಥಿ ವೃಂದದ ವತಿಯಿಂದ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ ಅನಿತಾ ಟೀಚರ್ ಹತ್ರ. ಹಾಗೆ ನಮ್ಮ ಜಂಟಿ ಶಾಲೆಗಳ ಸಂಚಾಲಕರಾದಂಥ ಶ್ರೀ ಕಡೆಂಜ ಸೋಮಶೇಖರ ಚೌಟ್ರ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರು. ಅವರನ್ನು ಸಹ ನಾವು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಮೋಯಿನ್ ಟೀಚರ್ ಅವರು ಗುಲಾಬಿ ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಬೆಳಿಗ್ಗೆ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯನ್ನು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ನಮ್ಮವರೇ ಆದಂಥ ಶ್ರೀಯುತ ಅನುಷ್ಠಾನ ಸಮಿತಿ ಅಧ್ಯಕ್ಷರಂತ ಶ್ರೀಯುತ ಸುರೇಂದ್ರ ಕಂಬಳಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅವರನ್ನು ಸಹ ನಮ್ಮ ಸಂಸ್ಥೆಯ ವತಿಯಿಂದ, ಆಡಳಿತ ಮಂಡಳಿ ವತಿಯಿಂದ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಪ್ರೇಮಲತಾ ಟೀಚರ್ ಅವರಿಗೆ ಗುಲಾಬಿ ಹೂವನ್ನು ಕೊಟ್ಟು ಸ್ವಾಗತಿಸಬೇಕಂತ ವಿನಂತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಆಡಳಿತ ಮಂಡಳಿಯ ಕಾರ್ಯದರ್ಶಿಯಾದಂಥ ಶ್ರೀಯುತ ರಾಜಕುಮಾರ್ ಶೆಟ್ಟಿ ಅವರು ಸುಮಾರು ದಿನಗಳಿಂದ ಈ ಒಂದು ಆಂಗ್ಲ ಮಾಧ್ಯಮ ಶಾಲೆಯನ್ನು ತೆರೆಯುವ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಮತ್ತು ನಮ್ಮ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಅವಿರತ ದುಡಿಯುತ್ತಿರುವಂಥ ಈ ಒಂದು ಆಡಳಿತ ಮಂಡಳಿಯ ಕಾರ್ಯದರ್ಶಿಯವರು ರಾಜಕುಮಾರ್ ಶೆಟ್ಟಿಯವರು ನಮ್ಮ ಮಾರ್ಗದರ್ಶಕರು. ಅವರು ಸಹ ಈ ಒಂದು ಸಭೆಯಲ್ಲಿ ಉಪಸ್ಥಿತ, ಅವರನ್ನು ಸಹ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ಉಷಾ ಟೀಚರ್ ಅವರು ಸ್ವಾಗತಿಸಬೇಕೆಂದು ನೆನೆಸ್ತಾ ಇದ್ದೇನೆ. ಹಾಗೆ ನಮ್ಮ ಆಡಳಿತ ಮಂಡಳಿಯ ಕೋಶಾಧಿಕಾರಿಯಾದಂಥ ಶ್ರೀಯುತ ಪೋಡಾರ್ ಜಯರಾಮ್ ಮಾಲೂರವರು ಬೆಳಗಿಂದಲೇ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಭೆಯನ್ನು ಚಂದಾನಿಗೊಳಿಸಿಕೊಳ್ತದೆ. ಅವರನ್ನು ಸಹ ಈ ನಮ್ಮ ಸಂಸ್ಥೆಯ ವತಿಯಿಂದ, ಅಧ್ಯಾಪಕ ವೃಂದದ ವತಿಯಿಂದ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಾಗೇಂದ್ರ ನಾಯ್ಕ ಸರ್ ಅವರು ಗುಲಾಬಿ ಹೂವನ್ನು ಕೊಟ್ಟು ಸ್ವಾಗತಿಸಬೇಕಂತ ವಿನಂತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ಪಾವೂರು ಹರೇಕಲ ಇದರ ನಿವೃತ್ತ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಯುತ ರವೀಂದ್ರ ರೈ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ. ಅವರನ್ನು ಸಹ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಕುಮುದ ಟೀಚರ್ ಅವರಿಗೆ ಗುಲಾಬಿ ಹೂವನ್ನು ಕೊಟ್ಟು ಸ್ವಾಗತಿಸಬೇಕಂತ ವಿನಂತಿಸ್ತಾ ಇದ್ದೇನೆ. ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಜಿಲ್ಲಾ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ KM ಮಂಜನಾಡಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಸಹ ನಾವು ಸಂಸ್ಥೆಯ ವತಿಯಿಂದ ತುಂಬ ಹೃದಯವಾಗಿ ಸ್ವಾಗತಿಸ್ತಾ ಇದ್ದೇನೆ.
ಅವರಿಗೆ ರವಿಶಂಕರ್ ಸರ್ ಅವರು ಗುಲಾಬಿ ಹೂವನ್ನು ಕೊಟ್ಟು ಸ್ವಾಗತಿಸಬೇಕಂತ ವಿನಂತಿಸ್ತಾ ಇದ್ದೇನೆ. ಹಾಗೆ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಶ್ರೀಯುತ ಜಗದೀಶ್ ಶೆಟ್ಟಿ ಅಮ್ಲಮುಗರು ಇವರು ಸಹ ನಮ್ಮೊಂದು ಕಾರ್ಯಕ್ರಮಕ್ಕೆ ಕರೆಗೆ ಹೋಗೊಟ್ಟು ಆಗಮಿಸಿದ್ದಾರೆ. ಅವರನ್ನು ಸಹ ನಾವು ಸಂಸ್ಥೆ ವತಿಯಿಂದ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಲಕ್ಷ್ಮೀಚರ್ ಅವರ ಪತಿಯಾದಂಥ ಶ್ರೀನಿವಾಸ್ ಅವರು. ಅವರನ್ನು ಕೇಳಿಕೊಂಡಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಸಹ ತುಂಬು ಹೃದಯದಿಂದ ಸ್ವಾಗತಿಸ್ತೇವೆ. ಸ್ಮಿತಾ ಟೀಚರ್ ಅವರು ಅವರಿಗೆ ಗುಲಾಬಿ ಹೂವನ್ನು ಕೊಟ್ಟು ಸ್ವಾಗತಿಸ. ಹಾಗೆ ನಮ್ಮ ಪಾವರ ಹರೇಕಲ ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಮ್ಮ ಆತ್ಮೀಯರು ಆಗಿರುವಂಥ ನಮ್ಮ ಶ್ರೀಯುತ ಎಡ್ವರ್ಡ್ ಐಮ್ಮನವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ. ಅವರನ್ನು ಸಹ ಸಂಸ್ಥೆಯ ವತಿಯಿಂದ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಕೇಂದ್ರ ಬಿಂದು ಇಬ್ಬರು ಎಡ್ವರ್ಡ್ ಅವರನ್ನು ಶ್ರೀ ಕೃಷ್ಣಶಾಸ್ತ್ರಿ ಅವರು ಗುಲಾಬಿ ಹೂವನ್ನು ಕೊಟ್ಟು ಸ್ವಾಗತಿಸಬೇಕಂತ ವಿನಂತಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಇಬ್ಬರು ಶಿಕ್ಷಕಿಯರು, ಸುಮಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಪ್ರತಿಭಾವಂತ ಶಿಕ್ಷಕಿಯರು ಅಂತ ಹೇಳ್ಬಹುದು. ಅವರು ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು. ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರೆ. ಶ್ರೀಮತಿ ಸುಮಲತಾ ಎ ಇವರನ್ನು ಸಹ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬರು ಶ್ರೀಮತಿ ಲಕ್ಷ್ಮೀ ಟೀಚರ್ ಅವರು ಸಹ ಒಂದು ಪ್ರತಿಭಾವಂತ ಶಿಕ್ಷಕಿಯಾಗಿ ಸುಮಾರು ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ಇದೀಗ 31/5/2025 ನಿವೃತ್ತಿಯಾಗಿದ್ದಾರೆ. ಅವರನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರೆ. ಅವರನ್ನು ಮೊಯಿನ್ ಟೀಚರ್ ಅವರು ಗುಲಾಬಿ ಹೂವನ್ನು ಕೊಟ್ಟು ಸ್ವಾಗತಿಸಬೇಕಂತ ವಿನಂತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳು ಸರ್ವ ಸದಸ್ಯರು ಆಗಮಿಸಿದ್ದಾರೆ. ಅವರನ್ನು ಸಹ ತುಂಬುರದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಅನುದಾನಿತ ಶಿಕ್ಷಕರ ಸಂಘದ ಕಾರ್ಯದರ್ಶಿಯವರಾದಂಥ ರಾಧಾಕೃಷ್ಣ ರಾವ್ ಮಲಾರ್ ಅವರನ್ನು ಕೇಳಿಕೊಂಡಾಗ ಅವರು ಬಂದು ಸಮಯಕ್ಕೆ ಸರಿಯಾಗಿ ಬಂದು ಆಗಮಿಸಿದ್ದಾರೆ. ಅವರನ್ನು ಸಹ ತುಂಬು ಹೃದಯದಿಂದ ಸ್ವಾಗತಿಸ್ತಿದ್ದೇನೆ ಸರ್. ಹಾಗೆ ಜಗದೀಶ್ ಶೆಟ್ಟಿ ಅವರ ಧರ್ಮಪತ್ನಿ ಶುಭಾ ಟೀಚರ್ ಅವರು ಸಹ ಆಗಮಿಸಿದ್ದಾರೆ. ಅವರನ್ನು ಸಹ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲೆಯ ನಿವೃತ್ತ ಶಿಕ್ಷಕಿಯರಾದಂಥ ಯೋಜಿನ್ ಟೀಚರ್, ಸುಗುಣ ಟೀಚರ್ ಅವರು ಸಹ, ಯಶೋ ಟೀಚರ್ ಬಂದಿದ್ದರು. ಅವರನ್ನು ಸಹ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ನಿವೃತ್ತಿಗೊಳ್ಳುವಂಥ ಶಿಕ್ಷಕಿಯರ ಮನೆಯವರು, ಕುಟುಂಬಸ್ಥರು ಮತ್ತು ಸಂಬಂಧಿಕರು ಆಗಮಿಸಿದ್ದಾರೆ. ಅವರನ್ನೆಲ್ಲ ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಶಾಲೆಗೆ ಸುಮಾರು 15 ವರ್ಷಗಳಿಂದ ಹೊಸದಾಗಿ ದಾಖಲಾದಂಥ ಮಕ್ಕಳಿಗೆ ಪುಸ್ತಕ ವಿತರಣೆಯನ್ನು ಮಾಡುವಂಥ ಒಬ್ಬ ಮಹಾನ್ ವ್ಯಕ್ತಿ ಅಂತ ಹೇಳ್ಬೋದು. ಅವರು ಕುತ್ತಾರ್ ಸ್ವಾಗತ ಬಜಾರ್ನ ಮಾಲಕರು ಹೌದು. ಅವರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರನ್ನು ಸಹ ನಾವು ಸಂಸ್ಥೆಯ ವತಿಯಿಂದ, ಆಡಳಿತ ಮಂಡಳಿ ವತಿಯಿಂದ, ವಿದ್ಯಾರ್ಥಿಗಳಿಂದ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಹಾಗೆ ಇಲ್ಲಿಗೆ ಆಗಮಿಸಿದ ಎಲ್ಲ ಪೋಷಕರನ್ನು ಸಹ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮೌನವಾಗಿ ಕುಳಿತು ಸಭೆಯನ್ನು ಚಂದಾನಿಸಿಕೊಡುವಂಥ ನಮ್ಮ ವಿದ್ಯಾರ್ಥಿನಿಯರು ಆಗಮಿಸಿದ್ದಾರೆ. ಪ್ರೌಢಶಾಲಾ ವಿದ್ಯಾರ್ಥಿನಿಯರು ಹಾಗೂ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿನಿಯರು ಈ ಸಭೆಯಲ್ಲಿ ಆಗಮಿಸಿದ್ದಾರೆ. ಅವರನ್ನು ಸಹ ತುಂಬುರದಿಂದ ಸ್ವಾಗತಿಸ್ತಾ, ಅಮಿತಾ ಟೀಚರ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರು. ಅವರನ್ನು ಸಹ ತುಂಬುರದಿಂದ ಸ್ವಾಗತಿಸ್ತಾ ಇದ್ದೇನೆ. ಟೀಚರ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರನ್ನು ಸಹ ತುಂಬುರದಿಂದ ಸ್ವಾಗತ. ಈ ಒಂದು ಕಾರ್ಯಕ್ರಮ ನಿರ್ವಹಿಸಿದಂಥ ಶ್ರೀಯುತ ತ್ಯಾಗಂಶ್ರವರು ಇದ್ದಾರೆ. ಅವರನ್ನು ಸಹ ತುಂಬುರದಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮೀಡಿಯಾದವರು ಆಗಮಿಸಿದ್ದಾರೆ, ಹೊಸಕುರಲು ಮತ್ತು ಹಬ್ಬಕ್ಕ ಟಿವಿಯವರು. ಅವರನ್ನು ಸಹ ತುಂಬುರದಿಂದ ಸ್ವಾಗತಿಸ್ತಾ, ಫೋಟೋಗ್ರಾಫರ್ ಅವರನ್ನು ಸಹ ನಾವು ತುಂಬುರದಿಂದ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರನ್ನು ಸ್ವಾಗತಿಸುತ್ತಾ, ಪ್ರಾರ್ಥನೆ ಮಾಡಿದಂಥ ರವಿಶಂಕರ್ ಸರ್ ಅವರನ್ನು ಸಹ ತುಂಬುರದಿಂದ ಸ್ವಾಗತಿಸಿದ, ಪ್ರೌಢಶಾಲಾ ಮತ್ತು ಪ್ರಾಥಮಿಕ ಶಾಲಾ ಅಧ್ಯಾಪಕ ವೃಂದದವರನ್ನು ಸಹ ಈ ಸಭೆಗೆ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತದೆ. ನಮಸ್ಕಾರ.
ಭಕ್ತಿಪೂರ್ವಕವಾಗಿ ಸ್ವಾಗತ ಮಾಡಿದಂತಹ ನಮ್ಮ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಒಬ್ಬ ನುರಿತ ಮುಖ್ಯ ಶಿಕ್ಷಕರು ಶ್ರೀಯುತ ರಾಧಾಕೃಷ್ಣ ರೈ ಅವರಿಗೂ ಪ್ರೀತಿಯ ಸ್ವಾಗತ ಬಯಸಿಕೊಂಡು ಒಟ್ಟು ಕಾರ್ಯಕ್ರಮ ನಾವು ಇದನ್ನು ಚಿಕ್ಕದಾಗಿ ಚೊಕ್ಕದಾಗಿ ಮಾಡಲೇಬೇಕಾಗ್ತದೆ. ನಮಗೆ ಸಮಯ ಅಭಾವ ಎಲ್ಲವೂ ಇರ್ತದೆ. ಆದರೂ ಕೂಡ ಮಕ್ಕಳ ಸಣ್ಣ ಸಣ್ಣ ಭಾಷಣಗಳು, ಒಂದು 4 ಮಂದಿ ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆಯಿಂದ ಒಬ್ಬರು ಚಿಕ್ಕದಾಗಿ ಮಾತನಾಡ್ತಾರೆ. ಶಿಕ್ಷಕರು 1-2 ಮಂದಿ ಅವರ ಬಗ್ಗೆ ಅನಿಸಿಕೆ ಹೇಳ್ತಾರೆ. ಮತ್ತು ಇವರ ಮಾತುಗಳನ್ನು ಕೇಳಲಿಕ್ಕಿದೆ. ಒಟ್ಟು ಅದೇ ಅರ್ಧ ಗಂಟೆಯ ಒಳಗಡೆ ನಾವು ಮುಗಿಸಲಿಕ್ಕೆ ಪ್ರಯತ್ನ ಪಡ್ತೇವೆ. ಖಂಡಿತವಾಗಿಯೂ ನೀವೆಲ್ಲರೂ ಸಹಕಾರ ಮಾಡಿತೀರಿ ಅಂತೇಳಿ ವಿನಂತಿ ಮಾಡಿಕೊಳ್ತಾ, ರಾಜೇಶ್ ಅವರ ಇರುವಿಕೆಯನ್ನು ಕೂಡ ಭಾಳ ಗೌರವಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡು ಕಾರ್ಯಕ್ರಮದ ಮುಂದಕ್ಕೆ ಮಾನ್ವಿ ಜಿ ಎಸ್ ನಮ್ಮ ಶಿಕ್ಷಕರ ಬಗ್ಗೆ 1-2 ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನೆರೆದಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಬ್ಬರು ಗುರುಗಳ ಬೀಳ್ಕೊಡುಗೆಯ ಈ ಸಂದರ್ಭದಲ್ಲಿ 1-2 ಮಾತುಗಳನ್ನಾಡಲು ಇಚ್ಛಿಸುತ್ತೇನೆ. ನಾನು ಈಗ 5ನೇ ತರಗತಿ ವಿದ್ಯಾರ್ಥಿನಿ. 4 ವರ್ಷ ಕಲಿಕೆಯ ಅವಧಿಯಲ್ಲಿ ನಾವು 4 ಜನ ಗುರುಗಳನ್ನು ಬೀಳ್ಕೊಡುಗೆ ಮಾಡಿ ಕಳಿಸಿದ್ದೇವೆ ಎನ್ನುವುದು ಅತ್ಯಂತ ಬೇಸರದ ಸಂಗತಿ. ಇಲ್ಲಿ ನೆರೆದಿರುವ ಜನಪ್ರತಿನಿಧಿಗಳು ಹಾಗೂ ಮಾಧ್ಯಮದ ಹಿರಿಯರಿಗೆ ನನ್ನದೊಂದು ವಿನಂತಿ. ನಮ್ಮ ಹರೇಕಳ ಶಾಲೆಗೆ ಇರುವ ಇತಿಹಾಸವನ್ನು ಗಮನದಲ್ಲಿ ಇಟ್ಟುಕೊಂಡು ದಯಮಾಡಿ ನಮ್ಮ ಶಾಲೆಗೆ ಶಿಕ್ಷಕರನ್ನು ನೇಮಿಸಿ. ಆ ಮೂಲಕ ಹರೇಕಳ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ನಮ್ಮ ಶಾಲೆಯನ್ನು ಉಳಿಸಿ ಊರಿನ ವಿದ್ಯಾರ್ಥಿಗಳ ಭವ್ಯ ಭವಿಷ್ಯವನ್ನು ರೂಪಿಸುವಲ್ಲಿ ಸಹಕರಿಸಿ ಎನ್ನುವ ಸದಾಭಿಲಾಷೆಯೊಂದಿಗೆ ನನ್ನನ್ನು 4 ವರ್ಷಗಳಲ್ಲಿ ಒಳ್ಳೆಯ ಪ್ರಜೆಯನ್ನಾಗಿ ರೂಪಿಸುವಲ್ಲಿ ಶ್ರಮವಹಿಸಿದ ಇಬ್ಬರು ಗುರುಗಳಿಗೂ ಶಿರಸಾ ನಮಿಸುತ್ತಾ, ಅವರಿಬ್ಬರ ಬಗ್ಗೆ ಹೇಳುವುದಾದರೆ ಅವರಿಬ್ಬರು ಗುರುಗಳು ನನ್ನ ಮಾತೃ ಸಮಾನರು. ಮನೆಯೇ ಮೊದಲ ಪಾಠಶಾಲೆ, ತಾಯಿ ತಾನೇ ಮೊದಲ ಗುರುಗಳು ಎನ್ನುವುದು ನಾಣ್ಣುಡಿ. ಆದರೆ ಈ ಶಾಲೆಗೆ ಬಂದ ಮೇಲೆ ನನಗೆ ತಿಳಿಯಿತು, ನಮ್ಮ ಶಾಲೆಯೇ ಮೊದಲ ಪಾಠಶಾಲೆ, ನಮ್ಮ ಗುರುಗಳೇ ಮೊದಲ ಗುರುಗಳು ಎಂದು. ತಾಯಿ ರೂಪದಲ್ಲಿರುವ ಇಬ್ಬರು ಗುರುಗಳಿಗೂ ಮತ್ತೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಿಮ್ಮ ನಿವೃತ್ತ ಜೀವನ ಉಜ್ವಲವಾಗಲಿ ಎಂದು ದೇವರಲ್ಲಿ ಹಾರೈಸಿ ನನ್ನ 1-2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್. ಶಾಲೆ ಪ್ರಾರಂಭವಾಗಿ 1 ವಾರ ಕೂಡ ಆಗಲಿಲ್ಲ. ಆದರೂ ಆ ಮಕ್ಕಳು ಯಾವುದೇ ಭಯಭೀತಿ ಇಲ್ಲದೆ ಅತ್ಯುತ್ತಮವಾಗಿ ಪ್ರೆಸೆಂಟೇಷನ್ ಮಾಡಿದಂಥ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಜೋರದ ಚಪ್ಪಾಳೆ ತಟ್ಟೋಣ. ಇದೀಗ ನಿರ್ವಿ ಜಿ ಎಸ್ ಅವಳಿಂದ ಅನಿಸಿಕೆ. ಸಭೆಯಲ್ಲಿ ಆಸೀನರಾಗಿರುವ ಪೂಜಾ ಗುರುಗಳೇ ಹಾಗೂ ಹಿರಿಯರೆಲ್ಲರಿಗೂ ನಮಿಸುತ್ತಾ 1-2 ಮಾತನಾಡಲು ಬಯಸುತ್ತೇನೆ. ನಮ್ಮ ಇಬ್ಬರು ಗುರುಗಳು ಬೀಳ್ಕೊಡುಗೆಯ ಈ ಸಂದರ್ಭದಲ್ಲಿ ಒಂದು ಕಡೆ ಸಂತಸ, ಇನ್ನೊಂದು ಕಡೆ ಬೇಸರ. ಸಂತಸ ಏಕೆಂದರೆ 2 ವರ್ಷಗಳ ನನಗೆ ಪುಸ್ತಕ ಪಾಠದಿಂದ ಜೀವನ ಪಾಠವನ್ನು ಕಲಿಸಿದ್ದಾರೆ ಎಂದು. ಬೇಸರ ಏಕೆಂದರೆ ಈ ಗುರುಗಳು ನಮಗೆ ಇನ್ನು ಪಾಠ ಮಾಡುವುದಿಲ್ಲ ಎಂದು. ಅದೇನೇ ಇದ್ದರೂ ನಿವೃತ್ತರಾಗುತ್ತಿರುವ ಇಬ್ಬರು ಗುರುಗಳಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಿಮ್ಮಿಬ್ಬರ ನಿವೃತ್ತ ಜೀವನ ಸುಖಮಯವಾಗಿ ಸಾಗಲಿ ಎಂದು ಶ್ರೀ ದೇವರಲ್ಲಿ ಬೇಡುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ನಿರ್ವಿ ಜಿ ಎಸ್ ಇವರಿಗೆ. ಮುಂದಕ್ಕೆ ಮನ್ವಿತಾ. ಮಾನ್ಯ ಮುಖ್ಯೋಪಾಧ್ಯಾಯರೇ, ಪೂಜನೀಯ ಗುರುವೃಂದದವರೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳೇ, ನಿಮಗೆಲ್ಲರಿಗೂ ನಾನು ಮಾಡುವ ಹೃತ್ಪೂರ್ವಕ ವಂದನೆಗಳು. ಇಂದು ನಮ್ಮ ಪ್ರೀತಿಯ ಇಬ್ಬರ ಶಿಕ್ಷಕರ ಬೀಳ್ಕೊಡುಗೆ ಕಾರ್ಯಕ್ರಮ. ಈ ದಿನದಂದು ಬೇಸರ ಕೊಡುವಂತಹ ದಿನ. ನನಗೆ 2ನೇ ತರಗತಿಗೆ ಕ್ಲಾಸ್ ಟೀಚರ್ ಆಗಿದ್ದ ಲಕ್ಷ್ಮೀ ಟೀಚರ್ ಇವರು ನನಗೆ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ ನೀಡುತ್ತಿದ್ದರು ಮತ್ತು ಪ್ರತಿಭಾ ಕಾರಂಜಿಯ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಉತ್ತೇಜನ ನೀಡುತ್ತಿದ್ದರು. ಹಾಗೆಯೇ ಸುಮಲತಾ ಟೀಚರ್ ಕೂಡ ಶಾಲೆಯಲ್ಲಿ ಎಲ್ಲ ಚಟುವಟಿಕೆಗಳನ್ನು ಮತ್ತು
ಕಾರ್ಯಕ್ರಮಗಳನ್ನು ತಾವೇ ಮುಂದೆ ನಿಂತು ಮಾಡುವುದರೊಂದಿಗೆ ಪ್ರೇರಣೆ ನೀಡುತ್ತಿದ್ದರು. ಮತ್ತು ಉತ್ತಮ ಗುರುಗಳಾಗಿ ನಮಗೆ ತಿದ್ದಿ ಬುದ್ಧಿ ಶಿಕ್ಷಣ ನೀಡಿ ನಮಗೆ ನಮ್ಮ ಭವಿಷ್ಯ ರೂಪಿಸುವಲ್ಲಿ ಸತತವಾಗಿ ಶ್ರಮವಹಿಸಿದ ಆದರಣೀಯ ಶಿಕ್ಷಕರಿಗೆ ನನ್ನ ಹೃದಯ ತುಂಬಿ ವಂದನೆಗಳು. ಶುಭೋದಯ. ಇಂದು ಇಬ್ಬರು ಶಿಕ್ಷಕಿಯ ಬೀಳ್ಗೊಂಡಿರುವ ಇಬ್ಬರು ಶಿಕ್ಷಕಿಯರು ನನ್ನ ನೆಚ್ಚಿನ ಶಿಕ್ಷಕಿಯರು. ಇವರಿಬ್ಬರ ಪಾಠ ಪರಿಕಲ್ಪನೆ ಒಂದೇ ಆಗಿದೆ. ಲಕ್ಷ್ಮಿ ಟೀಚರ್ ಇವರು ನನಗೆ 5ನೇ ತರಗತಿಯಲ್ಲಿ ಕನ್ನಡ ಪಾಠವನ್ನು ಕಲಿಸುತ್ತಿದ್ದರು. ಇವರು ಒಳ್ಳೆಯ ಶಿಸ್ತುಗಾರರು, ಜೊತೆಗೆ ಎಲ್ಲ ಮಕ್ಕಳಿಗೆ ಶಿಸ್ತು ಕಲಿಸುತ್ತಿದ್ದರು. ಇವರು ಒಳ್ಳೆಯ ಟೀಚರ್ ಹೌದು, ಆದರೆ ನನಗೆ ಇವರನ್ನು ಕಂಡರೆ ತುಂಬ ಭಯ. ಅದಕ್ಕೆ ನಾನು ಇವರ ಹತ್ರ ಮಾತನಾಡುವುದೇ ಕಡಿಮೆ. ಸುಮಲತಾ ಟೀಚರ್ ಇವರು ನನಗೆ 6ನೇ ತರಗತಿಯಲ್ಲಿ ಕನ್ನಡ, ಇಂಗ್ಲಿಷ್ ಮತ್ತು ವಿಜ್ಞಾನ ಪಾಠಗಳನ್ನು ಕಲಿಸುತ್ತಿದ್ದರು. ಜೊತೆಗೆ ಇವರು 6ನೇ ತರಗತಿಯ ಶಿಕ್ಷಕಿಯೂ ಆಗಿದ್ದರು. ನನಗೆ ಪ್ರಬಂಧ ಸ್ಪರ್ಧೆಗೆ ಹೋಗಲು ತುಂಬ ಸಹಾಯ ಮಾಡಿದರು. ಇವರು ಪಾಠ ಮಾಡುವ ಮೊದಲು ಚೆನ್ನಾಗಿ ಮೌಲ್ಯ ಹೇಳಿಕೊಡುತ್ತಿದ್ದರು. ಇವರು ನನ್ನ ನೆಚ್ಚಿನ ಶಿಕ್ಷಕಿ. ಇವರು ಇಬ್ಬರು ನನ್ನ ಮುಂದಿನ ತರಗತಿಗೆ ಪಾಠ ಮಾಡಲು ಇಲ್ಲದಿರುವುದು ತುಂಬ ಬೇಸರದ ಸಂಗತಿ. ಇವರಿಬ್ಬರನ್ನು ನಾನು ಎಂದಿಗೂ ಮರೆಯಲಾರೆ. ಇವರಿಬ್ಬರ ಆಶೀರ್ವಾದವನ್ನು ಕೇಳಿ ನನ್ನ ಈ ಪುಟ್ಟ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು. ಜೋರಾದ ಚಪ್ಪಾಳೆ ತಟ್ಟಿ ಅವರಿಗೆ ಅಭಿನಂದನೆ ಸಲ್ಲಿಸುವ ಮಕ್ಕಳಿಗೆ. ಇದೀಗ ನಮ್ಮೊಂದಿಗೆ ನಮ್ಮ ವಿಜಯವಾಣಿ ಪತ್ರಿಕೆಯ ಆತ್ಮೀಯ ಮಿತ್ರರು, ವರದಿಗಾರರು ಮತ್ತು ಖಂಡ್ರೆ ನಮ್ಮ ಕೇರಳ ಗೌರ್ಮೆಂಟಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಕರ್ನಾಟಕ ಪತ್ರಕರ್ತರ ಸಂಘದವರು ಸೇರಿಕೊಂಡು ಒಂದು ದತ್ತಿನಿಧಿ ಪ್ರಶಸ್ತಿಯನ್ನು ಅನ್ಸರ್ ಇನೋಳಿ ಅವರಿಗೆ ನೀಡಿದರು. ಆ ಪ್ರಶಸ್ತಿ ಪುರಸ್ಕೃತರಾದ ಅನ್ಸರ್ ಇನೋಳಿ ಅವರಿಗೆ ಜೋರಾದ ಚಪ್ಪಾಳೆಗೆ ಅಭಿನಂದನೆ ಸಲ್ಲಿಸುತ್ತಾ ಅವರಿಗೆ ನಾಗೇಂದ್ರ ಮಾಸ್ಟ್ರು ಒಂದು ಗುಲಾಬಿ ನೀಡಿ ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಪೂರ್ವಿ. ನಮ್ಮ ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ನಾನಿಂದು ಇಬ್ಬರು ಶಿಕ್ಷಕರ ಬೀಳ್ಕೊಡುವ ಸಮಾರಂಭದ ಬಗ್ಗೆ ಒಂದೆರಡು ಮಾತನಾಡು ಇಲ್ಲಿ ಬಂದು ನಿಂತಿರುವೆನು. ಬೀಳ್ಕೊಡುಗೆ ಎಂಬುದು ಒಂದು ದುಃಖದ ವಿಷಯ. ನನಗೆ ಇಬ್ಬರು ಶಿಕ್ಷಕರ ಜೊತೆ ಕಳೆದ ಕ್ಷಣಗಳು ಮರೆಯಲಾಗದು. ಸುಮಲತಾ ಟೀಚರ್ 6ನೇ ತರಗತಿಗೆ ತರಗತಿ ಶಿಕ್ಷಕರಾಗಿದ್ದರು. ಎಲ್ಲ ಪಾಠವನ್ನು ಚೆನ್ನಾಗಿ ಕಲಿಸಿಕೊಟ್ಟಿದ್ದಾರೆ. ಲಕ್ಷ್ಮಿ ಟೀಚರ್ 5ನೇ ತರಗತಿಗೆ ಕನ್ನಡ ಅಧ್ಯಾಪಕಿಯಾಗಿಯೂ ಎಲ್ಲ ಗುಣನಡತೆಗಳನ್ನು ಕಲಿಸಿದ್ದಾರೆ. ಶಿಕ್ಷಕರೆಂದರೆ ಅಸಂಖ್ಯಾತ ವಿದ್ಯಾರ್ಥಿಗಳ ಬೆಳವಣಿಗೆಯ ವಿವಿಧ ಹಂತಗಳ ಮೂಲಕ ಮಾರ್ಗದರ್ಶನ ನೀಡುವ ಮತ್ತು ಪ್ರಪಂಚದ ಮಾರ್ಗಗಳ ಬಗ್ಗೆ ಜ್ಞಾನೋದಯ ನೀಡುವ ತತ್ವಜ್ಞಾನಿ ಶಿಕ್ಷಕರು. ವಿದ್ಯಾರ್ಥಿಗಳ ಜ್ಞಾನ ಮತ್ತು ಕೌಶಲ್ಯ ಮಟ್ಟವನ್ನು ಮತ್ತು ಆತ್ಮವಿಶ್ವಾಸವನ್ನು ಸುಧಾರಿಸಲು ಸಹಾಯ ಮಾಡುತ್ತಾರೆ. ವಿದ್ಯಾರ್ಥಿಗಳು ಸಮಾಜದಲ್ಲಿ ಯಶಸ್ಸನ್ನು ಪಡೆಯಲು ಸರಿಯಾದ ಆಕಾರದಲ್ಲಿ ವಿದ್ಯಾರ್ಥಿಗಳನ್ನು ರೂಪಿಸುತ್ತಾರೆ. ಮಕ್ಕಳು ತಮ್ಮ ಪೋಷಕರನ್ನು ಹೊರತುಪಡಿಸಿ ಶಿಕ್ಷಕರೊಂದಿಗೆ ಇಡೀ ದಿನ ಹೆಚ್ಚಿನ ಸಮಯವನ್ನು ಕಳೆಯುತ್ತೇವೆ. ಮುಂದೆ ಮಕ್ಕಳು ನಿರೋಧಿಗಳಾಗದೆ ಉದ್ಯೋಗಿಗಳಾಗಬೇಕೆಂದು ಮಕ್ಕಳ ಒಳ್ಳೆಯ ಮಾರ್ಗದರ್ಶನ ನೀಡುವ ಮೂಲಕ ಶಿಕ್ಷಕ ಸಮಾಜಕ್ಕೆ ಸೇವೆ ಸಲ್ಲಿಸುತ್ತೇವೆ. ವಿದ್ಯೆಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ವಿದ್ಯೆ ಹೊಂದಿದ್ದರೆ ಇವರಂತೆ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ನೀವು ಕೂಡ ಈ ಜಗತ್ತನ್ನೇ ಗೆಲ್ಲಬಹುದು. ಇಷ್ಟು ಹೇಳಿ ನನ್ನ ಪುಟ್ಟ ಭಾಷಣವನ್ನು ಕೊನೆಗೊಳಿಸುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಪೂರ್ವಿ ಅವರಿಗೆ. ಕಾರ್ಯಕ್ರಮದ ಮುಂದಕ್ಕೆ ಪ್ರಾಥಮಿಕ ವಿಭಾಗದಿಂದ ಮಾತನಾಡಿದಂತಹ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ ಎಲ್ಲ ಪುಟಾಣಿಗಳಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಇದೀಗ ಪ್ರೌಢಶಾಲೆಯ ಪರವಾಗಿ ಒಬ್ಬರು ಫಾತಿಮಾ ರಫೀದಾ ಇವರಿಂದ ಅನಿಸಿಕೆಗಳು. ಪ್ರಥಮವಾಗಿ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲರಿಗೂ, ನನ್ನ ಶಿಕ್ಷಕರಿಗೂ ಮತ್ತು ನನ್ನ ಎಲ್ಲ ಗೆಳೆಯತಿಯರಿಗೂ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನನ್ನ ಇಬ್ಬರು ನೆಚ್ಚಿನ ಶಿಕ್ಷಕಿಯರ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಾವೆಲ್ಲರೂ ಸೇರಿದ್ದೇವೆ.
ಮೊದಲನೇದಾಗಿ ಫಸ್ಟಿಗೆ ನಾನು ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತಿನ ಇಷ್ಟೊಂದು ಅರ್ಥಪೂರ್ಣವಾದ ಇಂತಹ ಒಂದು ಸಂದರ್ಭದಲ್ಲಿ ನನಗೂ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಈಗ ನಾನು ಮೊದಲದಾಗಿ ಲಕ್ಷ್ಮಿ ಟೀಚರ್ ಬಗ್ಗೆ ಹೇಳ್ತೀನಿ. ಈಗನೇ ಒಬ್ಬ ಹುಡುಗ ಹೇಳಿ ಹೋದ ಏನಂದರೆ, ನಾನು ಲಕ್ಷ್ಮಿ ಟೀಚರ್ ಹತ್ರ ಮಾತಾಡಲ್ಲ ಯಾಕಂದರೆ ಸ್ವಲ್ಪ ಸ್ಟ್ರಿಕ್ಟ್ ಥರ ಕಾಣ್ತದಂತ. ಹೌದು, ಅದು ನಾನು ಆಲ್ರೆಡಿ ನಮ್ಮದು 7th ಸ್ಟ್ಯಾಂಡರ್ಡ್ ಫೆರೆವೆಲ್ ಇತ್ತು, ನಮಗೆ ಬೀಳ್ಕೊಡುವ ಸಮಾರಂಭ. ಅವತ್ತೂ ಕೂಡ ನಾನು ಹೇಳಿದ್ದೆ, ಅವರೆಷ್ಟೇ ಹೊರಗಡೆ ಏನೋ ಒಂದು ಸ್ಟ್ರಿಕ್ಟ್ ಆಗಿ ಕಾಣ್ಬೋದು, ಗಂಭೀರವಾಗಿರ್ಬೋದು, ಆದರೆ ಅದರ ಒಳಗೆ ಏನಿದೆ ಅಂದರೆ ಪ್ರತಿಯೊಬ್ಬರು ಮಕ್ಕಳು ಶಿಸ್ತು ಕಲಿಬೇಕು. ಎಲ್ಲಿ ನಾನು ತುಂಬ ಫ್ರೀ ಆಗಿದ್ದರೆ ತಲೆಗೆ ಹತ್ಬಿಡ್ತಾರ ಅಂತ ಅವರು ಫುಲ್ ಏನಾಗಿರ್ತಾರೆ, ಫುಲ್ ಸ್ಟ್ರಿಕ್ಟ್ ಆಗಿರ್ತಾರೆ. ಆದರೆ ನಮ್ಗೆ ಗೊತ್ತಿಲ್ಲ, ನಿಮಗೆ ಎಲ್ಲರಿಗೂ ಆ ವಿಷಯ ಗೊತ್ತುಂಟ ಇಲ್ವಾ ಅಂತ. ನಾವು ಆಲ್ರೆಡಿ ಈ ಒಂದು ಪ್ರೈಮರಿ ಏನು ಲೈಫ್ ಪೇಜ್ ಅನ್ನೋದಿದೆ ಅದನ್ನು ನಾವು ಕಳೆದುಕೊಂಡು ಹೋಗಿ ಆಗಿದೆ. ನಮಗೆ ಈಗ ಗೊತ್ತಿದೆ ಅವರು ಯಾವ ಥರ ಅಂದರೆ ಅವರ ಪ್ರೀತಿ, ಸಹಕಾರ, ಮಾರ್ಗದರ್ಶನ ಇದೆಲ್ಲವೂ ಎಷ್ಟಿದೆ ಅಂತ. ನಿಮಗೆಲ್ಲ ಈಗ ಆಗ್ಬೋದು ಸ್ಟ್ರಿಕ್ಟ್ ಅಂತ, ಆದರೆ ಇಂತಹ ಒಂದು ಶಿಕ್ಷಕಿ ಪಡೀಲಿಕ್ಕೆ ನೀವೆಲ್ಲರೂ ಪುಣ್ಯ ಮಾಡಿರಬೇಕು. ನಿಮ್ಮನ್ನೆಲ್ಲ ಏನು ಹೇಳ್ಬೋದು, ಅನ್ಲಕ್ಕಿ ಸ್ಟೂಡೆಂಟ್ಸ್ಗಳಂತ ಹೇಳ್ಬೋದು. ಯಾಕಂದರೆ ಇಂತಹ ಇಬ್ಬರು ಶಿಕ್ಷಕಿಯರು ನಮಗಿದ್ರು, ಆದರೆ ಇನ್ನೆಷ್ಟೋ ಕೆಲವು ಮಂದಿಗೆ ಇಲ್ಲ. ಹಾಗಾಗಿ ಇನ್ನೊಂದೇನೆಂದರೆ, ನಾನು ಫಸ್ಟ್ ಟೈಮ್ ಹೈಸ್ಕೂಲ್ಗೆ ಹೋದಾಗ ನನಗೆ ಫಸ್ಟ್ ಸಿಕ್ಕಿದಂಥ ಒಂದು ಅಂದರೆ ಅಪ್ರಿಷಿಯೇಟ್ಸ್ ಏನಿದೆ ಅಂದರೆ, ನಾನು ಬೆಳಗ್ಗೆ ಪ್ರೇಯರ್ ಟೈಮಲ್ಲಿ ನಮ್ಗೆ ಏನಿರ್ತದೆ, ವಾರ್ತೆ ಓದೋದು ಅಥವಾ ಚಿಂತನೆಗಳನ್ನು ಓದೋದು ಈ ಥರ ಎಲ್ಲ ಇರ್ತದೆ. ಆಗ ನಾನು ಫಸ್ಟ್ ಟೈಮ್ ಹೈಸ್ಕೂಲ್ಗೆ ಹೋದಾಗ ಅದನ್ನು ಒಂದು ಚಿಂತನೆಯನ್ನು ಓದಿದಾಗ ಶಿವಕುಮಾರ್ ಸರ್ ಏನು ಮಾಡ್ತಾರೆ ಅಂದರೆ ಅಪ್ರಿಷಿಯೇಟ್ ಮಾಡ್ತಾರೆ, ನನ್ನಲ್ಲೂ ಬಂದು ಮಾಡ್ತಾರೆ. ಅದೇ ರೀತಿ ಬೇರೆ ಕ್ಲಾಸಲ್ಲಿ ಎಲ್ಲ ಹೋಗಿ ಮಾಡ್ತಾರೆ. ಏನಂದರೆ ಅವಳ ಉಚ್ಚಾರ ಆಗಿರ್ಬೋದು, ಅವಳು ಮಾತನಾಡುವಾಗ ಆ ಲಾ ಅದು ಅಷ್ಟು ಎಲ್ಲ ಮಕ್ಕಳಲ್ಲಿ ಏನಿರಲ್ಲ, ಸರಿಯಾಗಿರಲ್ಲ. ಆದರೆ ಅವಳಲ್ಲಿ ನೋಡಿ ಸ್ವಲ್ಪ ಇದೆ ಅಂತ ಇಡೀ ಕ್ಲಾಸ್ ಎದುರಿಗೆ ನನಗೆ ಏನು ಮಾಡ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ. ನಾನು ಇನ್ನೂ ಮರೀಲಿಲ್ಲ, ಯಾಕಂದರೆ ಹೈಸ್ಕೂಲ್ಗೆ ಹೋದಾಗ ಅದೇ ನನ್ನ ಫಸ್ಟ್ ಅಪ್ರಿಷಿಯೇಟ್ ಆಗಿತ್ತು. ಅವರು ಮೇ ಬಿ ನನಗೆ ಅಪ್ರಿಷಿಯೇಟ್ ಮಾಡಿರ್ಬೋದು, ಆದರೆ ಅದರ ಹಿಂದೆ ಕಾಣದ ಕೈ ಅದು ಲಕ್ಷ್ಮಿ ಟೀಚರ್ ಅದಂತ ಹೇಳ್ಬೋದು. ಈಗಲೂ ನಾನು ನಿಜವಾಗ್ಲೂ ನಂದು ಏನಾದರೂ ನನ್ನ ಉಚ್ಚಾರಗಳು ಸರಿ ಇದೆ ಅಂದರೆ ಅದಕ್ಕೆ ಅವರೇ ಕಾರಣ. ಪ್ರತಿ ಸಲ ನಾನು ಪ್ರೈಮರಿಯಲ್ಲಿ ಭಾಷಣ ಮಾಡಿ ಹೋದಾಗ, ನೋಡು ಇವತ್ತು ತಪ್ಪು ಮಾಡಿದೆ, ಇನ್ನೊಮ್ಮೆ ಹಾಗೆ ಮಾಡಬೇಡ ಅಂತ ಹೇಳ್ತಾ ಇದ್ರು. ಆಗ ಅದು ಏನೊಂದು ಭಯ ಇರ್ತದೆ ನನಗೆ, ನೆಕ್ಸ್ಟ್ ಟೈಮ್ ನಾನು ಮಾಡಬಾರ್ದು, ನಾನು ಸರಿ ಮಾತಾಡಬೇಕು, ಸರಿ ಉಚ್ಚಾರಣ ಮಾಡಬೇಕಂತ. ಇವತ್ತು ನಾನು ಸರಿ ಉಚ್ಚಾರ ಮಾಡ್ತಿದ್ರೆ ಅದಕ್ಕೆ ಲಕ್ಷ್ಮಿ ಟೀಚರೇ ಕಾರಣ. ನಿಜವಾಗ್ಲೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪಾಪ ಅವ್ರ ಮುಖ ನೋಡುವಾಗ ಇವತ್ತು ಬೇಜಾರಾಗ್ತಿದೆ. ಏನಿರಲಿ, ನಮಗೆ ಉತ್ತಮವಾಗಿ ಕನ್ನಡ ಅಂತ ಬಂದಾಗ ಎಷ್ಟಾಗ್ತದೆ ಅಷ್ಟು ನನಗೆ ಅವರ ಕನ್ನಡ ಕ್ಲಾಸ್ ಅಂದರೆ ಇಷ್ಟ. ಯಾಕಂದರೆ ಗ್ರಾಮರನ್ನು ಎಷ್ಟು ಪರ್ಫೆಕ್ಟಾಗಿ ಅವರು ನಮಗೆ ಹೇಳಿಕೊಡ್ತಿದ್ರಂದರೆ, ಇವತ್ತಿಗೂ ಕೆಲವೊಮ್ಮೆ ಕ್ಲಾಸಲ್ಲಿ ನಾನು ಬಂದಾಗ ನನ್ನ ಫ್ರೆಂಡ್ಸ್ ಹತ್ರ ಹೇಳ್ತೀನಿ, ಈ ಗ್ರಾಮರ್ ನೆನಪುಂಟ, ಲಕ್ಷ್ಮಿ ಟೀಚರ್ ಕಲಿಸಿಕೊಟ್ಟದಂತ. ತುಂಬ ಖುಷಿ ಇದೆ, ನಿಜವಾಗ್ಲೂ ಮತ್ತೊಮ್ಮೆ ಧನ್ಯವಾದಗಳು ಟೀಚರ್. ಅದೇ ರೀತಿ ಇನ್ನು ಸುಮಲತಾ ಟೀಚರ್ ಬಗ್ಗೆ ಹೇಳ್ಬೇಕಂದ್ರೆ, ಟೀಚರ್ ಹೇಳ್ಬೇಕಾ ಬೆಸ್ಟ್ ಫ್ರೆಂಡ್ ಹೇಳ್ಬೇಕಂತ ಗೊತ್ತಿಲ್ಲ ನನಗೆ. ಬಿಕಾಸ್ ಅಷ್ಟು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಪ್ರತಿಯೊಂದು ವಿಷಯದಲ್ಲೂ. ಇವತ್ತು ಭಾಷಣ ಅಂತ ಬಂದಾಗ ರಫೀದ್ ಇದ್ದಾಳೆ ಅಂತ ಹೇಳ್ತಾರೆ ಟೀಚರ್ಸ್ನವರು, ಅದಕ್ಕೆ ಅವರೇ ಕಾರಣ ಅಂತ ಹೇಳ್ಬೋದು. ಹೌದು, ನನಗೆ ಅಂದರೆ ಪ್ರೈಮರಿಯಲ್ಲಿ 3ನೇ 4ನೇ ಕ್ಲಾಸಲ್ಲಿ ಇರುವಾಗ ಉಷಲತಾ ಟೀಚರ್, ಪ್ರೇಮ ಟೀಚರ್ ಹೋಗು ಭಾಷಣ ಮಾಡುವಂಥ ಧೈರ್ಯ ಕೊಟ್ಟಿದ್ದೌದು. ಆದರೆ ಈ ಕೊರೋನಾ ಆದಮೇಲೆ ನನಗೆ ಆ ಭಾಷಣ ಮಾಡುವ ಏನೊಂದು ಕಲೆ ಇದೆ ನೋಡಿ, ನಾನು ಬಂದು ಎದುರುಗಡೆ ನಿಂತ್ಕೊಂಡು ಮಾತಾಡೋದು ಅದೆಲ್ಲವೂ ಆಲ್ರೆಡಿ ಹೋಗಿತ್ತು. ಅದಕ್ಕೆ ಮತ್ತೊಮ್ಮೆ ನಾನು ಹೇಗಿದ್ದೆ ಮೊದಲು ಅದೇ ಥರ ಆ ಒಂದು ಕೊರೋನಾದ ಟೈಮ್ ಆದ ನಂತರ ನಾನು ಅದೇ ಥರ ಪ್ರಿಪೇರ್ ಮಾಡಿದ್ದು ನನಗೆ ಸುಮಲತಾ ಟೀಚರ್. ಇನ್ನೂ ನೆನಪಿದೆ ಆ ಒಂದು ಪ್ರತಿಭಾ ಕಾರಂಜಿ. ಹೌದು, ನಾನು ಜಿಲ್ಲಾ ಮಟ್ಟ ತನಕ ಪ್ರತಿಭಾ ಕಾರಂಜಿಯಲ್ಲಿ ಹೋಗಿದ್ದೆ. ತುಂಬ ಸಪೋರ್ಟಿವ್. ಅವರಿಗೆ ಸ್ಕೂಲಲ್ಲದೆ ಅವರ ಪರ್ಸ್ನಲ್ ಲೈಫಲ್ಲಿ ಕೂಡ ತುಂಬ ಬ್ಯುಸಿ ಇರ್ತಿದ್ರು. ಆದರೂ ಕೂಡ ಪಾಪ ನನಗೆ ಏನು ಟಾಪಿಕ್ ಕೊಟ್ಟಿದ್ರು ನೋಡಿ ಭಾಷಣ ಮಾಡಲಿಕ್ಕೆ ಅಂತ, ಅದನ್ನು ಬರೆದು ತಗೊಂಡು ಬಂದು ಪ್ರತಿ ಸಾರಿಯೂ ಕಲ್ತಿಯಾ ಅಂತ ಮತ್ತೆ ರಿಮೈಂಡ್ ಮಾಡಿಕೊಂಡು ನಾನೊಂದು ಯಾವಾಗಲೂ ಹೋಗುವಾಗ ಯಾಕೆ ಇನ್ನೂ ತುಂಬ ಪ್ರಿಪೇರ್ ಮಾಡ್ತಾ ಹೋಗ್ತಿದ್ದೆ. ಯಾಕಂದರೆ ನನಗಲ್ಲದಿದ್ರು ನನಗೆ ಸಪೋರ್ಟ್ ಮಾಡಿದಂಥ ಅಥವಾ ಇವಳು ಈ ಲೆವೆಲ್ಗೆ ಬರ್ತಾಳೆ ಅಂತ ಏನೊಂದು ಕನಸು ಕಟ್ಟಿರ್ತಾರೆ ನೋಡಿ ಇಂತಹ ಟೀಚರ್ಸ್ಗಳು. ಇವರಿಗೋಸ್ಕರ ನಾನು ಆದರೂ ಬರಬೇಕು ಅನ್ನೋ ಒಂದು ಹುಮ್ಮಸ್ಸು ನನ್ನಲ್ಲಿ ಆ ಟೈಮಲ್ಲೆಲ್ಲ ಹುಟ್ಟಿತ್ತು. ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಂಗ್ಲೀಷ್ ಗ್ರಾಮರ್ ಕೂಡ, ಇವತ್ತು ಇಂಗ್ಲೀಷ್ ಗ್ರಾಮರ್ ನನಗೆ ಫಸ್ಟಿಂದನೇ ಕಲಿಸಿದಂದರೆ ಸುಮಲತಾ ಟೀಚರ್. ಇವತ್ತು ತುಂಬ
ಅವರ ಕಣ್ಣಲ್ಲಿ ನೀರೇ ಬರ್ತಿದೆ. ಇವತ್ತು ಕೂಡ ತುಂಬ ಪ್ರೀತಿ ಇದೆ ಅವರಿಗೆ. ಇಲ್ಲಿರುವ ಯಾವುದೇ ಒಂದು ಶಿಕ್ಷಕರಿಗಾಗ್ಬೋದು, ಪ್ರೈಮರಿ ಬಿಟ್ಟು ಇನ್ನೇನು ಹೈಸ್ಕೂಲ್ಗೆ ಹೋಗ್ಲಿಕ್ಕಿರುವ ಆ ಒಂದು ವಾರದಲ್ಲಿ ಒಂದು ಮಾತು ಹೇಳ್ತಾರೆ. ನಮಗೂ ಒಂದು ಆಸೆ ಇರ್ತದೆ, ಏನಂದರೆ ಹೈಸ್ಕೂಲ್ಗೆ ಹೋದ್ಮೇಲೆ ಇಲ್ಲಿಂದ ಹೋದ ಸ್ಟೂಡೆಂಟ್ಸ್ಗಳು ಕೂಡ ಡಿಸ್ಟಿಂಕ್ಷನಲ್ಲಿ ಕಾಣಬೇಕು ಅಂತ. ಈಗ ನನಗಿರೋದು ಅದೇ ಒಂದು, ನಿಮ್ಮೆಲ್ಲರ ಆಸೆ ಅಂತೆ ನನಗೂ ಏನಾಗ್ಬೋದು, ನನ್ನ ಒಂದು ಇನ್ನು ಹೈಸ್ಕೂಲಲ್ಲಿರುವಂತಹ ಈ ಒಂದು ವರ್ಷದಲ್ಲಿ ನಾನು ಇನ್ನೂ ಏನಾಗಬೇಕು, ಮುಂದೆ ಬರಬೇಕು. ನೀವು ನನ್ನ ಮೇಲೆ ಇಟ್ಟಿರುವಂತಹ ನಂಬಿಕೆ, ಭರವಸೆಗಳನ್ನು ನಾನು ಈಡೇರಿಸಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಎಲ್ಲ ಒಂದು ವೇಯಲ್ಲಿ ಕೂಡ ನನಗೆ ತುಂಬ ಸಪೋರ್ಟ್ ಇತ್ತು. ನಿಮ್ಮ ಪ್ರೀತಿ, ಸಹಕಾರ ಅಥವಾ ನಿಮ್ಮ ಮಾರ್ಗದರ್ಶನ, ಇದೆಲ್ಲದಕ್ಕೂ ಕೂಡ ನಾನು ಥ್ಯಾಂಕ್ಫುಲ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಬ್ಬರು ಕೂಡ ಯಾವುದೇ ಒಂದು ವಿಷಯಗಳು ಬರಲಿ, ಫಾರ್ ಎಕ್ಸಾಂಪಲ್ ಒಂದು ಕಾಂಪಿಟೇಷನ್ಗೆ ನಾನು ಹೋಗ್ತೇನೆ ಅಂದರೆ ಆಗ ನನಗೆ ಲೈಕ್ ಮಾರ್ಗದರ್ಶನ ಕೊಡುವರು, ನೋಡು ನೀನು ಹೀಗೆ ಮಾಡು ಹಾಗೆ ಮಾಡು ಅಂತ. ಹೋಗಿ ಬಂದು ವಿನ್ ಆದಮೇಲೆ ನನ್ನ ಅಪ್ರಿಷಿಯೇಟ್ ಮಾಡೋರು. ಯಾವತ್ತು ಓ ನೀನು ಸೆಕೆಂಡ್ ಬರಬಾರ್ದಿತ್ತು, ಫಸ್ಟ್ ಬರಬೇಕಿತ್ತು, ಯಾವತ್ತೂ ಆ ಥರ ಹೇಳಿಲ್ಲ. ನನಗೆ ಒಂದಿನ ಏನಂದರೆ, ನಾನು ಜಿಲ್ಲಾ ಮಟ್ಟದಲ್ಲಿ ಸೆಕೆಂಡ್ ಬಂದಾಗ ತುಂಬ ಬೇಸರ ಇತ್ತು. ಟೀಚರ್ ಜಿಲ್ಲಾ ಮಟ್ಟ ಹೈ ಹೌದು, ಆದರೆ ನನಗೆ ತುಂಬ ಬೇಸರ ಇದೆ ನಾನು ಸೆಕೆಂಡ್ ಬಂದೆ ಅಂತ. ಆಗ ಲಕ್ಷ್ಮೀ ಟೀಚರ್ ಹೇಳ್ತಾರೆ, ಇಲ್ಲ ನೀನು ಸೆಕೆಂಡ್ ಬಂದಿರ್ಬೋದು, ಬಟ್ ನಮ್ಮ ಸ್ಕೂಲ್ಗೆ ನೀನು ಫಸ್ಟ್ ಬಂದಾಗಿದೆ, ತುಂಬ ಖುಷಿ ಇದೆ ಆ ವಿಚಾರದಲ್ಲಿ ಅಂತ. ಎಲ್ಲೂ ನಾನು ಡೌನ್ ಆದಾಗ ಕೂಡ ನನ್ನನ್ನು ಡೌನ್ ಮಾಡಲಿಲ್ಲ ಅವರು. ಸೊ ಈ ಟೀಚಿಂಗ್ ಅನ್ನೋದು ಏನಿದೆ ನೋಡಿ, ಇಟ್ ಈಸ್ ನಾಟ್ ಜಸ್ಟ್ ಅ ಜಾಬ್. ಟೀಚಿಂಗ್ ಅನ್ನೋದು ಅದೊಂದು ಸೂಪರ್ ಪವರ್ ಅಂತ ಹೇಳ್ಬೋದು. ಐ ಥಿಂಕ್ ಯು ಹ್ಯಾವ್ ಗಾಟ್ ಇಟ್, ನಿಮ್ಗೆ ಆಲ್ರೆಡಿ ಅದಿದೆ. ಒಂದು ಮಾತಿರ್ತದೆ ನೋಡಿ, ಏನಂದರೆ ಎವ್ರಿ ಬಿಗಿನಿಂಗ್ಸ್ ಹ್ಯಾಸ್ ಎನ್ ಎಂಡ್ ಆ್ಯಂಡ್ ಎವ್ರಿ ಎಂಡಿಂಗ್ ಹ್ಯಾಸ್ ಎ ನ್ಯೂ ಬಿಗಿನಿಂಗ್. ನಿಮಗೆ ಇಲ್ಲಿಗೆ ಈ ಒಂದು ಜೀವನ ಅನ್ನೋದು ಮುಗಿಯಲ್ಲ. ಹಾಗಾಗಿ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮಗೆ ದೇವರು ಆರೋಗ್ಯ, ಆಯುಷ್ಯ ಮತ್ತು ಸಂತೋಷ, ನೆಮ್ಮದಿ, ಅದೇ ರೀತಿ ಇನ್ನು ಬೇರೆ ರೀತಿಗಳಲ್ಲಿರುವಂತಹ ಎಲ್ಲ ವಿಚಾರಗಳಲ್ಲಿ ಸಕ್ಸಸ್ಸನ್ನು ದೇವರು ಕೊಡಲಿ. ಮತ್ತು ನಿಮ್ಮ ನೆನಪು ಸದಾ ನಮ್ಮಲ್ಲಿರುತ್ತದೆ. ಮತ್ತು ನಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರ, ಮುಂದಿನ ಎಜುಕೇಷನ್ ಅನ್ನೋದೇನಿದೆ ಅಲ್ಲಿ ನಿಮ್ಮ ಒಂದು ಪ್ರಾರ್ಥನೆ ಮತ್ತು ನಿಮ್ಮ ಏನು ಹೇಳ್ಬೋದು, ನಿಮ್ಮ ಆಶೀರ್ವಾದಗಳು ಸದಾ ನಮ್ಮೊಂದಿಗೆ ಇರಲಿ ಅಂತ ಕೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತೇನೆ. ಧನ್ಯವಾದಗಳು. ಪಳ್ಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ವಿಶೇಷವಾಗಿ ನೋಡಿ, ಇದು ಮಾತು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಒಬ್ಬ ವಿದ್ಯಾರ್ಥಿನಿ ಪ್ರೌಢಶಾಲೆಯಲ್ಲಿ ಬಂದ ಕೂಡಲೇ 1 ವರ್ಷದಲ್ಲಿ 2 ವರ್ಷದಲ್ಲಿ ಏನು ಮಾಡಲಿಕ್ಕೆ ಆಗಲ್ಲ. ಬಟ್ ಬೇಸಿಕ್ ಏನಿದೆ, ಆ ಮಕ್ಕಳಿಗೆ ಬೇಸಿಕ್ ಆಗಿ ಪ್ರೊನೌನ್ಸಿಯೇಷನ್ ಆಗಿರ್ಬೋದು, ಎಲ್ಲದರಲ್ಲಿ ಕೂಡ ಸರಿಯಾದ ಒಬ್ಬರು ಟೀಚರ್ ಸಿಕ್ಕಿಬಿಟ್ರೆ ಹೇಗೂ ಬರಲಿಕ್ಕೂ ಸಾಧ್ಯ ಇದೆ ಅಂತ ಹೇಳಲಿಕ್ಕೆ ಕಳೆದ ವರ್ಷ ತಾಲೂಕು ಮಟ್ಟದ ವಿದ್ಯಾರ್ಥಿ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರಥಮ ಅಧ್ಯಕ್ಷರು ಇವಳು ಫಾತಿಮಾತ್ ರಫೀದಾ, ತಾಲೂಕುದ ಅಧ್ಯಕ್ಷರು. ಹಾಗಾಗಿ ಅಷ್ಟೊಂದು ಬ್ರಿಲಿಯಂಟ್ ವಿದ್ಯಾರ್ಥಿಗಳನ್ನು ಒಂದು ಆ ಮಕ್ಕಳನ್ನ ತಯಾರು ಮಾಡಬೇಕು ಅಂತಂದರೆ ಇಂತಹ ಒಬ್ಬರು ಟೀಚರ್ ಇದ್ದರೆ ಮಾತ್ರ ಸಾಧ್ಯ. ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಈ ಟೀಚರ್ಸ್ನವರು. ವಿಶೇಷವಾಗಿ ನಿಮ್ಮ ಮುಂದೆನೇ ಮಾತನಾಡಿದಂಥ ಫಾತಿಮಾತ್ ರಫೀದಾ ಅವರಿಗೆ ವಂದನೆಗಳು. ಎಲ್ಲ ಮಕ್ಕಳಿಗೆ ಧನ್ಯವಾದಗಳು. ಇದೀಗ ಶಿಕ್ಷಕರ ಪರವಾಗಿ ಒಂದು ಇಬ್ಬರು ಮಾತನಾಡ್ತಾರೆ. ಮೊದಲನೇದಾಗಿ ನಮ್ಮ ಪ್ರಥಮ ಈ ವರ್ಷದ ಮುಖ್ಯ ಶಿಕ್ಷಕರು. ಯಾಕೆ ಈ ವರ್ಷದ ಅಂತ ಹೇಳ್ತೇನೆ ಅಂದರೆ, ಪ್ರೌಢಶಾಲೆಯಲ್ಲಿ ಉಷಲತಾ ಟೀಚರ್ ಅವರು ರಿಟೈರ್ಡ್ ಆಗಬೇಕಿತ್ತು ಮೇಯಲ್ಲಿ. ಒಂದು ಮೇ 5 ತಾರೀಕು ಆಗುವಾಗ ಅವರಿಗೆ ಹೃದಯಾಘಾತ ಹೊಂದಿ ದೈವಾಧೀನರಾದದ್ದು ತಮಗೆಲ್ಲರಿಗೂ ಗೊತ್ತಿದೆ. ಇದು ನೋವಿನ ಸಂಗತಿ. ಆದರೂ ಮೇ 30ಕ್ಕೆ ಅವರು ರಿಟೈರ್ಡ್ ಆಗಲಿಕ್ಕೆ ಇದ್ದರು. ತದನಂತರದ ಟೀಚರ್ ಆಗಿ ನಮ್ಮ ಮೋಹಿನಿ ಟೀಚರ್ ಅವರು ಈಗಾಗಲೇ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಅವರು ಇದೀಗ ಮಾತುಗಳನ್ನ ಆಡಬೇಕು ಅಂತೇಳಿ ವಿನಂತಿ. ಪೂರ್ಣವಾದಂತಹ ಒಂದು ಕಾರ್ಯಕ್ರಮ ನಮ್ಮದು ನಿವೃತ್ತ ಶಿಕ್ಷಕರ ವಿದಾಯ ಸಮಾರಂಭ. ನಮಗೆಲ್ಲರಿಗೂ ಕೂಡ ಈ ನಿವೃತ್ತ ಶಿಕ್ಷಕರ ವಿದಾಯ ಸಮಾರಂಭ ಅಂತ ಹೇಳಿದರೆ ಮನಸ್ಸಿನಲ್ಲಿ ಏನೋ ಒಂದು ಥರ ಬೇಸರ ಇರ್ತದೆ. ಯಾಕೆ ಹೇಳಿದರೆ, ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಕೆ ನಾಳ್ವರವರೇ, ಅದೇ ರೀತಿ ಕೋಶಾಧಿಕಾರಿಯಾದಂತಹ ರಾಜ್ಕುಮಾರ್ ಶೆಟ್ಟಿಯವರೇ, ಹಾಗೂ ಸುರೇಂದ್ರ ಕಂಬಳಿಯವರೇ, ಹಾಗೂ ನಮ್ಮ ಜಯರಾಮ್ ಪೋಡಾರ್ರವರೇ, ಹಾಗೂ ನಮ್ಮ ನಿವೃತ್ತಿಯನ್ನು ಹೊಂದಿದಂತಹ ನಮ್ಮ ರವೀಂದ್ರ ರೈ ಅವರೇ, ಇನ್ನು ಲಕ್ಷ್ಮೀ ಟೀಚರ್ ಅವರ ಹಸ್ಬೆಂಡ್ ಆದಂತಹ ಶ್ರೀನಿವಾಸ ಮೂರ್ತಿಯವರೇ, ಮತ್ತು ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ರಾಧಾಕೃಷ್ಣ ರೈರವರೇ, ಮತ್ತು ನಿವೃತ್ತಿಯನ್ನು ಹೊಂದಿದಂತಹ ಮಾಜಿ ನಮ್ಮ ಎಡ್ವರ್ಡ್ ಸರ್ ಅವರೇ, ಇನ್ನು ಮೊದಲೇ ಪರಿಚಿತರಿರುವಂತಹ ಕೆ ಮಂಜಿರಾಡಿಯವರೇ ಮತ್ತು ಜಗದೀಶ ರಾಳ್ವರ್. ಇನ್ನು ನನ್ನ ಮುಂದುಗಡೆ ಬಹಳಷ್ಟು ಪರಿಚಿತರಿದ್ದಾರೆ. ಅವರ ಯಾರ ಹೆಸರನ್ನು ಹೇಳುವುದಿಲ್ಲ. ಬಹಳ ಗೌರವದಿಂದ ನಮ್ಮ ಮೇಲಿನ ವಿಶ್ವಾಸದ ಪ್ರೀತಿಯಿಂದ ಬಂದಿದ್ದಾರೆ. ಇನ್ನು ಮಾಧ್ಯಮ ಮಿತ್ರರೇ, ಹಾಗೂ ನನ್ನ ಮುಂದೆ ಇರುವಂತಹ ಪ್ರಾಥಮಿಕ ಶಾಲಾ ಮಕ್ಕಳು ಮತ್ತು ಸಹೋದ್ಯೋಗಿ ಮಿತ್ರರು ಮತ್ತು
ಹೈಸ್ಕೂಲಿನ ವಿದ್ಯಾರ್ಥಿಗಳೇ, ನಾನೇನು ಹೇಳಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೇನೆ. ಯಾಕೆ ಹೇಳಿದರೆ, ನಮ್ಮದೇ ಸ್ಟೂಡೆಂಟ್ ಇಲ್ಲಿಂದ ಬಂದು ಕೆಳಗೆ ನಮ್ಮ ಶಾಲೆಗೆ ಸೇರಿದಂತಹ ರಫೀದಾರ್ ಅವರು ಎಲ್ಲ ಹೇಳಿದ್ದಾಳೆ, ನಮಗೆ ಯಾವ ರೀತಿಯ ಒಂದು ಅಡಿಪಾಯವನ್ನು ಹಾಕಿದ್ದಾರೆ, ಆ ಅಡಿಪಾಯದಲ್ಲಿ ನಾವು ಏನು ಇವತ್ತು ಆ ಮಕ್ಕಳು ಕಲಿತಾರೆ ಎಂಬುದಕ್ಕೆ ಪ್ರಾಥಮಿಕ ಶಾಲೆಯ ಒಂದು ಉದಾಹರಣೆ. ಯಾಕೆ ಹೇಳಿದರೆ, ಎಲ್ಲಿ ಪ್ರಾಥಮಿಕ ಶಾಲೆಯ ಒಂದು ವಿದ್ಯಾಭ್ಯಾಸ ಗಟ್ಟಿ ಇರ್ತದೋ ಅಲ್ಲಿ ಹೈಸ್ಕೂಲಲ್ಲಿ ಆ ವಿದ್ಯಾರ್ಥಿಗಳು ಖಂಡಿತ ಅದನ್ನು ಮುಂದೆ ತರಲು ಅವರು ಪ್ರಯತ್ನಿಸಲು ಸಾಧ್ಯ. ಇನ್ನು ನಾನು ನಮ್ಮ ಶಾಲೆಯಲ್ಲಿ ಇವತ್ತು ನಾವು ಏನು ಗುರುತಿಸಿಕೊಂಡಿದ್ದೇವೆ ಅಂತ ಹೇಳಿದರೆ, ಮಕ್ಕಳ ಸಂಖ್ಯೆ ಇದೆ. ನಮಗೆ ಮಕ್ಕಳ ಸಂಖ್ಯೆ ಇದ್ದರೂ ಕೂಡ ನಮಗೆ ಶಿಕ್ಷಕರು ಬೇಕು. ಪ್ರಾಥಮಿಕ ಶಾಲೆಗೂ ಶಿಕ್ಷಕರು ಬೇಕು, ಹೈಸ್ಕೂಲಿಗೂ ಕೂಡ ಶಿಕ್ಷಕರು ಬೇಕು. ಆದರೆ ಈ ಒಂದು ನೆಲೆಯಲ್ಲಿ ನಾನು ಏನು ಹೇಳುವುದೇನಂತ ಹೇಳಿದರೆ, ಸರ್ಕಾರಿ ಶಾಲೆಗೆ ಇವತ್ತು ಗೆಸ್ಟ್ ಟೀಚರನ್ನು ಕೊಡ್ತಾರೆ, ಆದರೆ ಅನುದಾನಿತ ಶಾಲೆಗೆ ಕೊಡ್ತಾ ಇಲ್ಲ. ಇದು ಒಂದು ಬೇಸರ. ನಮಗೆ ನೇಮಕಾತಿ ಕೂಡ ಆಗ್ತಾ ಇಲ್ಲ ಒಂದು ಕಡೆಯಲ್ಲಿ, ಇನ್ನೊಂದು ನಮಗೆ ಗೌರವ ಶಿಕ್ಷಕರನ್ನು ಕೂಡ ಕೊಡ್ತಾ ಇಲ್ಲ. ಸರ್ಕಾರಿ ಶಾಲೆಗೆ ಕೊಡ್ತಾರೆ, ಅನುದಾನಿತ ಶಾಲೆಗೆ ಕೊಡ್ತಾ ಇಲ್ಲ. ಯಾಕೆ ಮಕ್ಕಳಿರುವ ಶಾಲೆಗೆ ನಮಗೆ ಯಾಕೆ ಅವರು ಗೆಸ್ಟ್ ಟೀಚರನ್ನು ಕೊಡ್ತಾ ಇಲ್ಲ ಎಂಬುದು ನನಗೆ ಗೊತ್ತಿಲ್ಲ. ಆದರೆ ಇನ್ನು ಮುಂದಕ್ಕೆ ಇದನ್ನೊಂದು ಎಲ್ಲರೂ ಗಮನಿಸಿಕೊಂಡು ಮುಂದಕ್ಕೆ ಅನುದಾನಿತ ಶಾಲೆಯಲ್ಲಿ ಮಕ್ಕಳಿದ್ರೆ ನಮಗೂ ಕೂಡ ಶಿಕ್ಷಕರು ಬೇಕೇ ಬೇಕು. ಯಾಕೆ ಹೇಳಿದರೆ, ಇದಕ್ಕೆ ಯಾಕೆ ಬೇಕು ಅಂತ ಹೇಳಿದರೆ, ಇವತ್ತು ಶಿಕ್ಷಣವು ಸರ್ವ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಸಾಗಬೇಕೆಂದರೆ ಮಗು ಚೆನ್ನಾಗಿ ಕಲಿಬೇಕಂತ ಹೇಳಿದರೆ ಪ್ರತಿಯೊಂದು ತರಗತಿಯು ಪ್ರತಿಯೊಂದು ಪಾಠಕ್ಕೂ ಕೂಡ ಶಿಕ್ಷಕರು ಬೇಕೇ ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ. ಇನ್ನು ನಾನು ನೆಕ್ಸ್ಟ್ ವಿಷಯಕ್ಕೆ ಏನು ಬರುವುದಂತ ಹೇಳಿದರೆ, ನಮ್ಮಲ್ಲಿ ಈ ಒಂದು ಸಮಾರಂಭದ ಪ್ರಮುಖವಾದಂತಹ ವ್ಯಕ್ತಿ ಲಕ್ಷ್ಮಿ ಟೀಚರ್ ಮತ್ತು ಸುಮಲತಾ ಟೀಚರ್. ಅವರು ಯಾವತ್ತೂ ಕೂಡ ನಮಗೆ ಫ್ರೆಂಡ್ಲಿ ಆಗಿಲ್ಲ. ನಾನು ಲಕ್ಷ್ಮಿ ಟೀಚರ್ ಬಗ್ಗೆ ಬಹಳಷ್ಟು ತಿಳ್ಕೊಳ್ತೇನೆ. ನಾವು ಇವತ್ತು ಕೂಡ ಹೇಳ್ತೇವೆ, ಲಕ್ಷ್ಮಿ ಟೀಚರ್ ಒಂದು ವಿದ್ಯಾಭ್ಯಾಸ ಕಲಿಕೆಯ ಮಟ್ಟ ಏನಿದೆ ಅಂತ ಹೇಳಿದರೆ, ಅದು ತಾಯಿ ತನ್ನ ಮಗುವಿಗೆ ಯಾವ ರೀತಿಯ ಒಂದು ಶಿಕ್ಷಣ ಕೊಡ್ತಾರೆ ಅದೇ ರೀತಿ. ಅವರ ಗುಣಗಳು ಹೇಳಬೇಕಾಗಿಲ್ಲ. ಎಲ್ಲರೊಂದಿಗೆ ಅನೋನ್ಯತೆ ಇರುವಂಥದ್ದು, ಪ್ರೀತಿ, ಔದಾರ್ಯ ಎಲ್ಲವೂ ಕೂಡ ಈ ಶಾಲೆ ಅವರನ್ನು ಗುರುತಿಸಿಕೊಂಡಿದೆ. ನಾವು ಬಾಯಲ್ಲಿ ಹೇಳಬೇಕಾಗಿಲ್ಲ. ಇನ್ನೋರ್ವ ಸುಮಲತಾ ಟೀಚರ್ ಕೂಡ ಹಾಗೆ. ನಾವು ಪ್ರಾಥಮಿಕ ಶಾಲೆಯ ಶಿಕ್ಷಕರು ಮತ್ತು ಪ್ರೌಢಶಾಲೆಯ ಶಿಕ್ಷಕರು ಒಂದು ಕುಟುಂಬ ಇದ್ದಂತೆ ಇದ್ದೇವೆ. ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಸಹಾಯ ಸಹಕಾರವನ್ನು ನಾವು ನೀಡ್ತಾ ಇದ್ದೇವೆ. ಹಾಗಾಗಿ ಅವರಿಗೆ ಭಗವಂತ ಆಯುರಾರೋಗ್ಯ, ಸಂಪತ್ತು, ಆರೋಗ್ಯವನ್ನು ನೀಡಿ ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳುತ್ತಾ, ನನಗೆ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯರೇ, ಈಗಾಗಲೇ ಶಿಕ್ಷಕರ ವತಿಯಿಂದ ಅನಿಸಿಕೆಗಳು ಆಗಿದೆ. ಮುಂದಕ್ಕೆ ಈಗಾಗಲೇ ನಮ್ಮ ಮುಖ್ಯ ಅತಿಥಿಗಳಲ್ಲಿ ಓರ್ವರು ಬೆಳಗ್ಗೆ ನಡೆದಂಥ ಆಂಗ್ಲ ಮಾಧ್ಯಮ ಶಾಲೆಯ ಉದ್ಘಾಟನೆಗೆ ಮುಖ್ಯ ಅತಿಥಿಗಳಾಗಿದ್ದರು. ಹಲವಾರು ಗ್ರಾಮ ಸಭೆಗಳು, ಹಲವಾರು ಕಾರ್ಯಕ್ರಮಗಳು, ಚಟುವಟಿಕೆಗಳು ತಮಗೆಲ್ಲ ಗೊತ್ತಿದೆ. ಈಗ ಪ್ರಾರಂಭೋತ್ಸವ, ಬೇರೆ ಬೇರೆ ಚಟುವಟಿಕೆಗಳ ಮಧ್ಯೆ ಕೂಡ ಬ್ಯುಸಿ ಇದ್ದರು ನಮ್ಮ BO ಸಾಹೇಬರು. HR ಈಶ್ವರ್ ಸರ್ ಅವರು ಈಗ ಬಂದೇ ಬರ್ತೇನೆ ಅಂತ ಹೇಳಿಬಿಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬಹಳ ಗೌರವದಿಂದ ಆದರಪೂರ್ವಕವಾಗಿ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ. HR ಈಶ್ವರ್ ಸರ್ ಅವರಿಗೆ ರಾಧಾಕೃಷ್ಣ ರೈ ಅವರು ಬಂದು ಗುಲಾಬಿ ನೀಡಿ ಅವರನ್ನು ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಹಾಗೆ ನಮ್ಮ ಕ್ಷೇತ್ರ ಸಮನ್ವಯಾಧಿಕಾರಿಗಳಾಗಿರುವಂತಹ ಬಕ್ರಿಯಾಶೀಲರು ಆಗಿರುವಂತಹ ಸುಷ್ಮಾ ಮೇಡಮ್ ಅವರು ಕೂಡ ಬಹಳ ಪ್ರೀತಿ ಇಟ್ಟು ಈ ನಿವೃತ್ತ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಭಕ್ತಿಯ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ಪ್ರೇಮಲತಾ ಟೀಚರ್ ಅವರು ಗುಲಾಬಿ ನೀಡಿ ಅವರನ್ನು ಸ್ವಾಗತಿಸಬೇಕು ಅಂತೇಳಿ ಸಂದರ್ಭದಲ್ಲಿ ವಿನಂತಿ. ಅನ್ನಪೂರ್ಣ ಮೇಡಮ್ ಒಮ್ಮೆ ಬರ್ಬೋದಾ? ಕೂತ್ಕೊಳ್ಳಿ, ಈಗ ಅಲ್ಲೇ ಕೂತ್ಕೊಳ್ತೀವಿ. ಆಗಮಿಸಿದ್ದಾರೆ, ಅವರು ನೋಡಿ ಅಲ್ಲಿದ್ದಾರೆ. ಅವರಿಗೂ ಗುಲಾಬಿ ನೀಡಿ ಅವರನ್ನು ಸ್ವಾಗತಿಸಬೇಕು ಅಂತೇಳಿ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಸರ್, ಬಂಧುಗಳೇ, ನಾವು ನೇರವಾಗಿ ಸಮಯದ ಅಭಾವ ಇದೆ. ಈಗಾಗಲೇ ಶಿಕ್ಷಕರು, ವಿದ್ಯಾರ್ಥಿಗಳೆಲ್ಲ ಮಾತನಾಡಿದ್ದಾರೆ. ವೇದಿಕೆಯಲ್ಲಿ ತುಂಬ ಮಂದಿ ಗೌರವಾನ್ವಿತ ಅತಿಥಿವರಿಯರಿದ್ದಾರೆ. ಲಕ್ಷ್ಮೀ ಟೀಚರ್ ಬಗ್ಗೆ, ಸುಮಲತಾ ಟೀಚರ್ ಅವರ ಬಗ್ಗೆ ಗಂಟೆ ಮಾತಾಡೋರು ನಮ್ಮ ರವೀಂದ್ರ ಮಾಸ್ಟರ್ ಕೊಟ್ಟರು ಮಾತಾಡ್ತಾರೆ, ಎಡ್ವರ್ಡ್ ಮಾಸ್ಟರ್ ಕೊಟ್ಟರು ಮಾತಾಡ್ತಾರೆ. ಯಾಕೆಂದರೆ ಎಲ್ಲ ಮಾತುಗಾರರು, ಯಾರನ್ನು ಬಿಡುವಾಗೆ ಇಲ್ಲ. ಆದರೆ ಒಂದು ವಿಚಾರ ಸತ್ಯ, ಎಲ್ಲವೂ ಮಾತಾಡೋದು ಎಲ್ಲ ಒಂದೇ ರೀತಿ ಆಗಿರ್ತದೆ, ವಿಚಾರ ಒಂದೇ. ಹಾಗಾಗಿ ದಯವಿಟ್ಟು ಕ್ಷಮೆಯನ್ನು ಯಾಚಿಸ್ತಾ ನೇರವಾಗಿ ನಾವು ಅಭಿನಂದನಾ ಕಾರ್ಯಕ್ರಮಕ್ಕೆ, ವಿದಾಯ ಸನ್ಮಾನ ಸಮಾರಂಭಕ್ಕೆ ಹೋಗ್ತಾ ಇದ್ದೇವೆ. ಮುಖ್ಯವಾಗಿ ಇವತ್ತಿನ 39 ವರ್ಷ 6 ತಿಂಗಳು. ತುಂಬ ಮಂದಿ ಇಲ್ಲಿ ಕೆಲವರಿಗೆ ಅಷ್ಟು ವರ್ಷನೇ ಆಗಿರುವುದಿಲ್ಲ, ಸರ್ವಿಸ್ ಬಿಡಿ. ಹಾಗಾಗಿ ಅಷ್ಟು ಒಂದು ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿರುವಂತಹ ಸುಮಲತಾ ಟೀಚರ್ ಅವರನ್ನು ಸರ್ ಪತ್ರವನ್ನು ವಾಚಿಸ್ತಾರೆ. ತದನಂತರ ಅವರ ಪತಿರಾಯರನ್ನು ಕೂಡ ವೇದಿಕೆ ಕರೆದು
ಅವರ ಮಕ್ಕಳನ್ನು ವೇದಿಕೆ ಕರೆದು ಅವರ ಮೊಮ್ಮಕ್ಕಳನ್ನು ವೇದಿಕೆ ಕರೆದು ಕೆಲವೇ ದಿನಗಳಲ್ಲಿ, ಯಾಕೆಂದ್ರೆ ಮದುವೆ ಆಗಿದೆ ಈಗ ಆಲ್ರೆಡಿ 2 ಮಕ್ಕಳಿಗೆ, ಒಬ್ಬರಿಗೆ ನಿಶ್ಚಿತಾರ್ಥ ಆಗಿದೆ, ಒಬ್ಬರಿಗೆ ಮದುವೆ ಆಗಿದೆ. ಅದು ಮತ್ತೆ ಹೇಳ್ತೇವೆ ನಾವು ಎಲ್ಲ ಅವರ ಸಂಬಂಧಗಳು, ಇಡೀ ಕುಟುಂಬನೇ ಇದೆ ಇಲ್ಲಿ. ಹಾಗಾಗಿ ಮೊದಲನೇದಾಗಿ ಅವರ ವ್ಯಕ್ತಿ ಪರಿಚಯವನ್ನ ವಾಚಿಸಬೇಕು ಅಂತೇಳಿ ನಮ್ಮ ಪ್ರೇಮಲತಾ ಟೀಚರ್ ಅವರಲ್ಲಿ ವಿನಂತಿ ಮಾಡ್ತೇನೆ. ಎಲ್ಲರಿಗೂ ನನ್ನ ವಂದನೆಗಳು. ಪಾವೂರು ಹರೇಕಳ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪಾವೂರು ಹರೇಕಳ ದಿನಾಂಕ 5/6/2025 ಗುರುವಾರದಂದು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪಾವೂರು ಹರೇಕಳ ಇಲ್ಲಿನ ಸಭಾಂಗಣದಲ್ಲಿ ಅತಿಥಿ ಅಭ್ಯಾಗತರ ಗೌರವ ಉಪಸ್ಥಿತಿಯಲ್ಲಿ ನಡೆದ ವಿದಾಯ ಸನ್ಮಾನ ಸಮಾರಂಭದಲ್ಲಿ ನಿವೃತ್ತಿ ಹೊಂದಿರುವ ಬಹುಮುಖ ಪ್ರತಿಭೆಯ ಶಿಕ್ಷಕಿ ಶ್ರೀಮತಿ ಸುಮಲತಾ ಸುರೇಂದ್ರ ಕಂಬಳಿ ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಂದಾಗು ಮಂಕುತಿಮ್ಮ ಎನ್ನುವ DV ಗುಂಡಪ್ಪನವರ ತಾತ್ಪರ್ಯದಂತೆ ಎಲ್ಲ ಸಂದರ್ಭದಲ್ಲೂ ಎಲ್ಲ ಸನ್ನಿವೇಶಗಳಲ್ಲೂ ಬೆರೆತು ಒಂದಾಗಿರುವ ವ್ಯಕ್ತಿತ್ವವನ್ನು ಅಳವಡಿಸಿಕೊಂಡಿರುವ ತಾವು ತಮ್ಮ ವೃತ್ತಿ ಜೀವನದಲ್ಲಿ ವಿದ್ಯಾಸಂಸ್ಥೆಯನ್ನು ಬೆಳೆಸಿದವರಲ್ಲಿ ಓರ್ವರು. 1/6/1965 ಅಡ್ಯಾರ್ಗುತ್ತು ಸಂಕಪ್ಪ ಶೆಟ್ಟಿ ಹಾಗೂ ಮೀನಾರು ಶ್ರೀಮತಿ ತಾರಾ ಎಸ್ ಶೆಟ್ಟಿ ದಂಪತಿಗಳ ದ್ವಿತೀಯ ಪುತ್ರಿಯಾಗಿ ಅಡ್ಯಾರುಗುತ್ತಿನಲ್ಲಿ ಜನಿಸಿದ ತಾವು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಅಡ್ಯಾರು, ಪ್ರೌಢ ಶಿಕ್ಷಣವನ್ನು ಕಪಿತಾನಿಯೋ ಪ್ರೌಢಶಾಲೆ ಕಂಕನಾಡಿ, ಶಿಕ್ಷಕರ ತರಬೇತಿಯನ್ನು ಶಿಕ್ಷಕರುಗಳ ತರಬೇತಿ ಕೇಂದ್ರ ಬಲ್ಮಠದಲ್ಲಿ ಪೂರೈಸುತ್ತಿರುವಿರಿ. ದಿನಾಂಕ 18/11/1985 ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಅಡ್ಯಾರು ಇಲ್ಲೇ ವೃತ್ತಿ ಜೀವನವನ್ನು ಆರಂಭಿಸಿದ ತಾವು ಸುಮಾರು 15 ವರ್ಷಗಳ ಕಾಲ ಸೇವೆ ಸಲ್ಲಿಸಿ 21/11/2000 ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪಾವೂರು ಹರೇಕಳ ಇಲ್ಲಿನ ವಿದ್ಯಾಸಂಸ್ಥೆಗೆ ವರ್ಗಾವಣೆಗೊಂಡು 24 ವರ್ಷ 6 ತಿಂಗಳುಗಳ ಕಾಲ ಕಾಯ ವಾಚ ಮನಸ್ಸ ಸೇವೆಯನ್ನು ಸಲ್ಲಿಸಿರುತ್ತೀರಿ. ಹೀಗೆ ತಮ್ಮ ಶಿಕ್ಷಕ ವೃತ್ತಿಯಲ್ಲಿ ಒಟ್ಟು 39 ವರ್ಷ 6 ತಿಂಗಳುಗಳ ಸುದೀರ್ಘ ಸೇವೆಯನ್ನು ಪ್ರಾಮಾಣಿಕವಾಗಿ ಸಲ್ಲಿಸಿರುತ್ತೀರಿ. ಕ್ರಿಯಾಶೀಲರಿಗೆ ಕೆಲಸವೇ ವಿಶ್ರಾಂತಿ ಎನ್ನುವ ನಾಣ್ಣುಡಿಯಂತೆ ತಮ್ಮ ವೃತ್ತಿ ಜೀವನದಲ್ಲಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ನಮ್ಮ ಶಾಲೆಯನ್ನು ಜಿಲ್ಲಾ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ ಹೆಗ್ಗಳಿಕೆ ತಮ್ಮದು. ವಿದ್ಯಾರ್ಥಿಗಳಿಗೆ ಉತ್ತಮವಾಗಿ ಬೋಧನೆ ಮಾಡುವ ಕೌಶಲ್ಯವನ್ನು ಅಳವಡಿಸಿಕೊಂಡಿರುವ ತಾವು ಅದೆಷ್ಟೋ ವಿದ್ಯಾರ್ಥಿಗಳ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡಿರುವಿರಿ. ಆಟೋಟಗಳು, ಪ್ರತಿಭಾ ಕಾರಂಜಿ ಹಾಗೂ ಇನ್ನಿತರ ಕ್ಷೇತ್ರಗಳಲ್ಲಿ ಮಕ್ಕಳಿಗೆ ಉತ್ತಮ ತರಬೇತಿ ನೀಡಿ ಮಕ್ಕಳನ್ನು ಸ್ವಂತ ಖರ್ಚಿನಲ್ಲಿ ಇತರ ಚಟುವಟಿಕೆಗಳಿಗೆ ಕರೆದುಕೊಂಡು ಹೋಗಿರುವ ನಿದರ್ಶನಗಳು ನಿಜವಾಗಲೂ ಶ್ಲಾಘನೀಯ. ಬಹುಮುಖ ಪ್ರತಿಭಾನ್ವಿತರಾದ ತಾವು ಯಾವುದೇ ಕೆಲಸಗಳನ್ನು ಬಹಳ ಮೃದುವರ್ಜಿ ವಹಿಸಿ ಕಾರ್ಯರೂಪಕ್ಕೆ ತರುವಲ್ಲಿ ಶ್ರಮಿಸಿರುವಿರಿ. ಇಲಾಖೆಯ ಎಲ್ಲ ಕೆಲಸಗಳನ್ನು ಹಲವಾರು ವರ್ಷಗಳ ಕಾಲ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಿ ಸಂಸ್ಥೆಯ ಏಳಿಗೆಗೆ ತನ್ನದೇ ಆದಂತಹ ಕೊಡುಗೆಯನ್ನು ನೀಡಿರುತ್ತೀರಿ. ಮಾತ್ರವಲ್ಲದೆ ಅನುದಾನಿತ ಕನ್ನಡ ಮಾಧ್ಯಮ ಶಾಲೆಗೆ ಮಕ್ಕಳ ಸಂಖ್ಯೆ ಕ್ಷೀಣಿಸುತ್ತಿರುವ ಈ ಸಮಯದಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಸ್ಥಾಪನೆ ಮಾಡುವಲ್ಲಿ ಆಡಳಿತ ಮಂಡಳಿಯವರೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡು ತನು ಮನ ಧನ ಸಹಕಾರವನ್ನು ನೀಡುತ್ತಾ ಬಂದಿರುವಿರಿ. ಮಾತ್ರವಲ್ಲದೆ ಹಲವಾರು ಕೊಡುಗೆ ದಾನಿಗಳ ಸಂಪರ್ಕವನ್ನು ಕೂಡ ಕೊಟ್ಟಿರುತ್ತೀರಿ. ಇಂತಹ ಹಲವಾರು ಸಮಾಜಮುಖಿ ಚಿಂತನೆಗಳೊಂದಿಗೆ ಶಾಲಾ ಏಳಿಗೆಯಲ್ಲಿ ತೊಡಗಿಸಿಕೊಂಡಿರುವ ತಮ್ಮ ಹೃದಯ ವೈಶಾಲ್ಯತೆಗೆ ನಮ್ಮ ಅಭಿನಂದನೆಗಳು. ಅಡ್ಯಾರುಗುತ್ತು ಶ್ರೀ
ಸುರೇಂದ್ರ ಬಿ ಕಂಬಳಿ ಅವರೊಂದಿಗೆ ವಿವಾಹವಾಗಿ ದಾಂಪತ್ಯ ಜೀವನವನ್ನು ಆರಂಭಿಸಿದ ತಾವುಗಳು ಸಂಕ್ರಾಂತ್ ಎಸ್ ಕಂಬಳೆ ಹಾಗೂ ವಿಕ್ರಾಂತ್ ಎಸ್ ಕಂಬಳಿ ಎಂಬ ಪುತ್ರ ರತ್ನಗಳಿಗೆ ಜನ್ಮವಿತ್ತು ಉತ್ತಮ ವಿದ್ಯಾಭ್ಯಾಸವನ್ನು ನೀಡಿ ಈಗಾಗಲೇ ತಮ್ಮ ಮೊದಲ ಮಗನ ವಿವಾಹ ಆಗಿ ರಶ್ಮಿ ಸಂಕ್ರಾಂತ್ ಕಂಬಳಿ ಎಂಬ ಮುದ್ದಾದ ಸೊಸೆಯನ್ನು ಪಡೆದಿರುತ್ತೀರಿ. ಮಾತ್ರವಲ್ಲದೆ ಎರಡನೇ ಮಗನ ನಿಶ್ಚಿತಾರ್ಥವನ್ನು ಕೂಡ ದೈವ ದೇವರುಗಳ ಗುರು ಹಿರಿಯರ ಶುಭ ಆಶೀರ್ವಾದದೊಂದಿಗೆ ವಿಜೃಂಭಣೆಯೊಂದಿಗೆ ನೆರವೇರಿಸುತ್ತೀರಿ. ತಮ್ಮ ಈ ಸುದೀರ್ಘ ವೃತ್ತಿ ಜೀವನದಲ್ಲಿ ಮಾಡಿದ ಸೇವೆಯನ್ನು ಎಂದಿಗೂ ಮರೆಯಲು ಅಸಾಧ್ಯ. ನಿಮ್ಮ ವೃತ್ತಿ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ, ದೇವರು ಆಯುರಾರೋಗ್ಯವನ್ನು ದಯಪಾಲಿಸಲಿ ಎಂದೇ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಶುಭಾಶಯಗಳು. ಮುಖ್ಯ ಶಿಕ್ಷಕರು, ಅಧ್ಯಾಪಕ ವೃಂದ ಮತ್ತು ಮಕ್ಕಳು, ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪಾವೂರು ಹರೇಕಳ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು, ಪಾವೂರು ಹರೇಕಳ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘ ರಿ. ಧನ್ಯವಾದಗಳು. ಧನ್ಯವಾದಗಳು ನಮ್ಮ ಪ್ರೇಮಲತಾ ಟೀಚರ್ ಅವರಿಗೆ ಈ ಸನ್ಮಾನ ಪತ್ರವನ್ನು ವಾಚನ ಮಾಡಿದ್ದಾರೆ. ದಯವಿಟ್ಟು ಸುರೇಂದ್ರ ಕಂಬಳಿ ಅವರು ಚಪ್ಪಾಳೆಯೊಂದಿಗೆ ಅವರನ್ನು ಕೂಡ ಕುಳಿತುಗೊಳಿಸೋಣ. ಬಂಧುಗಳೇ, ಇದೀಗ ಸನ್ಮಾನ ಕಾರ್ಯಕ್ರಮ. ತುಂಬ ಮಂದಿ ಹೆತ್ತವರು, ಪೋಷಕರು ಕೂಡ ಬಂದಿದ್ದೀರಿ, ಹಳೆ ವಿದ್ಯಾರ್ಥಿಗಳು ಕೂಡ ಬಂದಿದ್ದೀರಿ. ಈ ಒಂದು ಸಂಭ್ರಮವನ್ನು ಒಟ್ಟಿಗೆ ಸೇರಿಸಿಕೊಂಡು ಮಾಡೋಣ ಅಂತ ಹೇಳಿಕೊಂಡು ನಿಮ್ಮ ಎಲ್ಲರನ್ನು ಕೂಡ ಬಹಳ ಆದರಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡು ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು, ನಮ್ಮ ಇಲಾಖೆಯ ಅಧಿಕಾರಿಗಳು ಇದ್ದೀರಿ, ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಸುಮಾರು 39 ವರ್ಷ 6 ತಿಂಗಳುಗಳ ಕಾಲ ಬೇರೆ ಬೇರೆ ಶಾಲೆಗಳಲ್ಲಿ ಅಧ್ಯಾಪಕಿಯಾಗಿ ಸೇವೆ ಸಲ್ಲಿಸಿ, ಕೇವಲ ಅಧ್ಯಾಪಕಿ ಮಾತ್ರ ಅಲ್ಲ, ಅದು ಯಾವುದೇ ಕಾರ್ಯಕ್ರಮಗಳು, ಚಟುವಟಿಕೆಗಳು, ಪ್ರತಿಭಾ ಕಾರಂಜಿ ಆಗಿರ್ಬೋದು, ಕ್ರೀಡಾಕೂಟ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಹಾಗೆ ತರಬೇತಿಯನ್ನು ನೀಡೋದರೊಂದಿಗೆ ಮಕ್ಕಳನ್ನು ಒಂದು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದವರೆಗೆ ಕೊಂಡೊಯ್ಯುವಲ್ಲಿ ಸಂಪೂರ್ಣವಾಗಿ ಸಹಕಾರವನ್ನು ಮಾಡ್ತಾ ಇದ್ದವರು ಸುಮಲತಾ ಟೀಚರ್ ಅವರು. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಕೇವಲ ಪಠ್ಯ ಮಾತ್ರ ಅಲ್ಲ, ಪಠ್ಯೇತರವಾಗಿ ಅದರೊಂದಿಗೆ ಊರಿನವರೊಟ್ಟಿಗೆ, ಕೊಡುಗೆ ದಾಣಿಯವರೊಟ್ಟಿಗೆ ನಿರಂತರ ಸಂಪರ್ಕ ಇಟ್ಟುಕೊಂಡು ಎಲ್ಲರನ್ನು ಕೂಡ ಇಟ್ಕೊಂಡು ಅವರಿಗೂ ಹೆಚ್ಚಿನ ರೀತಿಯಲ್ಲಿ ಈ ಸಂಸ್ಥೆಗೆ ಸಹಾಯವನ್ನು ಮಾಡುವ ಹಾಗೆ ಸಂಪೂರ್ಣ ಸಹಕಾರವನ್ನು ಮಾಡ್ತಾ ಇದ್ದವರು ಸುಮಲತಾ ಟೀಚರ್ ಅವರು. ಬೊಬ್ಬೆ ಮತ್ತೆ ಹಾಕಿ. ಮತ್ತೆ ಒಂದು ಏನು ವಿಚಿತ್ರ ವಿಶೇಷ ಅಂತಂದರೆ, ನಮ್ಮ ಸಂಸ್ಥೆಯಲ್ಲಿ ಉಂಗುರ ಹಾಕುವಂಥ ಕಾರ್ಯಕ್ರಮ ಇದೆ ನೋಡಿ. ಹೌದು, ಯಾರೇ ನಿವೃತ್ತ ಆಗಲಿ ಆಡಳಿತ ಮಂಡಳಿಯಿಂದ ಉಂಗುರ, ಹಾಗೆ ಶಾಲೆಯ ಶಿಕ್ಷಕರೆಲ್ಲ ಒಟ್ಟಿಗೆ ಸೇರಿಸಿಕೊಂಡು ಉಂಗುರವನ್ನು ನೀಡಿ ಗೌರವಿಸುವಂಥ ಕ್ಷಣ. ದಯವಿಟ್ಟು ಮತ್ತೆ ಅವರ ಮಕ್ಕಳು ಕೂಡ ಬರಲಿಕ್ಕುಂಟು, ಉಂಗುರವನ್ನು ತೊಡಗಿಸಬೇಕು ಅಂತೇಳಿ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ಹಾಗೆ ನಮ್ಮ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ವತಿಯಿಂದ ರೈಯವರಲ್ಲಿ ವಿನಂತಿ ಮಾಡ್ತೇವೆ. ಆಯ್ತಾ? ಹಾಗೆ ನಿಂತ್ಕೊಳ್ಳಿ. ಮತ್ತೆ ಅವರ ಮಕ್ಕಳೆಲ್ಲ ಬನ್ನಿ, ಮಕ್ಕಳು, ಅವರ ಸೊಸೆ. ದಯವಿಟ್ಟು ವೇದಿಕೆಗೆ ಬನ್ನಿ. ಅವರ ಮಕ್ಕಳದು ಮಾತ್ರ ನೋಡಿ, ಚಪ್ಪಾಳೆ ತಟ್ಟಿದ್ರಲ್ಲ. ಒಂದು ತುಂಬಿದ ಸಂಸಾರ, ಒಳ್ಳೆಯ ಕುಟುಂಬ. ಇಂತಹ ಒಂದು ಕ್ಷಣ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಡೀತಾ ಇದೆ. ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಗೌರವ ಆಗ್ತಾ ಇದೆ. ಜಗದೀಶ್ ಶೆಟ್ಟಿ ಅವರು ಅಧ್ಯಕ್ಷರು, ಮತ್ತು ರಾಧಾಕೃಷ್ಣ ರಾವ್ ಮಲಾರ್. ಸರಿ, ಓಕೆ. ಇದೀಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ ವಲಯದಿಂದ ಅವರಿಗೆ ಒಂದು ಅಭಿನಂದನೆ.
ಈಗ ಅನುದಾನಿತ ಶಾಲಾ ಕಾಲೇಜು ನೌಕರರ ಸಂಘ ಮಂಗಳೂರು ದಕ್ಷಿಣ ವಲಯ KMK ಮಂಜನಹಳ್ಳಿ ಅವರ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಇವರಿಗೆ ಒಂದು ಗೌರವಾರ್ಪಣೆ ಇದೆ. ಅನನ್ಯ ಅವರಿಂದ ಒಂದು ಸಣ್ಣ ಹೂಗುಚ್ಛ ನೀಡಿ ಗೌರವಿಸ್ತಾರೆ. ಈಗ ನಮ್ಮ ರವೀಂದ್ರ ಮಾಸ್ಟ್ರು ನಿವೃತ್ತ ಮುಖ್ಯ ಶಿಕ್ಷಕರು ಅವರಿಗೆ ಸನ್ಮಾನವನ್ನು ಅಭಿನಂದನೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಸಾರ್ವಜನಿಕವಾಗಿ ಮತ್ತೆ ಮಾಡ್ತೇವೆ, ಆಯ್ತಾ ಮಕ್ಕಳೇ? ಒಂದು ನಿಮಿಷ, ಇಲ್ಲಿಗೆ ಸಂಘಟನೆಗೆ ಮಾತ್ರ ಕೊಟ್ಟದ್ದು. ಸಾರ್ವಜನಿಕವಾಗಿ ಮತ್ತೆ ನಾವು ಕಾರ್ಯಕ್ರಮ ಮುಗಿದ ತಕ್ಷಣ ಅಭಿನಂದನಾ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ದಯವಿಟ್ಟು ನಮ್ಮೊಂದಿಗೆ ಸಹಕಾರ ಮಾಡಬೇಕು. ಹೆತ್ತವರು, ಪೋಷಕರು, ಮಕ್ಕಳು ಎಲ್ಲ ಮತ್ತೆ ಮಾಡ್ತೇವೆ. ಈಗ ಆಯ್ತಾ? ಹಾಂ ಹಾಂ ಸರಿ. ಹಾಂ ಮಕ್ಕಳೇ, ಓಯ್ ನೋಡ ಮಕ್ಕಳೇ, ಸನ್ಮಾನ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇವೆ ಶ್ರೀಮತಿ ಲಕ್ಷ್ಮಿ. ಇದೀಗ ನಮ್ಮ ಲಕ್ಷ್ಮಿ ಟೀಚರ್ ಅವರು ಲಕ್ಷ್ಮೀ ಶ್ರೀನಿವಾಸ ಮೂರ್ತಿ ಅವರನ್ನ ವೇದಿಕೆಗೆ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ. ಬನ್ನಿ ಲಕ್ಷ್ಮಿ ಟೀಚರ್, ಬನ್ನಿ ಟೀಚರ್. ಅವರ ವ್ಯಕ್ತಿ ಪರಿಚಯವನ್ನ ಉಷಾ ಮೇಡಮ್ ಅವರು ವಾಚಿಸಲಿಕ್ಕಿದ್ದಾರೆ. ಸೀನರಾಗಿರುವ ಎಲ್ಲ ಗಣ್ಯರಿಗೂ ನನ್ನ ವಂದನೆಗಳು. ಪಾವೂರು ಹರೇಕಳ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪಾವೂರು ಹರೇಕಳ ದಿನಾಂಕ 5/6/2025 ಗುರುವಾರದಂದು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪಾವೂರು ಹರೇಕಳ ಇಲ್ಲಿಯ ಸಭಾಂಗಣದಲ್ಲಿ ಅತಿಥಿ ಅಭ್ಯಾಗತರ ಗೌರವ ಉಪಸ್ಥಿತಿಯಲ್ಲಿ ನಡೆದ ವಿದಾಯ ಸನ್ಮಾನ ಸಮಾರಂಭದಲ್ಲಿ ನಿವೃತ್ತಿ ಹೊಂದಿರುವ ಬಹುಮುಖ ಪ್ರತಿಭೆಯ ಶಿಕ್ಷಕಿ ಶ್ರೀಮತಿ ಲಕ್ಷ್ಮೀ ಶ್ರೀನಿವಾಸ ಮೂರ್ತಿ ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ನಮ್ಮ ಸಂಕಲ್ಪ ಮತ್ತು ನಿರಂತರ ಪ್ರಯತ್ನದ ಫಲ ಎನ್ನುವ ನಾಣ್ಣುಡಿಯಂತೆ ಸದಾ ಕ್ರಿಯಾಶೀಲತೆ ಮತ್ತು ಮುಗುಳು ನಗೆಯೊಂದಿಗೆ ಎಲ್ಲರೊಂದಿಗೆ ಬೆರೆತು ಅಜಾತ ಶತ್ರುವಾಗಿ ತನ್ನ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡ ಶಿಕ್ಷಕರಲ್ಲಿ ತಾವೂ ಒಬ್ಬರಾಗಿದ್ದೀರಿ. ದಿನಾಂಕ 1/6/1965 ಶ್ರೀ ರಾಮಕೃಷ್ಣ ಭಟ್ ಮತ್ತು ಶ್ರೀಮತಿ ಯಶೋಧ ದಂಪತಿಗಳ ಸುಪುತ್ರಿಯಾಗಿ ಉಳ್ಳಾಳದಲ್ಲಿ ಜನಿಸಿದ ತಾವು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಅನುದಾನಿತ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆ ಉಳ್ಳಾಳ ಹಾಗೂ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಳ್ಳಾಳ ಇಲ್ಲಿ ಪೂರೈಸಿ ಪ್ರೌಢ ಶಿಕ್ಷಣವನ್ನು ಭಾರತ್ ಪ್ರೌಢಶಾಲೆ ಉಳ್ಳಾಳ ಇಲ್ಲಿ ಪಡೆದಿರುತ್ತೀರಿ. ಹಾಗೆಯೇ ಶಿಕ್ಷಕರ ತರಬೇತಿಯನ್ನು ಸರಕಾರಿ ಶಿಕ್ಷಕಿಯರ ತರಬೇತಿ ಕೇಂದ್ರ ಬಲ್ಮಠ ಮಂಗಳೂರು ಇಲ್ಲಿ ಪೂರೈಸಿರುತ್ತೀರಿ. ವೃತ್ತಿ ಜೀವನವನ್ನು ಸೈಂಟ್ ಮೇರೀಸ್ ಹಿರಿಯ ಪ್ರಾಥಮಿಕ ಶಾಲೆ ಕೋಟೆಕಾರು ಇಲ್ಲಿ ಪ್ರಾರಂಭಿಸಿ 1 ವರ್ಷ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೇಲಂಗಡಿ ಉಳ್ಳಾಳ ಹಾಗೂ 1 ವರ್ಷ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಚೆಂಬುಗುಡ್ಡೆ ಇಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುತ್ತೀರಿ. ದಿನಾಂಕ 28/11/1991 ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪಾವೂರು ಹರೇಕಳ ಇಲ್ಲಿ ತಮ್ಮ ಸೇವೆಯನ್ನು ಆರಂಭಿಸಿ ಒಟ್ಟು ಸುದೀರ್ಘ 35 ವರ್ಷ 6 ತಿಂಗಳುಗಳ ಕಾಲ ಸೇವೆಯನ್ನು ಶಿಕ್ಷಕ ವೃತ್ತಿಯಲ್ಲಿ ಸಲ್ಲಿಸಿರುತ್ತೀರಿ. ಪ್ರತಿಯೊಂದು ದೊಡ್ಡ ಸಾಧನೆಯ ಹಿಂದೆ ಯಾರೂ ನೋಡದ ನಿರಂತರತೆಯ ಕತೆ ಇದೆ ಎನ್ನುವ ಚಿಂತನೆಯಂತೆ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಆಗಿರಲಿ, ವಾರ್ಷಿಕೋತ್ಸವವಾಗಲಿ, ಯಾವುದೇ ರಾಷ್ಟ್ರೀಯ ಹಬ್ಬಗಳ ಆಚರಣೆಯಾಗಲಿ ಎಲ್ಲ ಕಾರ್ಯಕ್ರಮಗಳಿಗೆ
ಮಕ್ಕಳಿಗೆ ಸಂಗೀತದಲ್ಲಿ ಅಭಿರುಚಿಯನ್ನು ಉಂಟು ಮಾಡಿ ಸದಾ ಕ್ರಿಯಾಶೀಲತೆಯೊಂದಿಗೆ ಪಾಲ್ಗೊಳ್ಳಲು ಪ್ರೇರಣೆಯನ್ನು ನೀಡಿರುತ್ತೀರಿ. ನಿಮ್ಮಿಂದ ತರಬೇತಿಯನ್ನು ಪಡೆದ ಅದೆಷ್ಟೋ ಮಕ್ಕಳು ಪ್ರೌಢ, ಪದವಿ ಪೂರ್ವ, ಪದವಿ ವಿಭಾಗದಲ್ಲಿ ತನ್ನ ಪ್ರತಿಭೆಯನ್ನು ತೋರಿಸಿ ಹಲವಾರು ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿರುವುದು ನಿಮ್ಮ ತರಬೇತಿಯ ಫಲವಾಗಿದೆ. ಮಾತ್ರವಲ್ಲದೆ ಸಣ್ಣ ಮಕ್ಕಳಿಗೆ ಏಕಾಗ್ರತೆಯೊಂದಿಗೆ ಶಿಸ್ತನ್ನು ಕಲಿಸಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಬಹಳ ಉತ್ಸಾಹದಿಂದ ಪಾಲ್ಗೊಳ್ಳಲು ಸಂಪೂರ್ಣವಾಗಿ ತರಬೇತಿಯನ್ನು ನೀಡಿರುತ್ತೀರಿ ಮತ್ತು ಅದೆಷ್ಟೋ ಪಠ್ಯೇತರ ಚಟುವಟಿಕೆಗಳಲ್ಲಿ ವಲಯ ಮಟ್ಟ, ತಾಲೂಕು, ಜಿಲ್ಲಾ ಮಟ್ಟಗಳಲ್ಲಿ ತೀರ್ಪುಗಾರಿಕೆಯನ್ನು ಕೂಡ ಮಾಡಿರುವಂಥದ್ದು ಅಭಿನಂದನೀಯ. ಸಮಾಜಮುಖಿಯಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ತಾವು ಶಾಲೆಗೆ ಬೇಕಾಗಿರುವ ಮೂಲಭೂತ ಸೌಲಭ್ಯಗಳಿಗೆ ತನ್ನಿಂದಾದ ಕೊಡುಗೆಯನ್ನು ನೀಡಿರುತ್ತೀರಿ. ನೂತನವಾಗಿ ಆರಂಭಿಸಲಾದ ಆಂಗ್ಲ ಮಾಧ್ಯಮ ಶಾಲೆಗೆ ದೊಡ್ಡ ಮೊತ್ತದ ದೇಣಿಗೆಯನ್ನು ಕೂಡ ನೀಡಿರುವುದು ಶ್ಲಾಘನೀಯ. ವಿದ್ಯಾರ್ಥಿಗಳಿಗೆ ಮೌಲ್ಯ ಶಿಕ್ಷಣದೊಂದಿಗೆ ಉತ್ತಮ ಅಧ್ಯಾಪಕಿಯಾಗಿ ಎಲ್ಲ ಮಕ್ಕಳ ಹೃದಯ ಗೆದ್ದಿರುವುದು ಪ್ರಶಂಸನೀಯ. ಕಠಿಣ ಪರಿಶ್ರಮ ಮತ್ತು ನಿರಂತರ ಪ್ರಯತ್ನ ಮಾಡುವ ಮುಖೇನ ವಿದ್ಯಾರ್ಥಿಗಳಿಗೆ ಸಂಸ್ಕಾರವನ್ನು ಕಲಿಸಿಕೊಟ್ಟಿರುತ್ತೀರಿ. ಶ್ರೀ ಎಸ್ ಶ್ರೀನಿವಾಸ್ ಮೂರ್ತಿ ಎಂಬವರನ್ನು ವಿವಾಹವಾಗಿ ತಮ್ಮ ದಾಂಪತ್ಯ ಜೀವನ ಆರಂಭಿಸಿದ ತಾವು ಅನುಷಾ ಎಸ್ ಮತ್ತು ಅನನ್ಯ ಎಸ್ ಎಂಬ ಇಬ್ಬರು ಮುದ್ದಿನ ಮಕ್ಕಳಿಗೆ ಜನ್ಮವಿತ್ತು. ಈಗಾಗಲೇ ಮಕ್ಕಳಾದ ಅನುಷಾ ಅವರು ಗುರುಮೂರ್ತಿ ಅಮ್ಮಣ್ಣಾಯ ಹಾಗೂ ಅನನ್ಯ ಅವರು ರವಿರಾಜ್ ರಾವ್ ಎಂಬವರನ್ನು ವಿವಾಹವಾಗಿ ಮಕ್ಕಳನ್ನು ಪಡೆದಿರುತ್ತಾರೆ. ನಿಮ್ಮದು ಸುಖಿ ಸಂಸಾರ. ಅಭಿನಂದನೆಗಳು. ಇಂತಹ ಬಹುಮುಖ ಪ್ರತಿಭಾನ್ವಿತರಾದ ನೀವು 2025 ಮೇ ತಿಂಗಳು ವೃತ್ತಿಯಿಂದ ನಿವೃತ್ತಗೊಂಡಿರುತ್ತೀರಿ ಎಂಬ ನಿಮ್ಮನ್ನು ಬಹಳ ಅಭಿಮಾನದಿಂದ ಸನ್ಮಾನಿಸಿ ಬೀಳ್ಕೊಡುತ್ತಿದ್ದೇವೆ. ಶುಭಾಶಯಗಳು. ಆರೋಗ್ಯವನ್ನು ದಯಪಾಲಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಶುಭಾಶಯಗಳು. ನಮ್ಮ ಉಷಾ ಮೇಡಮ್ ಅವರಿಗೆ ಇದೀಗ ಗೌರವಪೂರ್ವಕವಾಗಿ ಶ್ರೀನಿವಾಸ ಮೂರ್ತಿ ಅವರನ್ನ ಸನ್ಮಾನ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಈಗ ಅತಿಥಿ ಅಭ್ಯಾಗತರು ಅವರನ್ನ ಗೌರವಿಸಲಿಕ್ಕಿದ್ದಾರೆ. ಮೊದಲನೇದಾಗಿ ಆಡಳಿತ ಮಂಡಳಿಯ ವತಿಯಿಂದ ಅವರಿಗೆ ಗೌರವ ನಡೆಯುತ್ತದೆ. ಸನ್ಮಾನ್ಯ ಅಧ್ಯಕ್ಷರಾದ ಕೆ ನಾಳ್ವ ಅವರ ಅಧ್ಯಕ್ಷತೆಯಲ್ಲಿ ಇವರಿಬ್ಬರಿಗೂ ಕೂಡ ಸನ್ಮಾನ ನಡೆಯುತ್ತದೆ. ಮೊದಲು ಲಕ್ಷ್ಮೀ ಟೀಚರ್ಗೆ ಹಾಕಬೇಕು. ಇದೀಗ ಅನುಷಾ ಲಕ್ಷ್ಮೀ ಟೀಚರ ಮಗಳು, ಅವರಿಂದ ಒಂದು ಹಾಡು. ಅದರೊಟ್ಟಿಗೆ ಆಡಳಿತ ಮಂಡಳಿಯವರದು ಮತ್ತು ಪ್ರಾಥಮಿಕ ಶಾಲೆಯ ವತಿಯಿಂದ ಉಂಗುರ ಕೂಡ ತೊಡಿಸುವಂತ ಕಾರ್ಯಕ್ರಮ ಇದೆ. ಅದನ್ನು ಕೂಡ ಮಾಡಬೇಕು ಅಂತೇಳಿ ವಿನಂತಿ. ಮುಚ್ಚುಮರೆಯಿಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆವೋ ಗುರುವೇ ಅಂತರಾತ್ಮ. ಮುಚ್ಚುಮರೆಯಿಲ್ಲದೆಯೇ ನಿನ್ನ ಮುಂದೆಲ್ಲವ ಪುಣ್ಯವಿದೆ, ನರಕವಿದೆ, ನಾಕವಿದೆ, ಸ್ವೀಕರಿಸುವ ಗುರುವೇ ಅಂತರಾತ್ಮ. ಮುಚ್ಚುಮರೆಯಿಲ್ಲದೆ ನಿನ್ನ ಮುಂದೆಲ್ಲವನು ಗುರುವೇ ಅಂತರಾತ್ಮ. ಸಾಂತರೀತಿಯ ನೆಮ್ಮಿ ಕದಡಿರುವುದೆನ್ನಾತ್ಮ, ನಾಂತರೀತಿಯದೆಂತೋ ಓ ಅನಂತ. ಸಾಂತರೀತಿಯ ನೆಮ್ಮಿ ಲಕ್ಷ್ಮೀ ಟೀಚರ್ ಅವರಿಗೆ ಗೌರವ ನಡೀತಾ ಇದೆ. ಕುರುಡಿನೆಂದೆನ್ನ
ರಕ್ಷಿಸೈ ನಿನ್ನ ಪ್ರೀತಿಯ ಬೆಳಕಿನ ಅನಂತ ಮುಚ್ಚುಮರೆಯಿಲ್ಲದೆ ಇದೀಗ ನಾವು ಕರೆದಾಗಿ ಬಂದ್ರೆ ಒಳ್ಳೇದು. ರವೀಂದ್ರ ಮಾಸ್ಟರ್ ರೆಡಿ ಇದ್ದಾರೆ. ಒಮ್ಮೆ ರವೀಂದ್ರ ಮಾಸ್ಟರ್ ಅವರು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಅದಾದ ತಕ್ಷಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ, ಅದಾದ ನಂತರ ಅನುದಾನಿತ ಶಾಲಾ ಕಾಲೇಜು ನೌಕರರ ಸಂಘದ ವತಿಯಿಂದ ನಡೆಯುತ್ತದೆ. ಬಿಚ್ಚಿಡುವೆವೋ ಗುರುವೇ ಅಂತರಾತ್ಮ. ಥ್ಯಾಂಕ್ ಯು. ಜೋರಾದ ಚಪ್ಪಾಳೆಯೊಂದಿಗೆ ಅನುಷಾ ಅವರಿಗೆ ಗೌರವ ಕೊಡೋಣ. ಅದಾದ ನಂತರ ಕುಟುಂಬದ ಫೋಟೋ ತೆಗಿಲಿಕ್ಕಿದೆ. ಇದೀಗ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಗೌರವ ನಡೀತಾ ಇದೆ. ಗೌರವಾನ್ವಿತ ಅಧ್ಯಕ್ಷರಾದ ಜಗದೀಶ್ ಶೆಟ್ಟಿ ಅವರು ಹಾಗೆ ಕಾರ್ಯದರ್ಶಿಯಾದ ರಾಧಾಕೃಷ್ಣ ಮಲಾರ್ ಅವರು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಶುಭ ಮೇಡಮ್ಗೂ ಗೌರವ. ಇದೀಗ ಅನುದಾನಿತ ಶಾಲಾ ಕಾಲೇಜು ನೌಕರರ ಸಂಘದ ವತಿಯಿಂದ KMK ಮಂಜನಾಡಿ ಅವರ ಅಧ್ಯಕ್ಷತೆಯಲ್ಲಿ ಈಗ ಅಭಿನಂದನೆ ನಡೆಯುತ್ತದೆ. ಇದೀಗ ಕುಟುಂಬದವರು ಬರಬೇಕು. ಎಲ್ಲ ಅವರ ಕುಟುಂಬ, ಅವರ ಮಕ್ಕಳಿಟ್ಟ ಹರ ನಿಮಗೆ ಸಲಿ ನಿಮಗೆ ಶ್ರೀಪತಿಯು ನಿಮಗೆ ಸಂಪದವೀಯಲಿ ಮೋತಿಯು ಎಂದು ಆರದಿರಲಿ ಇರುಳನ್ನು ನುಂಗಿ ಶಾಂತಿ ತುಂಬಿ ಸಹನೆ ತುಂಬಿ ಆನಂದವ ನೀಡಲಿ ಓ ಬಾಳಲಿ ಜ್ಯೋತಿಯು ಎಂದು ಆರದಿರಲಿ ಸೌಭಾಗ್ಯ ಲಕ್ಷ್ಮಿಯು ಬಂದು ಮನೆಯಲ್ಲಿ ನಿಲ್ಲಲಿ ಬಂಗಾರ ಗೆಜ್ಜೆ ನಾದ ಮನೆಯಲ್ಲಿ ತುಂಬಲಿ ಆನಂದ ಲಕ್ಷ್ಮಿ ಬಂದು ಮನದಲ್ಲಿ ನಿಲ್ಲಲಿ ಆನಂದ ಗೀತೆ ನಿಮ್ಮ ಬದುಕಲ್ಲಿ ತುಂಬಲಿ ಒಲವನ್ನು ತಂದ ಸ್ವಾಮಿ ಸುಖವಾಗಿ ಬಾಳಲಿ ಒಲವನ್ನು ತಂದ ಸ್ವಾಮಿ ಸುಖವಾಗಿ ಬಾಳಲಿ ಕಾಣದ ಭೀತಿಯ ದೂರ ಮಾಡುತ್ತಾ ಬಾಳಲಿ ಜ್ಯೋತಿಯು ಎಂದು ಆರದಿರಲಿ ಇರುಳನ್ನು ನುಂಗಿ ಶಾಂತಿ ತುಂಬಿ ಸಹನೆ ತುಂಬಿ ಆನಂದವ ನೀಡಲಿ ಓ ಬಾಳಲಿ ಜ್ಯೋತಿಯು ಎಂದು ನೋಡಿ. ಆ ಪ್ರೌಢಶಾಲೆ ಎಲ್ಲ ಟೀಚರ್ಸ್ನವರು, ಸಿಬ್ಬಂದಿಗಳು, ಆ ಅಡುಗೆ ಅಕ್ಕನವರು ಎಲ್ಲರೂ ಬನ್ನಿ. ಒಮ್ಮೆ ಪ್ರೌಢಶಾಲೆ ಎಲ್ಲರೂ ಬನ್ನಿ ನಮ್ಮ ಬೇಗ. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಿಕ್ಷಕರಂದ್ರೆ ಬಹಳ ಪ್ರೀತಿ ಅವರಿಗೆ.
ಶಿಕ್ಷಕರ ಯಾವುದೇ ಚಟುವಟಿಕೆ ಇದ್ದರೆ, ನಿವೃತ್ತ ಕಾರ್ಯಕ್ರಮಗಳಿದ್ದರೂ ಕೂಡ ಅವರು ಸರಿಯಾದ ಸಮಯಕ್ಕೆ ಬಂದು ಮಧ್ಯಾಹ್ನ ಆಗುವಾಗ ಬಂದು ಅವರಿಗೆ ಅಭಿನಂದನೆ ಮಾಡಿ ಎಲ್ಲ ಶಾಲೆಗಳಿಗೆ ತರ್ತಾರೆ. ಅಂತಹ ಒಬ್ಬ ಕ್ರಿಯಾಶೀಲತೆಯನ್ನು ಮೈಗೂಡಿಸಿಕೊಂಡಂಥ ನಮ್ಮ ಹೆಮ್ಮೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂತ ಹೇಳಿದ್ರೆ ಅದು HR ಈಶ್ವರ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಒತ್ತಡಗಳ ಮಧ್ಯೆ ಆಗಮಿಸಿದ್ದಾರೆ. ಬೆಳಗ್ಗೆ ಆಂಗ್ಲ ಮಾಧ್ಯಮ ಶಾಲೆಯ ಉದ್ಘಾಟನೆ ಕೂಡ ಬರಬೇಕಿತ್ತು. ಅವರು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳನ್ನು ಕಳುಹಿಸಿಕೊಟ್ಟು ಈ ಕಾರ್ಯಕ್ರಮಕ್ಕೆ ಇವರು ಆಗಮಿಸಿದ್ದಾರೆ. ನಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಅವರು ಮಾತಾಡಬೇಕು ಅಂತೇಳಿ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತೇನೆ. ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಇಬ್ಬರು ನಮ್ಮ ಅಕ್ಕನಿಗೆ ಸಮನಾದಂತಹ ನಮ್ಮ ಸುಮಲತಾ ಮೇಡಮ್ರವರು ಮತ್ತು ಲಕ್ಷ್ಮೀ ಮೇಡಮ್ರವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನನ್ನ ನೆಚ್ಚಿನ ಸಹೋದ್ಯೋಗಿ ಬಂಧುಗಳಾದಂತಹ BRC ಕೋಆರ್ಡಿನೇಟರ್ ಅವರಾದಂತಹ ಸುಷ್ಮಾ ಮೇಡಮ್ರವರಿದ್ದಾರೆ, ECOರವರಾದಂಥ ಅನ್ನಪೂರ್ಣ ಮೇಡಮ್ರವರಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳಾದಂಥ ನಮ್ಮ ರಾಧಾಕೃಷ್ಣ ಭಟ್ ಸರ್ ಅವರಿದ್ದಾರೆ. ಎಲ್ಲ ಊರಿನ ಮಹನೀಯರು ಹಾಗೂ ನಮ್ಮ ಪ್ರೀತಿಯ ಪತ್ರಕರ್ತ ಮಿತ್ರರು ಆದಂತಹ ನಮ್ಮ ಅನ್ಸರ್ ಸರ್ ಅವರಿದ್ದಾರೆ. ಹಾಗಾಗಿ ನಮಗೆ ತಮಾಷೆಯನ್ನು ಮಾಡಿಕೊಂಡು ನಮ್ಮನ್ನು ನೆನಪು ಮಾಡ್ಕೊಳ್ತಾ ಇರ್ತಾರೆ ಅನ್ಸರ್ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಜೊತೆಗೆ ಊರಿನ ಗಣ್ಯರು, ಮಕ್ಕಳ ಪ್ರೀತಿಯ ಮಕ್ಕಳುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನಮ್ಮ ಅಕ್ಷರದಾಸೋಹದ ಸಿಬ್ಬಂದಿ ವರ್ಗದವರಿದ್ದೀರಿ, ಮತ್ತು ಎಲ್ಲ ನನ್ನ ನೆಚ್ಚಿನ ಸಹೋದ್ಯೋಗಿ ಬಂಧುಗಳಿದ್ದೀರಿ. ನಮ್ಮ ಸುಮಲತಾ ಮೇಡಮ್ ಮತ್ತು ನಮ್ಮ ಲಕ್ಷ್ಮೀ ಮೇಡಮ್ರವರ ಕುಟುಂಬ ಬಂಧು ವರ್ಗದವರೆಲ್ಲ ಇದ್ದೀರಿ. ನಿಮಗೆಲ್ಲರಿಗೂ ಮಗದೊಮ್ಮೆ ನನ್ನ ಹೃದಯ ತುಂಬಿದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಹೋಗಲೇಬೇಕು. ನಮ್ಮ ಜಗಣ್ಣ ಅವರು ಫೋನ್ ಮಾಡಿದರು, ಎಲ್ಲಿದ್ದೀರಿ ಸರ್ ಅಂತವ. ಸರ್ ಯಾವುದೋ ಇಲ್ಲಿ ಬಂದು ಸಿಗಾಕಬಿಟ್ಟಿದ್ದೀನಿ ಸರ್, ಬರ್ತಾಯಿದ್ದೀನಿ ಸರ್ ಅಂತ. ತಡವಾಗಿ ಬಂದಿದ್ದೀನಿ. ತಡವಾಗಿ ಬಂದಿರುವುದಕ್ಕೆ ನಾನು ಕ್ಷಮೆಯನ್ನು ಯಾಚಿಸ್ತೀನಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಲಕ್ಷ್ಮೀ ಮೇಡಮ್ರವರ ಬಗ್ಗೆ ಹೇಳಬೇಕು ಅಂತಂದರೆ, ಒಂದು ರೀತಿಯಲ್ಲಿ ಅವ್ರಿಗಿಂತಲೂ ಮೊದಲು ಹೇಳಬೇಕು ಅಂತಂದರೆ ನಮ್ಮ ಜಗಣ್ಣ ಮತ್ತು ನಮ್ಮ ಸುರೇಂದ್ರ ಸರ್ ಒಂದು ನಾಣ್ಯದ ಎರಡು ಮುಖಗಳು, ಒಂದು ಬಂಡಿಯ ಎರಡು ಚಕ್ರಗಳು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಅವರಿಬ್ಬರು ತುಂಬಿದ ಕೊಡ. ಅವ್ರ ಮನೆಗಳಿಗೆ ನಾನು ಹೋಗಿ ನೋಡಿದ್ದೀನಿ. ಇದ್ದರೆ ಆ ಥರದ ಸಂಬಂಧ ಇರಬೇಕು, ಆ ಥರದ ಒಂದು ಸಂಬಂಧವನ್ನು ನಾನು ಎಲ್ಲೂ ನೋಡಿಲ್ಲ. ತುಂಬಿದ ಕೊಡ ಇಬ್ಬರು. ಈ ಸಂದರ್ಭದಲ್ಲಿ ನಾನು ಅವರ ಇಬ್ಬರು ಕುಟುಂಬದವ್ರಿಗೂ ಭಗವಂತ ಮಂಜುನಾಥ ಸ್ವಾಮಿ ಆಯಸ್ಸು, ಆರೋಗ್ಯ, ಶಾಂತಿ, ನೆಮ್ಮದಿ, ಒಳ್ಳೇದು ಏನಿದೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅನ್ಕೊಂಡು ನಮ್ಮ ಜಗಣ್ಣ ಅವ್ರ ಕುಟುಂಬಕ್ಕೆ, ನಮ್ಮ ಸುರೇಂದ್ರ ಸರ್ ಕುಟುಂಬಕ್ಕೆ ನಾನು ಯಾವತ್ತೂ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ. ಜೊತೆಗೆ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಅತ್ಯುತ್ತಮವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಹಾಗಾಗಿ ಮೊದಲು ನಮ್ಮ ಆಡಳಿತ ಮಂಡಳಿಯವರಿಗೆ, ಶಿಕ್ಷಕ ವೃಂದದವರಿಗೆ ಎಲ್ರಿಗೂ ಕೂಡ ಸರ್ ತುಂಬ ಹೃದಯದ ಅಭಿನಂದನೆಗಳು. ನಮ್ಮ ರಾಧಾಕೃಷ್ಣ ಸರ್ ನೀವು ಬರಲೇಬೇಕು. ಇಲ್ಲ ಸರ್ ಬಂದೇ ಬರ್ತೀನಿ, ನಾನು 100% ನಾನು ಬಂದೇ ಬರ್ತೀನಿ ಕಾರ್ಯಕ್ರಮಕ್ಕೆ, ತಡವಾಗ್ಬೋದು ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂತೋಷದಿಂದ ಭಾಗವಹಿಸಿದ್ದೀನಿ. ನಮ್ಮ ಸುರೇಂದ್ರ ಸರ್ ಬಗ್ಗೆ ನಾವು ಹೇಳಬೇಕು ಅಂತಂತಂದರೆ, ನಾವು ಹಿಂಗೆ ಒಂದಿನ ಇದೇ ರೂಟಲ್ಲಿ ಒಂದು ವಾಹನ ಬಂದು ಸರ್ ಪಂಚರಾಗಿ ಹೋಗ್ಬಿಡ್ತು ಗಾಡಿ. ತುರ್ತು ಹೋಗ್ಬೇಕು, ಅವತ್ತು ಎಲ್ಲೋ ಅರ್ಜೆಂಟು ಹೋಗ್ಬೇಕು. ಆಗ ಅವ್ರು ನಮ್ಮ ಮುಖ ನೋಡ್ತಿದ್ದಂಗೆ ತಕ್ಷಣ ಬಂದು ನಮ್ಮನ್ನು ಗಾಡಿ ರಿಪೇರಿಗೆ ಎಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸಿ ನಮ್ಮನ್ನು ಕೂಡ ಕರ್ಕೊಂಡು ಹೋಗಿ ಪಾಪ ನಮ್ಮನ್ನು ಸುಧಾರಿಸಿ ಕಳಿಸಿದ್ದಾರೆ. ನಿಜವಾಗ್ಲೂ ಆ ಥರದ ವ್ಯಕ್ತಿಗಳು ನಮ್ಮ ಮಂಗಳೂರ ಜನವೇ ಆ ಥರದವರು. ಎಲ್ಪ್ ಮಾಡೋದ್ರಲ್ಲಿ ನಂಬರ್ 1. ಹಾಗಾಗಿ ನಮ್ಮ ಸುರೇಂದ್ರ ಸರ್ ನಮಗೆ ಸಹಾಯವನ್ನು ಮಾಡಿದ್ದಾರೆ. ಒಂದೊಂದು ಸಹಾಯವನ್ನು ಕೂಡ ನಾವು ನೆನಪು ಮಾಡ್ಕೋಬೇಕು ನಮ್ಮ ಜೀವನದಲ್ಲಿ. ಕಷ್ಟಕ್ಕಾದರೆ ನಿಜವಾದ ಬಂಧುಗಳು ಅಂತ ಹೇಳ್ತೀವಿ. ಹಾಗಾಗಿ ಅವರು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ನಮ್ಮ ಮೇಡಮ್ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ ಮೇಡಮ್ ಅವರು ಸುಮಲತಾ ಮೇಡಮ್ರವರು ಅವರು ಅಷ್ಟೇ ತುಂಬಿದ ಕೊಡ. ಜೊತೆಗೆ ಆ ಒಂದು ವಿದ್ಯಾಸಂಸ್ಥೆಯಲ್ಲಿ ಎಲೆಮರೆ ಕಾಯಿಯಾಗಿ ಕೆಲಸವನ್ನು ನಿರ್ವಹಿಸಿರುವುದನ್ನು ನಾವು ಕಂಡಿದ್ದೀವಿ. ಅವ್ರು ಯಾವಾಗ ಶಾಲೆಗೆ ಬಂದಾಗಲೂ ಕೂಡ ಮಕ್ಕಳಿಗೆ ಪಾಠ ಪ್ರವಚನವನ್ನು ನೀಡುತ್ತಿರುವುದನ್ನು ನಾನು ಕಣ್ಣಾರೆಯಾಗಿ ನಾನು ಕಂಡಿದ್ದೇನೆ. ಜೊತೆಗೆ ಅವರ ಅಧೀನದಲ್ಲಿ ಲಕ್ಷಾಂತರ ಮಕ್ಕಳಿಗೆ ದಾರಿದೀಪವಾಗಿದ್ದಾರೆ ನಮ್ಮ ಸುಮಲತಾ ಮೇಡಮ್ರವರು. ಹಾಗಾಗಿ ಅವರು 39 ವರ್ಷ 6 ತಿಂಗಳು ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ದಾರೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ. ಹಾಗಾಗಿ ನಿಮ್ಮ ಸೇವೆಗೆ ಮೇಡಮ್ ನಾವು
ತುಂಬ ಹೃದಯದ ಅಭಿನಂದನೆಗಳು ಮೇಡಮ್. ದೇವರು ಒಳ್ಳೇದು ಮಾಡಲಿ ನಿಮಗೆ. ನಿಮ್ಮ ನಿವೃತ್ತಿಯ ಜೀವನವೂ ಕೂಡ ಹೂವಿನ ಹಾಸಿಗೆ ಆಗಿರಲಿ, ಚೆನ್ನಾಗಿರಲಿ, ಭಗವಂತ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಬರ್ತಾ ಇರಿ, ಇದು ನಿಮ್ಮದು ಶಾಲೆ, ನಿಮ್ಮ ಶಾಲೆ, ನೀವು ನಡೆದಾಡಿರುವಂಥ ಶಾಲೆ, ನೀವು ಮಕ್ಕಳಿಗೆ ಬೋಧನೆ ಮಾಡಿರುವಂಥ ಸ್ಥಳ. ನಿಮ್ಗೆ ರಜಾ ಇಲಾಖೆ ವಯೋನಿವೃತ್ತಿಯನ್ನು ಕೊಟ್ಟರೂ ಕೂಡ ಅಡ್ಡಿ ಇಲ್ಲ. ನಿಮಗೆ ಬಿಡುವಾದಾಗ ನೀವು ಬಂದರೆ ನಿಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರ್ತದೆ. ಮನೇಲಿ ನಾವು ಸುಮ್ಮನೆ ಐಡ್ಲ ಕೂತ್ಕೊಬಿಡ್ತು ಅಂತಂತಂದರೆ ಸುರೇಂದ್ರ ಸರ್ ಒಂಥರ ಇದಾಗ್ಬಿಡುತ್ತೆ. ತಿಂಡಿ ತಿನ್ನೋದು, ತಿಂಡಿ ತಿಂತಿದ್ದಂಗೆ ಸ್ವಲ್ಪ ರೆಸ್ಟ್ ಬೇಕು ಅನ್ನೋದು, ಟಿ ವಿ ನೋಡೋದು, ಫುಲ್ಲು ನಾವು ಈ ಥರ ಆಗ್ಬಿಡ್ತೀವಿ. ಹಾಗಾಗಿ ದಯಮಾಡಿ ಈಗ ಹೆಂಗೆ ಕ್ರಿಯಾಶೀಲರಾಗಿದ್ದೀರಿ ಅದೇ ರೀತಿ ನೀವು ಮುಂದಿನ ದಿನಗಳಲ್ಲೂ ಸಮಯ ಇಲ್ಲ, ಇಷ್ಟು ಗಂಟೆಗೆ ಬರಬೇಕು, ಇಷ್ಟು ಗಂಟೆಗೆ ಹೋಗಬೇಕು ಅಂತ ಬನ್ನಿ. 1 ಗಂಟೆ ತರಗತಿಗಳನ್ನು ತೆಗೆದುಕೊಳ್ಳಿ. ಮಕ್ಕಳ ಜೊತೆ ಇದ್ದಾಗ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರ್ತದೆ. ಇದು ಯಾವತ್ತಿದು ನಿಮ್ಮ ಶಾಲೆ, ದಯಮಾಡಿ ಬನ್ನಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ಜೊತೆಗೆ ನಮ್ಮ ಲಕ್ಷ್ಮೀ ಮೇಡಮ್ರವರು ಅಷ್ಟೇ, ಲಕ್ಷ್ಮೀ ಶ್ರೀನಿವಾಸ ಮೂರ್ತಿ ಸರ್ ಅವರು ಇಬ್ಬರು ಕೂಡ ನೋಡಿ ಹೆಂಗೆ ಇದಾಗಿದ್ದಾರೆ. ಅವ್ರು ನೋಡಿದರೆ ಇಬ್ಬರು ಒಂದು ರೀತಿ ಪರ್ಸನಾಲಿಟಿ ನೋಡಿದರೆ ಒಂಥರ ಗುಡ್ ಹೆಲ್ತ್ ಆ್ಯಂಡ್ ಗುಡ್ ನೇಚರ್ನ ಇಟ್ಕೊಂಡಿರುವಂಥ ಇಬ್ಬರು ವ್ಯಕ್ತಿಗಳು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ನಮ್ಮ ಲಕ್ಷ್ಮೀನಾರಾಯಣ ಮೂರ್ತಿ ತುಂಬಿ ತುಳುಕ್ತಿರ್ಬೋದು ದುಡ್ಡು. ಒಳ್ಳೇದಾಗಲಿ, ನಮ್ಮ ಮೇಡಮ್ ಚೆನ್ನಾಗಿರಬೇಕು. ಅವರು ಕೂಡ ನಾನು ಈ ಶಾಲೆಗೆ ಭೇಟಿಯನ್ನು ಕೊಟ್ಟಂಥ ಸಂದರ್ಭಗಳಲ್ಲಿ ಎಲೆ ಮರೆ ಕಾಯಿಯಾಗಿ ಕೆಲಸವನ್ನು ನಿರ್ವಹಿಸಿರುವುದನ್ನು ನಾನು ಕಣ್ಣಾರೆಯಾಗಿ ಕಂಡಿದ್ದೇನೆ. 36 ವರ್ಷ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ದೀರಿ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ. ಲಕ್ಷಾಂತರ ಮಕ್ಕಳಿಗೆ ತಾವುಗಳು ದಾರಿದೀಪವಾಗಿದ್ದೀರಿ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಟೌನ್ ಕಡೆ ಪಾಠ ಮಾಡೋದಕ್ಕಿಂತಲೂ, ಟೌನ್ ಕಡೆ ನಾವು ಪಟ್ಟಣದ ಕಡೆ ನಾವು ಸರ್ವಿಸ್ ಮಾಡೋದಕ್ಕಿಂತ ಈ ಪ್ರಶಾಂತವಾದಂಥ ವಾತಾವರಣದಲ್ಲಿ ಬೋಧನೆ ಮಾಡೋದು, ಮಕ್ಕಳಿಗೆ ಶಿಕ್ಷಣ ಕಲಿಸ್ಕೊಡೋದು, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದೇ ಇಲ್ಲ. ಇದೇ ದೇವಸ್ಥಾನ, ಇದೇ ಜೀವನ, ಇದೇ ಸರ್ವಸ್ವ ಅನ್ನುವ ರೀತಿಯಲ್ಲಿ ನಮ್ಮ ಶಿಕ್ಷಕ ವೃಂದದವರು ನಾವು ಪಾಠ ಪ್ರವಚನವನ್ನು ಮಾಡ್ತಿರುವುದನ್ನು ನಾವು ಕಣ್ಣಾರೆಯಾಗಿ ಕಂಡಿದ್ದೇವೆ. ಮೇಡಮ್, ಲಕ್ಷ್ಮೀ ಮೇಡಮ್, ತಾವುಗಳು ಕೂಡ ಈ ಒಂದು ವಯೋನಿವೃತ್ತಿಯನ್ನು ಹೊಂದಿದಿರಿ. ತಾವುಗಳು ಕೂಡ ನನ್ನ ರಿಟೈರ್ಡ್ ಆಯಿತು ಅಂತ ತಾವು ಭಾವಿಸ್ಬೇಡಿ. ತಾವುಗಳು ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಶಾಲೆಗೆ ಬರ್ತಾ ಇರಿ. ಬಿಡುವು ಮಾಡಿಕೊಂಡು 1 ಗಂಟೆ 2 ಗಂಟೆ ಮಕ್ಕಳ ಜೊತೆ ಬೆರೆರಿ. ಎಷ್ಟು ಸಾಧ್ಯವಾಗ್ತದಷ್ಟು ಪಾಠ ಪ್ರವಚನಗಳನ್ನು ಹೇಳ್ಕೊಡಿ. ನಿಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರ್ತದೆ ಎಂದು ಮನವಿ ಮಾಡ್ಕೊಳ್ತೀನಿ. ಜೊತೆಗೆ ಮೇಡಮ್, ನಮ್ಮ ಲಕ್ಷ್ಮೀ ಮೇಡಮ್ ಅವ್ರಿಗೂ, ನಮ್ಮ ನಾರಾಯಣ ಮೂರ್ತಿ ಸರ್ ಅವರು ಮತ್ತು ಅವ್ರ ಕುಟುಂಬ ವರ್ಗದವರಿಗೂ ಕೂಡ ಭಗವಂತ ಮಂಜುನಾಥ ಸ್ವಾಮಿ ಆಯಸ್ಸು ಆರೋಗ್ಯ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಒಳ್ಳೆಯದನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಮೇಡಮ್, ಲಕ್ಷ್ಮೀ ಮೇಡಮ್. ಹಾಗಾಗಿ ನಿಮ್ಮ ಕುಟುಂಬ ವರ್ಗದವರು ಕೂಡ ಈ ದಿನ ಬಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 2 ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಾ. ತಮಗೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಮಗದೊಮ್ಮೆ ನಮ್ಮ ಸುಮಲತಾ ಮೇಡಮ್ ಮತ್ತು ನಮ್ಮ ಲಕ್ಷ್ಮೀ ಮೇಡಮ್ರವ್ರಿಗೆ ನಮ್ಮ ಇಲಾಖೆಯ ಪರವಾಗಿ, ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ದೇವರು ಒಳ್ಳೇದು ಮಾಡಲಿ. ಬಹಳ ಧನ್ಯವಾದಗಳು. ಇಲಾಖೆಯಿಂದ ಯಾವಾಗಲೂ ಅವರು ಬಿವರವರು ಹೇಳಲಿಕ್ಕೆ ಉಂಟು, ನಿವೃತ್ತರಾಗುವಾಗ ಒಂದು ಇಲಾಖೆ ಅಧಿಕಾರಿಗಳು ಹೋಗಲೇಬೇಕು ಅಂತ. ಯಾಕಂದರೆ ಅಷ್ಟು ವರ್ಷಗಳ ಸೇವೆ ಸಲ್ಲಿಸಿ ನಾವು ಒಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ರೆ ತಪ್ಪಾಗ್ತದೆ. ಆ ನೆಲೆಯಲ್ಲಿ ಕೇವಲ ಅವರು ಮಾತ್ರ ಬಂದಿಲ್ಲ, ಅವರೊಟ್ಟಿಗೆ ನಮ್ಮ BRC ಅವರನ್ನು, ECO ಅವರನ್ನು ಎಲ್ಲರನ್ನು ಕೂಡ ಕರೆದುಕೊಂಡು ಇದು ನಮ್ಮದೇ ಕಾರ್ಯಕ್ರಮ ಅಂತೇಳಿ ಅವರು ಕೂಡ ಪ್ರೀತಿಯಿಂದ ಆಗಮಿಸಿದ್ದಕ್ಕೆ ವಿಶೇಷವಾಗಿ ನಮ್ಮ ಶಿಕ್ಷಣಾಧಿಕಾರಿಗಳಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಸಲ್ಲಿಸ್ತೇವೆ ಸರ್. ಧನ್ಯವಾದಗಳು. ಇದೀಗ ಇಬ್ಬರ ಮಾತುಗಳಿದೆ. ಮೊದಲನೇದಾಗಿ ಸುಮಲತಾ ಟೀಚರ್ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಮಾತಾಡಿ ಬನ್ನಿ. ಇಲ್ಲಿ ನೆಲೆಯಾಗಿರುವ ಹಾಗೂ ನಾವು ನಂಬಿಕೊಂಡು ಬಂದಿರುವ ತ್ರಿಶಕ್ತಿ ದೈವಗಳನ್ನು ನೆನವರಿಕೆ ಮಾಡಿಕೊಂಡು ನಮ್ಮ ಶಾಲೆಯಲ್ಲಿ ನಾವು ಆರಾಧನೆ ಮಾಡುವ ಶ್ರೀ ಶಾರದಾಂಬೆಯನ್ನು ನೆನವರಿಕೆ ಮಾಡಿಕೊಂಡು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಅತಿಥಿ ಅಭ್ಯಾಗತರಿಗೂ ವಂದಿಸುತ್ತಾ ನನ್ನ ಒಂದೆರಡು ಅನಿಸಿಕೆಗಳನ್ನು ತಮ್ಮ ಮುಂದಿಡಲು ಬಯಸುತ್ತೇನೆ. ಈ ಶಾಲೆಯಲ್ಲಿ ಹಲವು ವರ್ಷಗಳ ಸಮರ್ಪಿತ ಸೇವೆಯ ನಂತರ ಶಿಕ್ಷಕಿಯ ಪಾತ್ರದಿಂದ ನಿವೃತ್ತಿ ಹೊಂದುತ್ತಿರುವ ನನಗೆ ಈ ದಿನ ಒಂದು ರೀತಿಯಲ್ಲಿ ಸಿಹಿ ಮತ್ತು ಕಹಿ ಕ್ಷಣವಾಗಿದೆ. ನಾನೀಗ ದ್ವಂದ್ವ ಪರಿಸ್ಥಿತಿಯಲ್ಲಿದ್ದೇನೆ. ಮನಸ್ಸು ಮಿಶ್ರ ಭಾವನೆಗಳಿಂದ ತುಂಬಿದೆ. ಜೀವನದ ಮುಖ್ಯ ಕಾಲಘಟ್ಟವನ್ನು ಕಳೆದ ನನ್ನ ಈ ಅದ್ಭುತ ಪರಿಸರವನ್ನು
ಬಿಟ್ಟು ಹೋಗುವ ದುಃಖ ಒಂದೆಡೆಯಾದರೆ ನಿವೃತ್ತಿಯ ನಂತರದ ಜೀವನದ ಬಗ್ಗೆಯ ಉತ್ಸಾಹ ಇನ್ನೊಂದೆಡೆ. ಈ ಶಾಲೆಯಲ್ಲಿ ನನ್ನ ವೃತ್ತಿ ಜೀವನದ ಪ್ರಾರಂಭದಲ್ಲಿ ಕಲಿಸುವುದರ ಜೊತೆಯಲ್ಲಿ ನನಗೆ ಸ್ವತಃ ಕಲಿಯಲು ತುಂಬ ವಿಷಯಗಳಿದ್ದವು, ಎದುರಿಸಲು ಹಲವು ಸವಾಲುಗಳಿದ್ದವು, ಭೇಟಿಯಾಗಲು ಹಲವು ಅದ್ಭುತ ವ್ಯಕ್ತಿತ್ವಗಳಿದ್ದವು. ಇವೆಲ್ಲದರಿಂದ ಪ್ರೇರಿತಳಾಗಿ ಬೆಳೆದ ನಾನು ಸಮರ್ಪಕ ಶಿಕ್ಷಕಿಯಾಗಿ ಕೆಲಸ ಮಾಡಿದ ತೃಪ್ತಿಯೊಂದಿಗೆ ಇವತ್ತು ನಿವೃತ್ತಳಾಗುತ್ತಿದ್ದೇನೆ. ನಿಂತ ಜಾಗದಿಂದ ಬಂದ ದಾರಿಯತ್ತ ಪಕ್ಷಿ ನೋಟ ಹಾಯಿಸಿದಾಗ ನಾನು ಇಷ್ಟೆತ್ತರಕ್ಕೆ ಬೆಳೆಯಲು ಸಹಾಯ ಮಾಡಿದ ಕೆಲವು ವ್ಯಕ್ತಿಗಳನ್ನು ಈ ತಂಪು ಹೊತ್ತಿನಲ್ಲಿ ನೆನಪು ಮಾಡುವುದು ಸಮಯೋಚಿತವಾಗಿದೆ. ನಾನು ಶಿಕ್ಷಕಿಯಾಗಿ ನನ್ನ ವೃತ್ತಿ ಜೀವನಕ್ಕೆ ಕಾಲಿಟ್ಟದ್ದು 1985 ನವೆಂಬರ್ 18ರಂದು. ನನ್ನ ಮೊದಲ ಶಾಲೆ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಅಡ್ಯಾರು. ಆ ಶಾಲೆಗೂ ಒಂದು ವಿಶೇಷತೆ ಇದೆ. ಅಡ್ಯಾರು ಊರಿನಲ್ಲಿ ಶಾಲೆ ಇಲ್ಲದ ಸಮಯದಲ್ಲಿ ನನ್ನ ಅಜ್ಜನಾದ ಮೂಡಡ್ಯಾರು ಗೊತ್ತು ಶ್ರೀಯುತ ಜತ್ತಪ್ಪ ರೈ ಅವರು ಸ್ಥಾಪಿಸಿದ ಶಾಲೆಯದು. ನನ್ನ ತಾಯಿಯ ಅನಾರೋಗ್ಯದ ನಿಮಿತ್ತ ನನ್ನ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸುವ ಸಂದರ್ಭದಲ್ಲಿ ಅದೇ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಂಚಾಲಕರು ಆಗಿರುವ ಶ್ರೀಯುತ ಅಬ್ದುಲ್ ಮಾಸ್ಟರ್ ರವರು ನನ್ನ ತಂದೆಯ ಮನವೊಲಿಸಿ ನನಗೆ ಟೀಚರ್ ಟ್ರೈನಿಂಗ್ ಕೊಡಿಸುವಂತೆ ಮಾಡಿ ನನ್ನನ್ನು ಆ ಶಾಲೆಗೆ ಶಿಕ್ಷಕಿಯಾಗಿ ನೇಮಕ ಮಾಡಿದರು. ಅವರ ಪ್ರಕಾರ ನಮ್ಮ ಅಜ್ಜನಿಗೆ ಅವರು ಸಲ್ಲಿಸಿದ ಕೃತಜ್ಞತೆ ಮತ್ತು ಶ್ರದ್ಧಾಂಜಲಿ ಎಂದು ಅವರು ಆಗಾಗ ಹೇಳಿಕೊಳ್ಳುತ್ತಿದ್ದರು. ನಾನು ಕಲಿತ ಶಾಲೆಯಲ್ಲಿ ನನಗೆ ಕಲಿಸಿದ ಗುರುಗಳ ಜೊತೆಯಲ್ಲಿ ಅವರ ಸಹೋದ್ಯೋಗಿಯಾಗಿ ಕೆಲಸ ಮಾಡಿದ್ದು ಒಂದು ಅವಿಸ್ಮರಣೀಯ ಸಂಗತಿಯಾಗಿತ್ತು. ಅಬ್ದುಲ್ ಮಾಸ್ಟರ್ ನನಗೆ ನೀಡಿದ ಮಾರ್ಗದರ್ಶನವು ನನ್ನ ವೃತ್ತಿ ಜೀವನಕ್ಕೆ ತುಂಬ ಸಹಕಾರಿಯಾಗಿದೆ. ಅವರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರುತ್ತೇನೆ. 15 ವರ್ಷಗಳ ನಂತರದ ನನ್ನ ವೃತ್ತಿ ಜೀವನದ 2ನೇ ಅಧ್ಯಾಯ ಆರಂಭವಾಗಿದ್ದು ನನ್ನ ಈ ಶಾಲೆಯಲ್ಲಿ. ಆಡಳಿತ ಮಂಡಳಿಯವರು ಎಲ್ಲರೂ ನಮ್ಮವರೇ. ಆಗ ಮುಖ್ಯೋಪಾಧ್ಯಾಯರಾಗಿದ್ದವರು ಜಯರಾಮ್ ಕೊಂಡೆ ಸರ್, ದಿವಂಗತ ಜಯರಾಮ್ ಕೊಂಡೆ ಅವರು ಕೂಡ ನಮ್ಮ ಯಜಮಾನರ ಮಾವನವರಾಗಿರುವರು. ಬಹಳ ಹೆಸರುವಾಸಿಯಾಗಿದೆ. ನಾನು ಅಡ್ಯಾರ್ ಶಾಲೆಯಲ್ಲಿರುವಾಗಲೇ ನಾವು ಮೀಟಿಂಗಿಗೆ ಹೋಗುವಾಗ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಅವರು ಹರೇಕಳ ಜಯರಾಮ್ ಕೊಂಡೆ ಅದೇ ಹೆಸರು ಬರ್ತಾ ಇತ್ತು. ಆ ಮೀಟಿಂಗಿನಲ್ಲಿ ಬಹಳ ಹೆಸರುವಾಸಿಯಾಗಿದ್ದ ಶಾಲೆ ಆಗಲೇ ಇದು. ಹಾಗೆ ನನಗೆ 4 ಶಾಲೆಗಳ ಆಯ್ಕೆ ಇತ್ತು. ಆ ಆಯ್ಕೆಯಲ್ಲಿ ನಾನು ಈ ಶಾಲೆಯನ್ನು ಆರಿಸಿಕೊಂಡಿದ್ದೇನೆ. ಯಾಕೆಂದರೆ ಅದೇ ಒಂದು ಹೆಸರಿಗೋಸ್ಕರ ಮಾತ್ರವಲ್ಲದೆ ಆಡಳಿತ ಮಂಡಳಿಯವರು ಎಲ್ಲರೂ ನಮ್ಮವರೇ, ಎಲ್ಲರೂ ನಮಗೆ ಪರಿಚಯ ಇದ್ದವರೇ. ಮತ್ತು ಒಂದು ನದಿ ದಾಟಿದರೆ ನಮ್ಮ ಶಾಲೆ ಹರೇಕ್ಕಳ ಊರು, ಅಡ್ಯಾರಿನ ಒಂದು ನದಿ ದಾಟಿದರೆ ಹರೇಕ್ಕಳ ಊರು. ಎಲ್ಲಕ್ಕೂ ನನಗೆ ಅದೊಂದು ಸಮರ್ಪಕವಾದ ಶಾಲೆ ಎಂದು ಅರಿತು ನಾನು ನಮ್ಮವರು ಮನೆಯವರೆಲ್ಲರೂ ನಮ್ಮ ಈ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ನಾನು ಈ ಶಾಲೆಗೆ ಸೇರುವಾಗ ಪಾವೂರು ಗೊತ್ತು ಜಯರಾಮ್ ಶೆಟ್ಟಿಯವರು ಸಂಚಾಲಕರಾಗಿದ್ದರು. ಆಗಲೇ ಅವರ ಆರೋಗ್ಯ ಹದಗೆಟ್ಟಿತ್ತು. ಅವರಿಗೆ ಮತ್ತೆ ನಾನು ಅವರ ಮನೆಗೆ ಹೋಗಿ ಅವರನ್ನು ಭೇಟಿಯಾಗಿ ನನ್ನ ಸೇವಾ ಪುಸ್ತಕಕ್ಕೆ ಸಹಿ ಮಾಡಿಸಿಕೊಂಡು ಬಂದಿದ್ದೇನೆ ಹೊರತು ಅವರು ಒಂದು ದಿನವ ನಾನು ಸೇರಿದ ಸಮಯದಲ್ಲಿ ಶಾಲೆಗೆ ಬರಲಿಕ್ಕೆ ಅವರಿಗೆ ಆಗಿರಲಿಲ್ಲ. ನಂತರ ಶ್ರೀಯುತ ಜಯರಾಮ್ ಆಳ್ವ ಪೋಡರ್ ಅವರು ಸಂಚಾಲಕರಾಗಿ ನಮಗೆ ಬಂದರು. ಅವರ ಬಗ್ಗೆ ಒಂದೆರಡು ಮಾತನಾಡಲು ನಾನು ಬಯಸುತ್ತೇನೆ. ಸಂಬಂಧದಲ್ಲಿ ಅವರು ನನಗೆ ಮಾವ ಆದರೂ ಅವರು ಯಾವ ಸಂಬಂಧವನ್ನು ಎಲ್ಲಿಯೂ ತೋರಿಸಿಕೊಡದೆ ಶಾಲಾ ಸಂಚಾಲಕರಾಗಿ ಶಾಲಾ ಅಭಿವೃದ್ಧಿ ಮತ್ತು ಮಕ್ಕಳ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ಹಲವಾರು ಮಾಹಿತಿಗಳನ್ನು ಪೋಷಕರಿಗೂ ಹಾಗೂ ಶಿಕ್ಷಕರಿಗೂ ನೀಡುತ್ತಾ ಬಂದಿರುವರು. ಶಾಲೆಯ ಬೆನ್ನೆಲುಬೆಂದೇ ಹೇಳಿದರೆ ತಪ್ಪಾಗಲಾರದು. ವೈಯಕ್ತಿಕವಾಗಿ ಅವರ ಬಗ್ಗೆ ಹೇಳುವುದಾದರೆ, ನನ್ನ ಸಂಪೂರ್ಣ ಸೇವಾವಧಿಯನ್ನು ನಾನು ಇಲ್ಲಿ ಪೂರೈಸಿದ್ದೇನೆ ಎಂದರೆ ಅದಕ್ಕೆ ನಮ್ಮ ತ್ರಿಶಕ್ತಿಗಳ ಜೊತೆಗೆ ಏಕೈಕ ಶಕ್ತಿ ಅಂದರೆ ನಮ್ಮ ಸಂಚಾಲಕರು. ಅವರೀಗ ಅನುಪಸ್ಥಿತಿಯಲ್ಲಿ ನಾನು ಅವರ ಬಗ್ಗೆ ಹೇಳ್ತಾ ಇದ್ದೇನೆ. ಅವರು ಇರ್ತಿದ್ರು ನಾನು ಹೇಳಬೇಕು, ಯಾಕೆಂದರೆ ಒಂದೆರಡು ಮಾತುಗಳನ್ನು ನಾವು ಈ ಸಂದರ್ಭದಲ್ಲಿ ಹೇಳದಿದ್ರೆ ಅದು ತಪ್ಪಾಗ್ತದೆ. ಅವರು ಈಗ ಇಲ್ಲ, ಅವರಿಗೆ ಅವರಿಗೆ ವೈದ್ಯರ ಬಳಿ ಹೋಗ್ಲಿಕ್ಕಿದ್ದ ಕಾರಣ ಅವರು ಮುಂದೆ ಹೋದರು. ಅವರಿದ್ದರೂ ನಾನು ಈ ಮಾತನ್ನು ಹೇಳ್ತಿದ್ದೆ. ಯಾಕಂದರೆ
ನನಗೆ ಇಲ್ಲಿ ನಾನು ಲಾಸ್ಟ್ ಹ್ಯಾಂಡ್ ಆಗಿ ಬಂದವಳು. ಇಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗುವಾಗ ನನಗೆ ಹೆಚ್ಚುವರಿಯಾಗಿ ಶಿಕ್ಷಕಿಯಾಗಿ ಬರ್ತಾ ಇತ್ತು. ನನಗೆ ಯಾವಾಗಲೂ ವರ್ಗಾವಣೆಯೋ ನಿಯೋಜನೆಯೋ ಅಂತಹ ಸಮಯದಲ್ಲಿ ಅವರು ನಮ್ಮ ಸಂಚಾಲಕರಾದ ಜಯರಾಮ್ ಆಳ್ವ ಪೋಡರ್ ಅವರು ನಮ್ಮ ಇಲಾಖೆಯ ಅವರಿಗೆ ಮತ್ತು ಇಲಾಖೆಗೆ, ನಮ್ಮ ಶಾಲೆಗೆ ಮತ್ತು ಇಲಾಖೆಗೆ ಒಳ್ಳೆಯ ಸಂಬಂಧ ಉಂಟು. ಅದು ಮೊದಲಿಂದಲೂ ಇತ್ತು, ಈಗಲೂ ಇದೆ, ಇನ್ನು ಮುಂದೆಯೂ ಹಾಗೆಯೇ ಇರಬೇಕು ಅಂತ ನನ್ನ ಆಶೆ. ಆ ಒಂದು ಸಂಬಂಧದಲ್ಲಿ ಅವರು ನಾನು ಎಲ್ಲಿಯೂ ಯಾವ ಊರಿಗೂ ಎಲ್ಲಿಯೂ ನಿಯೋಜನೆ ಆಗದೆ ವರ್ಗಾವಣೆಯಾಗದೆ ಇಲ್ಲಿಯೇ ಉಳಿಯುವಂತೆ ಅವರು ಮಾಡಿದ ಕಾರಣ ನಾನು ನನ್ನ ಪೂರ್ಣ ಸೇವಾವಧಿಯನ್ನು ಇಂದು ಇಲ್ಲಿ ಪೂರ್ಣಗೊಳಿಸಿ ಇಂದು ಒಳ್ಳೆಯ ರೀತಿಯಲ್ಲಿ ನಾನು ನಿವೃತ್ತಿಯಾಗುತ್ತಿದ್ದೇನೆಂದು ಹೇಳಲು ನನಗೆ ಹೆಮ್ಮೆ ಎನಿಸುತ್ತದೆ. ನಂತರ ಬಂದ ನಮ್ಮ ಸಂಚಾಲಕರು ಕಡೆಂಜ ಶ್ರೀಯುತ ಸೋಮಶೇಖರ್ ಚೌಟರ್ ಅವರು ಕೂಡ ಹಾಗೆ, ಅವರಿಗೆ ಕೂಡ ಹಾಗೆ ಶಾಲಾ ಅಭಿವೃದ್ಧಿ, ಮಕ್ಕಳ ಶೈಕ್ಷಣಿಕ ಕ್ಷೇತ್ರದಲ್ಲಿ, ಇತರ ಚಟುವಟಿಕೆಗಳಲ್ಲಿ, ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ತೊಡಗಿಸಿಕೊಳ್ಳುವುದು, ಶಾಲೆಯ ಹೆಸರು ಗಳಿಸುವುದು, ಇಂಥದಕ್ಕೆಲ್ಲ ಅವರು ಹೆಚ್ಚು ಒತ್ತು ಕೊಡ್ತಿದ್ರು. ಅವರನ್ನು ನಾನು ಮೊದಲಿನಿಂದಲೂ ಬಲ್ಲೆ. ಅವರು ನಾನು ಶಾಲೆಗೆ ಸೇರಿದಂದಿನಿಂದ ಎಲ್ಲರಿಗಿಂತ ಹೆಚ್ಚಾಗಿ ಪದೇ ಪದೇ ಅವರು ಶಾಲೆಗೆ ಭೇಟಿ ನೀಡ್ತಾ ಇದ್ರು. ಎಲ್ಲರಿಗೂ ಪ್ರೋತ್ಸಾಹವನ್ನು ನೀಡಿ ನಮ್ಮ ಶಾಲಾ ಅಭಿವೃದ್ಧಿಗೆ ತುಂಬ ಸಹಕಾರಿಯಾಗಿದ್ದರು. ಅವರನ್ನು ಈ ಕ್ಷಣದಲ್ಲಿ ನಾನು ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ನಮ್ಮ ಆಡಳಿತ ಮಂಡಳಿಯ ಮೊದಲ ಅಧ್ಯಕ್ಷರು ಶ್ರೀಯುತ ಮೊದಲೆಮಾರು ಪ್ರಹ್ಲಾದ್ ರೈ ಅವರು ಅಧ್ಯಕ್ಷರು. ಅವರು ಹೆಚ್ಚು ಮಾತನಾಡುವುದಿಲ್ಲ, ಸಭೆಯಲ್ಲಿ ಬಂದು ಕುಳಿತರು. ಅದೇ ಒಂದು ಲಕ್ಷಣ, ಅವರೊಂದು ಸಭೆಯಲ್ಲಿ ಕುಳಿತರು, ಅದೇ ಲಕ್ಷಣ. ಅವರು ಇಂದು ದೈವಾಧೀನರಾಗಿದ್ದಾರೆ. ಅವರ ಆಶೀರ್ವಾದವನ್ನು ನಾನು ಬೇಡಿಕೊಳ್ಳುತ್ತಾ ಈಗಿನ ನಮ್ಮ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ನಮ್ಮ ಗೌರವಾನ್ವಿತ ಹಿರಿಯರಾದ ಶ್ರೀಯುತ ನರೇಂದ್ರ ಆಳ್ವರು, KN ಆಳ್ವರು ಅಂತ ಹೇಳ್ತಾರೆ, ನರೇಂದ್ರ ಆಳ್ವರು, ಅವರು ತುಂಬ ಒಳ್ಳೆಯ ಮನುಷ್ಯರು. ಅವರು ಕೂಡ ಹಾಗೆ ಬಹಳ ಆತ್ಮೀಯತೆಯಿಂದ ಎಲ್ಲರನ್ನು ಮಾತನಾಡಿಸುವವರು. ಅವರು ತುಂಬ ಗೌರವಾನ್ವಿತ ವ್ಯಕ್ತಿ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಗೌರವಿಸಲು ಸಂತೋಷ ಪಡುತ್ತೇನೆ. ಇನ್ನು ನಮ್ಮ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳು ಶ್ರೀಯುತ ರಾಜ್ಕುಮಾರ್ ಶೆಟ್ಟಿ ಅವರು, ನಾನು ಹೆಚ್ಚು ಹೇಳುವುದಿಲ್ಲ, ಸಮಯದ ಅಭಾವ ಇದ್ದ ಕಾರಣ ಸ್ವಲ್ಪ ಚುಟುಕಾಗಿ ಹೇಳ್ತಾ ಹೋಗ್ತೇನೆ. ರಾಜ್ಕುಮಾರ್ ಶೆಟ್ಟಿ ನಾವು ಅವರನ್ನು ಕಂಡದ್ದು ಮೊದಲು ವರ್ಷಕ್ಕೆ 1 ಸಲ, ವರ್ಷಕ್ಕೆ 2 ಸಲ, ಯಾಕಂದರೆ ಅವರು ವಿಜಯ ಬ್ಯಾಂಕಲ್ಲಿ ನೌಕರಿಯಲ್ಲಿದ್ದರು. ನಂತರ ಅವರ ನಿವೃತ್ತಿಯ ನಂತರ ಅವರು ಶಾಲೆಗೆ ಭೇಟಿ ನೀಡ್ತಿದ್ರು. ಬಹಳ ಒಂದು ಆತ್ಮೀಯತೆ, ಶಿಕ್ಷಕರಲ್ಲಿ ಮಾತನಾಡುವಾಗ ಆತ್ಮೀಯತೆ, ದಿಟ್ಟ ನೇರ ನಡೆನುಡಿಯವರವರು. ಆದರೆ 1 ಸಲ ಮಾತು ಏನಿದ್ರು 1 ಸಲ ಮಾತನಾಡ್ತಾರೆ, ಮತ್ತೆ ಅದೇ ಆತ್ಮೀಯತೆಯನ್ನು ಪುನಃ ಬೆಳೆಸಿಕೊಳ್ತಾರೆ. ತುಂಬ ತಿಳಿದುಕೊಂಡೆ ನಾನು. ತಿಳಿದುಕೊಳ್ಳುವಾಗ ತಡ ಆಯಿತು ಸರ್ ತಮಗೆ, ಅಂದರೆ ನಿಮ್ಮ ಸಂಬಂಧ ಸ್ವಲ್ಪ ತಡ, ಇದರಲ್ಲೇ ಹೆಚ್ಚಿನ ಪರಿಚಯದಲ್ಲಿ ಈಗ ಶುರು ಆಯ್ತಷ್ಟೇ. ಸರ್ ತುಂಬ ನಿಮಗೆ ಧನ್ಯವಾದಗಳು. ನಿಮ್ಮ ಆ ಒಂದು ನಡೆನುಡಿ, ನೀವು ಹಿಡಿದ ಕೆಲಸವನ್ನು ಪೂರ್ತಿ ಮಾಡದೆ ಬಿಡುವುದಿಲ್ಲ ಅಂತ ಒಂದು ಹಠದ ಸ್ವಭಾವದವರು ಅಂತ ನಾನು ಕಂಡುಕೊಂಡೆ ಸರ್. ಸ್ವಾಮಿ ವಿವೇಕಾನಂದ, ಶ್ರೀ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಇಂದು ಇಷ್ಟು ಬೆಳಗಲಿಕ್ಕೆ ಕಾರಣ, ಅದಕ್ಕೆ ಹೆಚ್ಚು ಪ್ರಯತ್ನ ಪಟ್ಟವರು ಸರ್ ರಾಜ್ಕುಮಾರ್ ಶೆಟ್ಟಿ, ನಮ್ಮ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳು. ಅವರ ಪ್ರಯತ್ನದಿಂದ ಇಂದು ನಮ್ಮ ಶಾಲೆ ಇವತ್ತು ಇನಾಗ್ರೇಷನ್ ಆಗಿದೆ, ಉದ್ಘಾಟನೆ ಆಗಿದೆ. ಅದಕ್ಕೆ ಕಾರಣ, ಪ್ರೇರಣೆ ಎಲ್ಲವೂ ನಮ್ಮ ರಾಜ್ಕುಮಾರ್ ಶೆಟ್ಟಿ ಅವರದ್ದು. ಸರ್ ನಿಮಗೆ ತುಂಬ ಗೌರವವನ್ನು ಸಲ್ಲಿಸುತ್ತೇನೆ ನಾನು. ಇನ್ನೋರ್ವ ವ್ಯಕ್ತಿ ನಾನು ತಿಳಿದ ಮಟ್ಟಿಗೆ ನಮ್ಮ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದಲ್ಲಿ ದುರ್ಗಾ ಪ್ರಸಾದ್ ರೈ ಇದ್ದಾರಲ್ಲ, ದುರ್ಗಾ ಪ್ರಸಾದ್ ರೈ ಅವರನ್ನು ನಾನು ಮೊದಲಿನಿಂದಲೂ ಬಲ್ಲೆ. ಅವರು ಹೈಸ್ಕೂಲಲ್ಲಿ ಕೂಡ ಕ್ಲರ್ಕ್ ಆಗಿ ಕೆಲಸ ಮಾಡಿದ್ದಾರೆ. ನಂತರ ತುಂಬ ಆತ್ಮೀಯತೆ, ಅವರಲ್ಲಿ ತುಂಬ ಆತ್ಮೀಯತೆ ಮತ್ತು ಸರಳ ಸಜ್ಜನಿಕೆಯ ಮನುಷ್ಯ. ಅವರನ್ನು ನಮ್ಮ ಶಾಲೆ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸಂಚಾಲಕರಾಗಿ ಮಾಡಿದ್ದಾರೆ. ಒಳ್ಳೆ ಕ್ರಿಯಾಶೀಲ ವ್ಯಕ್ತಿ. ಅವರಿಂದ
ಆ ಶಾಲೆ ಆಂಗ್ಲ ಮಾಧ್ಯಮ ಶಾಲೆ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತ ಆಶಿಸುತ್ತೇನೆ. ಇನ್ನೂ ಆಡಳಿತ ಮಂಡಳಿಯ ಸದಸ್ಯರಿದ್ದಾರೆ. ಶ್ರೀಯುತ ಕಡೇಜ ಜಗಜೀವನ್ ಶೆಟ್ಟಿಯವರು, ತಾವು ಗೌರವಾನ್ವಿತರು, ಹಿರಿಯರು. ತಮಗೆ ಕೂಡ ನನ್ನ ಪ್ರೀತಿಪೂರ್ವಕ ಗೌರವಗಳು ಸರು. ಇನ್ನು ಬಾಲರಾಜ್ ಇದ್ದಾರೆ, ನನಗೆ ಹೆಚ್ಚು ಅವರ ಬಗ್ಗೆ ಏನೂ ಗೊತ್ತಿಲ್ಲ. ರಾಮಮೋಹನ್ ನಾಯ್ಕ್ ಮತ್ತು ಅವರ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲ, ಆದರೆ ಮೀಟಿಂಗಲ್ಲಿ ಬರ್ತಾರೆ. ಅವರು ಸರಳ ಮನುಷ್ಯರು, ಸರಳ ಸಜ್ಜನಿಕೆಯವರು. ಇಂತಹ ಒಳ್ಳೆಯ ಒಂದು ವ್ಯಕ್ತಿಗಳನ್ನು ಹೊಂದಿದ ನಮ್ಮ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘ ಅಂತ ಹೆಸರು ಹೇಳುವಾಗಲೇ ಅದರಲ್ಲಿ ಒಂದು ಭಯ ಭಕ್ತಿ ಅಂತ ಬರ್ತದೆ. ನಮ್ಮ ಸಂಘದ ಹೆಸರು ಹೇಳುವಾಗಲೇ ಅಲ್ಲಿ ಒಂದು ಭಯ ಭಕ್ತಿ ಎಲ್ಲವೂ ಹುಟ್ಟುತ್ತದೆ. ಇಂತಹ ಒಂದು ವ್ಯಕ್ತಿಗಳನ್ನು ಒಳಗೊಂಡ ನಮ್ಮ ಆಡಳಿತ ಸಂಸ್ಥೆಯು ನಮ್ಮ ಈ 3 ಶಾಲೆಗಳನ್ನು ನಡೆಸಿಕೊಂಡು ಹೋಗಬೇಕು. ನಮ್ಮ ಆಂಗ್ಲ ಮಾಧ್ಯಮ ಶಾಲೆ, ನಮ್ಮ ಪ್ರೈಮರಿ ಶಾಲೆ ಮತ್ತು ನಮ್ಮ ಹೈಸ್ಕೂಲು, ಈ 3 ಶಾಲೆಗಳನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಹೋಗುವ ಶಕ್ತಿಯನ್ನು ಆ ಪರಮಾತ್ಮನು ಆ ಸಂಘಕ್ಕೆ ಒದಗಿಸಿಕೊಡಲಿ. ಅಲ್ಲಿ ದುಡಿಯುವವರು ಎಲ್ಲರಿಗೂ ಒಳ್ಳೆ ತಾಳ್ಮೆ, ಆರೋಗ್ಯ, ಭಾಗ್ಯವನ್ನು ಕೊಡಲಿ ಎಂದು ನಾನು ಆ ದೇವರಲ್ಲಿ, ನಂಬಿಕೊಂಡು ಬಂದಿರುವ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಇನ್ನು ನಾನು ಈ ಶಾಲೆಗೆ ಬರುವಾಗ ಇಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದವರು ನಮ್ಮ ಜಯರಾಮ್ ಕೊಂಡೆ ಸರ್. ಅಬ್ಬರದ ಸ್ವರ, ಒಂದು ಅವರ ಗಂಭೀರ ಸ್ವರದಲ್ಲಿಯೇ ಶಾಲೆ ಮಕ್ಕಳೆಲ್ಲರೂ ಒಂದು ಮೌನದಲ್ಲಿರ್ತಾರೆ. ಅವರೊಂದು ಆ ಗಂಭೀರ ಸ್ವರಕ್ಕೆ, ಅವರ ಶಿಸ್ತು ಅಂತ ಹೇಳುವುದಿಲ್ಲ, ಅವರದ್ದೊಂದು ಗಂಭೀರ ಸ್ವರಕ್ಕೇನೆ ಮಕ್ಕಳು ಹೆದರ್ತಾರೆ, ಶಿಕ್ಷಕರು ಹೆದರ್ತಾರೆ. ನಾನು ಶುರುವಿಗೆ ಬರುವಾಗೆಲ್ಲ ಶಿಕ್ಷಕರು ಹೆದರ್ತಿದ್ರು, ನಾನು ಹೆದರ್ತಿದ್ದೆ ಅವರಿಗೆ. ಯಾಕೆಂತ ಗೊತ್ತಿಲ್ಲ, ಅವರೊಂದು ಆ ಸ್ವರಕ್ಕೇನೆ, ಅವರೊಂದು ಬೈಯುವಾಗಲೂ ಒಂದು ಮಾತನಾಡುವಾಗಲೂ ಗಟ್ಟಿಸರು, ಒಂದೇ ಸ್ವರ, ಅಬ್ಬರ ಸ್ವರ ಅವರದ್ದು. ಒಳ್ಳೆ ರೀತಿಯಲ್ಲಿ ಆಳ್ವಿಕೆಯನ್ನು ನಡೆಸಿದರು. ನಂತರ ಅವರು 2003-4 ಇಸವಿಯಲ್ಲಿ ನಿವೃತ್ತಿಯಾದ ನಂತರ ನಮ್ಮ ಸಂಜೀವ ಶೆಟ್ಟರಿದ್ರು. ಅವರೊಂದು ಮನೆಯವರ ಹಾಗೆ. ಅವರು ಮನೆಯಲ್ಲಿ ಹೇಗೆ ಉಪಚಾರ ಮಾಡ್ತೇವೆ ಹಾಗೆ ಶಾಲೆಯಲ್ಲಿ ಶಿಕ್ಷಕರನ್ನು ಎಲ್ಲರನ್ನು ಒಳ್ಳೆ ಒಂದು ಉಪಚಾರ ಅವರದ್ದು. ಯಾವಾಗ ನೋಡಿದ್ರು ಚಾ ತಿಂಡಿ ಆ ಥರದಲ್ಲಿ ಒಳ್ಳೆ ಮನುಷ್ಯವರು, ತುಂಬ ಆತ್ಮೀಯರು. ಮನೆಯಲ್ಲಿ ಹೇಗೆ ಮಾತನಾಡ್ತಾರೆ ಅದೇ ರೀತಿಯಲ್ಲಿ ನಮ್ಮನ್ನು ಮಾತನಾಡಿಸಿಕೊಂಡು ಬರ್ತಿದ್ರು. ಆ ನಂತರ 2005-6ರಲ್ಲಿ ಅವರು ನಿವೃತ್ತಿಯಾದ ನಂತರ ನಮ್ಮ ಯಶೋಧ ಟೀಚರ್ ಬಗ್ಗೆ ಹೇಳಲಿಕ್ಕೆ ತುಂಬ ಹೇಳಲಿಕ್ಕೆ ಇದೆ, ಆದರೆ ಹೇಳಲಿಕ್ಕೆ ಸಮಯ ಇಲ್ಲ. ನಮ್ಮ ಒಂದು ಶಾಲೆ ಇಷ್ಟೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಬೆಳಗಬೇಕಾದ್ರೆ ಆಡಳಿತ ಮಂಡಳಿಯ ಜೊತೆಗೆ ನಮ್ಮ ಯಶೋಧ ಟೀಚರ ಕೈ, ಯಶೋದಮ್ಮ ಅಂತ ಹೇಳ್ತೇವೆ ನಾವು, ಅಕ್ಕ ಅಂತ ಹೇಳ್ತೇವೆ ಅವರಿಗೆ ಏನು ಹೇಳಿದ್ರು ಹೆಚ್ಚಾಗಲಾರದು. ಇವತ್ತು ಬೆಳಿಗ್ಗೆ ಕೂಡ ಬಂದು ಹೋದ್ರು ಅವರು. ಈ ಫಂಕ್ಷನಿಗೆ ಅವರಿಗೆ ನಿಲ್ಲಕ್ಕೆ ಆಗುವುದಿಲ್ಲ ಅಂತ ನಮ್ಮನ್ನೊಮ್ಮೆ ನೋಡಿ ಆಶೀರ್ವಾದ ಮಾಡಿ ಅವರು ಹೋದರು. ಅಂಥ ಒಂದು ಮುಖ್ಯೋಪಾಧ್ಯಾಯಿನಿಯನ್ನು ನಾವು ಪಡ್ಕೊಂಡಿದ್ದೇವೆ. ಅದು ನಮ್ಮ ಭಾಗ್ಯ ಅಂತ ಹೇಳಬಹುದು. ಅದರ ನಂತರ 2016-17ರಲ್ಲಿ ನಿವೃತ್ತಿ ಹೊಂದಿದ ಮೇಲೆ ನಂತರ ಬಂದ ಮುಖ್ಯ ಶಿಕ್ಷಕರು ನಮ್ಮ ನತಾನಿಯಲ್ ಎಡ್ವರ್ಡ್ ಐಮನ್ ಸರ್ ಅವರು ಈಗ ಇದ್ದಾರೆ ಇಲ್ಲಿ. ಅವರು ಕೂಡ ಹಾಗೆ, ಅವರಿಂದ ಎಷ್ಟು ಅವರಿಗೆ ಅವರದೊಂದು ನೇಚರ್ ಅಂದರೆ ಒಳ್ಳೆ ಗುಣ ಅಂದರೆ ಮಕ್ಕಳನ್ನು, ಪೋಷಕರನ್ನು ಒಳ್ಳೆ ರೀತಿಯಲ್ಲಿ ಆತ್ಮೀಯತೆಯಿಂದ ಮಾತನಾಡಿಸ್ಕೊಳ್ತಾರೆ. ಎಲ್ಲ ಪೋಷಕರನ್ನು ಹಾಗೆ, ಪೋಷಕರಿಗೆ ಎಡ್ವರ್ಡ್ ಸರ್ ಅಂದರೆ ಆಯಿತು, ತುಂಬ ಪ್ರೀತಿ ಅವರಿಗೆ ಎಲ್ಲರಿಗೂ. ಮಕ್ಕಳಿಗೂ ಹಾಗೆ, ಎಲ್ಲೆಲ್ಲಿಂದ ಮಕ್ಕಳನ್ನು ಬೈಕಿನಲ್ಲಿ ಕೂತ್ಕೊಳ್ಳಿಸ್ಕೊಂಡು ಕರ್ಕೊಂಡು ಬರ್ತಾ ಇದ್ರು ಅವರು. ತುಂಬ ಮಕ್ಕಳಿಗೆ, ಬಡ ಮಕ್ಕಳಿಗೆ ಗೊತ್ತಾಗೋದಿಲ್ಲ, ಅವರು ಬಲಕೈಯಿಂದ ಕೊಟ್ಟರೆ ಎಡಕೈಗೆ ಗೊತ್ತಾಗಬಾರ್ದೆಂಬ ಒಂದು ಗಾದೆ ಮಾತುಂಟು. ಆ ರೀತಿಯಲ್ಲಿ ಅವರು ನಡ್ಕೊಂಡು ಬಂದಿದ್ದಾರೆ. ಶಾಲೆಯಲ್ಲಿ ತುಂಬ ಮಕ್ಕಳಿಗೆ ಅವರು ದಾನ ಮಾಡಿದ್ದಾರೆ. ಅವರಂಥ ಆ ಗುಣ ನಮಗೆ ಯಾರಿಗೂ ಇಲ್ಲ. ಎಡ್ವರ್ಡ್ ಮಾಸ್ಟ್ರು ಅದರಲ್ಲಿ ಒಂದು ಎತ್ತಿದ ಕೈಯವರದ್ದು. ಮತ್ತು ಶಾಲೆಯನ್ನು ಕೂಡ ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಬಂದಿದ್ದಾರೆ. ಅದರ ನಂತರ ಅವರು 2022ರಲ್ಲಿ ನಿವೃತ್ತಿಯಾದ ನಂತರ ಈಗ ನಮ್ಮ ಪ್ರಸ್ತುತ ಇದ್ದಾರೆ ನಮ್ಮ ಶ್ರೀ ಕೆ ರಾಧಾಕೃಷ್ಣ ರೈ ಅವರು ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡ್ತಿದ್ದಾರೆ. ಅವರಿಗೂ ಕೂಡ ಹಾಗೆ ಅವರ ಫೀಲ್ಡ್ ದೈಹಿಕ, ಅವರು ಶಿಕ್ಷಕರು, ಅವರ ಫೀಲ್ಡ್ ಒಂದು ಗ್ರೌಂಡ್ ಮತ್ತು ಮಕ್ಕಳು, ಶಿಸ್ತು, ಆಟ, ಯೋಗ, ಇದೇ ಫೀಲ್ಡಲ್ಲಿ ಅವರು ಪಳಗಿದವರು. ಆದರೆ ಸಹ ಕಷ್ಟಪಟ್ಟುಕೊಂಡು ಅವರು ತಮ್ಮ ಪ್ರಯತ್ನದಿಂದ ಇಷ್ಟರವರೆಗೆ ಮುಖ್ಯೋಪಾಧ್ಯಾಯರ ಸ್ಥಾನವನ್ನು ನಿಭಾಯಿಸಿಕೊಂಡು ಬಂದಿದ್ದಾರೆ. ಇನ್ನೊಂದು 4 ತಿಂಗಳು ಮಾತ್ರ ಅವರಿದ್ದಾರೆ, ಮತ್ತೆ ನಿವೃತ್ತಿಗೊಳ್ತಾರೆ ಅವರು. ನಂತರ ನನ್ನ ಮೊದಲು 2020ರಲ್ಲಿ ನಿವೃತ್ತಿಯಾದ ಭೀಮಪ್ಪ ಸರ್ ಇದ್ದಾರೆ, ನಮ್ಮ ಸುಗುಣ ಟೀಚರ್ ಇದ್ದಾರೆ. ಅವರ ಬಗ್ಗೆ ಹೇಳಲಿಕ್ಕೆ ಸಮಯ ಆಯಿತು ಟೀಚರ್, ನಿಮ್ಮ ಬಗ್ಗೆ ಹೇಳಲಿಕ್ಕೆಲ್ಲ ತುಂಬ ಇತ್ತು ನಮಗೆ, ದಯಮಾಡಿ ಕ್ಷಮಿಸಿ.
ಒಳ್ಳೆ ಗುಣ. ಭೀಮಪ್ಪ ಸರ್ ಕೂಡ ಹಾಗೆ, ಅವರಿಲ್ಲ, ಅವರಿಗೆ ಕರೀಲಿಕ್ಕೆ ಸಹ ನಮಗೆ ನೆನಪಿಲ್ಲ, ದೂರದ ಊರಲ್ಲಿ ಇದ್ದಾರೆ ಅವರು. ಮತ್ತು ಸುಗುಣ ಟೀಚರ್ ಬಂದಿದ್ದಾರೆ. ನಂತರ ನಿವೃತ್ತಿ ಆದವರು 2022ರಲ್ಲಿ ನಮ್ಮ ಇವರು 2020ರಲ್ಲಿ ಯೋಜಿನ್ ಟೀಚರು ನಿವೃತ್ತಿ ಆಗಿದ್ದಾರೆ. ತುಂಬ ಹಿರಿಯ ಶಿಕ್ಷಕಿ, ಒಳ್ಳೆ ತಾಳ್ಮೆಯವರು, ತುಂಬ ಅವರು ಕೂಡ ಹಾಗೆ ದಾನ ಮಾಡೋದ್ರಲ್ಲಿ ಮಕ್ಕಳನ್ನು ತುಂಬ ಮುದ್ದು ಮಾಡ್ತಾ ಇದ್ರು ಅವರು. ಮಕ್ಕಳಂದರೆ ತುಂಬ ಪ್ರೀತಿಯವರಿಗೆ, ಎಷ್ಟು ಬಡವರಂದರೆ ಅಷ್ಟು ಬಡವರಿಗೆ ಅವರು ಸಹಾಯ ಮಾಡ್ತಾರೆ. ಅಂತಹ ಒಂದು ಗುಣ ಅವರಿಗೆ. ಎಂಥ ಕಷ್ಟಗಳಿದ್ರು ಏನಿದ್ರು ನಾವು ಅವರ ಹತ್ರ ಮಾತನಾಡಿಕೊಳ್ತಾ ಇದ್ದೆವು, ನಾವೊಂದು ಮನೆಯವರಾಗಿ ಇದ್ದೆವು. ಇನ್ನು ನಮ್ಮ ಶಿಕ್ಷಕರು, ನಮ್ಮಲ್ಲಿರುವಂಥ ಶಿಕ್ಷಕರು ಉಷಾ ಟೀಚರು, ಪ್ರೇಮಲತಾ ಟೀಚರು, ನಾಗೇಂದ್ರ ಸರ್, ನಾವು ಹೇಳಿದರೆ ಅದಕ್ಕೆ ನನಗೆ ಸಮಯ ಸಾಕಾಗಲಿಕ್ಕಿಲ್ಲ. ನಾವೊಂದು ಮನೆಯಾಗಿದ್ದೇವೆ, ಒಂದು ಸೂರಿನಡಿಯಲ್ಲಿ ಒಂದು ಕುಟುಂಬ ಇದ್ದ ಹಾಗೆ. ಈಗ ತಾಯಿಯನ್ನು ಮಕ್ಕಳು ಬಿಟ್ಟು ಹೇಗೆ ಅಗಲಿ ಹೋಗ್ತಾರೆ, ಅಥವಾ ಮಕ್ಕಳನ್ನು ತಾಯಿ ಬಿಟ್ಟು ಹೇಗೆ ಅಗಲಿ ಹೋಗ್ತಾರೆ, ಆ ಥರದ ನೋವು ನಮಗೆ ಆಗ್ತಾ ಉಂಟು. ಹೇಳಿಕೆ ಅದನ್ನಾಗೋದಿಲ್ಲ, ನನಗೀಗ ಬರೋದಿಲ್ಲ. ಬಂದರೆ ನಾನು ಖಂಡಿತ ಅತ್ತೇ ಬಿಡ್ತೇನೆ, ಅದಕ್ಕೆ ನಾನು ಅದರ ವಿಷಯವಾಗಿ ಮಾತನಾಡುವುದಿಲ್ಲ. ಮತ್ತು ನಮ್ಮ ಹೈಸ್ಕೂಲಿನ ಅಧ್ಯಾಪಕರು ಎಲ್ಲರೂ, ಮುಖ್ಯೋಪಾಧ್ಯಾಯರಿಂದ ಹಿಡಿದು ಇಂದು ಮುಖ್ಯೋಪಾಧ್ಯಾಯರು ನಮ್ಮ ಜೊತೆ ಬರಬೇಕಿತ್ತು. ಅವರ ಬಗ್ಗೆ ನಾನು 2 ಮಾತನಾಡ್ತೇನೆ. ದಿವಂಗತ ಶ್ರೀಮತಿ ಉಷಾಲತಾ ಟೀಚರ್ ಅವರು ತುಂಬ ಒಳ್ಳೆಯ ಮೃದು ಮನಸ್ಸಿನ ವ್ಯಕ್ತಿಯವರು. ಅವರ ಬಗ್ಗೆ ಏನು ಹೇಳಿದ್ರು ಹೆಚ್ಚಾಗಲಿಕ್ಕಿಲ್ಲ. ಅವರು ತುಂಬ ಅಂದರೆ ಅವರು ನನಗೆ ಒಂದು ಮೊನ್ನೆ ಹೇಳಿದರು, ನಾವು ಇಷ್ಟರವರೆಗೆ 2 ಚೇರ್ ಇತ್ತು ಟೀಚರು, ಈ ಸಲ ನಾವು 3 ಚೇರ್ ಹಾಕಿ ಕೂತ್ಕೊಳ್ತೇವೆ, ನಮಗೆ ಒಟ್ಟಿಗೆ ಸೆಂಡ್ ಆಫ್ ಆಗ್ತದೆ ಅಂತ. ಆದರೆ ದುರ್ದೈವ ಏನೋ ಅವರ ಆಯುಷ್ಯ ಕಡಿಮೆಯಾಗಿ ಪರಮಾತ್ಮನು ಅವರನ್ನು ಆ ಲೋಕಕ್ಕೆ ತೆಗೆದುಕೊಂಡು ಹೋದರು. ಅವರ ಆತ್ಮಕ್ಕೆ ಪರಮಾತ್ಮನು ಚಿರಶಾಂತಿಯನ್ನು ನೀಡಲೆಂದು ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಇನ್ನು ನಮ್ಮ ಪ್ರೌಢಶಾಲೆಯ ಎಲ್ಲ ಶಿಕ್ಷಕರು, ಮೇಲೂ ಇಲ್ಲ ಕೀಳು ಇಲ್ಲ, ಯಾರು ಮೇಲೂ ಅಲ್ಲ ಯಾರು ಕೀಳು ಅಲ್ಲ, ಎಲ್ಲ ರೀತಿಯಲ್ಲಿ ಕೂಡ ಅವರು ನಮಗೆ ಸಹಕರಿಸ್ತಿದ್ರು. ನಾವು ಕೂಡ ಹಾಗೆ ತುಂಬ ಆತ್ಮೀಯತೆ. ಅವರು ಹೈಸ್ಕೂಲ್ನವರು, ನಾವು ಪ್ರೈಮರಿ ಅವರು, ಇಷ್ಟರವರೆಗೆ ಒಂದು ಭೇದ ಮಾಡಿದ್ದಿಲ್ಲ. ನಾವು ಅವರು ಒಂದೇ ಮನೆಯ ಕುಟುಂಬದಾಗಿ ನಾವು ಬೆಳೆದುಕೊಂಡು ಬಂದಿದ್ದೇವೆ. ಎಲ್ಲರಿಗೂ, ನಮ್ಮ ಪ್ರೌಢಶಾಲೆಯ ಎಲ್ಲರಿಗೂ ನಾನು ನನ್ನ ಗೌರವವನ್ನು ಸಲ್ಲಿಸುತ್ತೇನೆ. ಇನ್ನು ನನ್ನ ವಿದ್ಯಾರ್ಥಿಗಳ ಮಕ್ಕಳು ಹಾಗೆ ಸ್ವಲ್ಪ ಪೋಖರಿ ಮಾಡ್ತಾರೆ, ನಾವು ಗೌಜಿ ಮಾಡ್ತೇವೆ. ನಾವು ಒಳ್ಳೆಯದಕ್ಕೆ ಮಕ್ಕಳಿಗೆ ಹೇಳೋದು, ಯಾರ ವಿದ್ಯಾರ್ಥಿಗಳ ಬಳಿಯೂ ದ್ವೇಷ ಅಂತ ಇಲ್ಲ. ಮಕ್ಕಳು ಒಳ್ಳೆಯ ಗುಣನಡತೆಗಳನ್ನು ಕಲಿಬೇಕು, ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಆಗಬೇಕೆಂಬ ಉದ್ದೇಶದಿಂದ ನಾವು ಮಕ್ಕಳನ್ನು ಜೋರು ಮಾಡ್ತೇವೆ. ಮಕ್ಕಳಿದ್ರೇನೆ ನಮಗೆ ಶಾಲೆ. ಮಕ್ಕಳಿಲ್ಲದಿದ್ದರೆ ಏನೂ ಇಲ್ಲ. ತುಂಬ ಶಾಲೆಗಳು ಇದೇ ರೀತಿ ಮುಚ್ಚಿ ಹೋಗಿದೆ, ನಮ್ಮ ಶಾಲೆ ಹಾಗೆ ಆಗಬಾರ್ದು ಎಂಬ ಒಂದು ನಿಟ್ಟಿನಲ್ಲಿ ಎಲ್ಲರ ಆಡಳಿತ ಮಂಡಳಿಯವರು, ಉಪಾಧ್ಯಾಯರು ಎಲ್ಲರೂ ತುಂಬ ಶ್ರಮ ಪಡ್ತಾ ಇದ್ದೇವೆ. ಇನ್ನು ನಮ್ಮಲ್ಲಿ ಹೈಸ್ಕೂಲಲ್ಲಿದ್ದಾರೆ ಪಠ್ಯೇತರ ಇವರು ಕ್ಲರ್ಕ್ ಮತ್ತು ನಮ್ಮ ರವಿಶಣ್ಣ ಅವರಿಗೂ ನಾನು ತುಂಬ ಗೌರವವನ್ನು ಸಲ್ಲಿಸುತ್ತೇನೆ. ಮತ್ತು ನಮ್ಮ ಅಡುಗೆಯವರು, ಹೈಸ್ಕೂಲ್ನವರು, ಪ್ರೈಮರಿಯವರು 7 ಮಂದಿ ಅಡುಗೆಯವರಿದ್ದಾರೆ. ಬಹಳ ಒಳ್ಳೆಯ ಮನುಷ್ಯರು, ತುಂಬ ಪ್ರೀತಿ, ತುಂಬ ಗೌರವದಿಂದ ನಮ್ಮನ್ನೆಲ್ಲ ನಡೆಸಿಕೊಂಡು ಹೋಗ್ತಾರೆ. ಅವರಿಗೂ ಕೂಡ ನಾನು ಗೌರವವನ್ನು ಸಲ್ಲಿಸುತ್ತೇನೆ. ಇಂದು ಕೊನೆಯ ದಿನ, ನಿವೃತ್ತಿ ಹೊಂದಿದ ನಮ್ಮನ್ನು ಒಳ್ಳೆ ರೀತಿಯಲ್ಲಿ, ಉತ್ತಮ ರೀತಿಯಲ್ಲಿ ನಮ್ಮನ್ನು ಬೀಳ್ಕೊಡುಗೆ ಕಾರ್ಯಕ್ರಮ ಮಾಡಿ ನಮ್ಮನ್ನು ಕಳಿಸಿಕೊಟ್ಟು ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೆರವೇರಿಸಿದ ನಮ್ಮ ಆಡಳಿತ ಮಂಡಳಿ ಹಾಗೂ ನಮ್ಮ ಎಲ್ಲ ಶಿಕ್ಷಕ ವೃಂದದವರಿಗೂ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಹಾಗೆ ಸರ್ಕಾರಿ ಪ್ರಾಥಮಿಕ ಶಾಲೆ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ನಮ್ಮನ್ನು ಸನ್ಮಾನಿಸಿದಿರಿ, ತಮಗೂ ಗೌರವವನ್ನು ಸಲ್ಲಿಸುತ್ತೇನೆ. ಅನುದಾನಿತ ಶಿಕ್ಷಕ ಸಂಘದ ಅಧ್ಯಕ್ಷರು ಬಂದಿದ್ದಾರೆ, ನಮ್ಮನ್ನು ಗೌರವಿಸಿದ್ದಾರೆ, ತಮಗೂ ಸರ್ ಧನ್ಯವಾದವನ್ನು ಸಲ್ಲಿಸ್ತೇನೆ. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ಇನ್ನು ಅನ್ನಪೂರ್ಣ ಮೇಡಮು, ಸುಷ್ಮಾ ಮೇಡಮು, BO ಸರ್ ಎಲ್ಲರೂ ಬಂದು ಬಹಳ ಪ್ರೀತಿಪೂರ್ವಕವಾಗಿ ನಮ್ಮನ್ನು ಸನ್ಮಾನಿಸಿದ್ದೀರಿ ಸರ್. ಈ ಸಂದರ್ಭದಲ್ಲಿ ತಮಗೂ ನನ್ನ ಪ್ರೀತಿಯ ಗೌರವವನ್ನು ಸಲ್ಲಿಸುತ್ತೇನೆ. ಮಾಧ್ಯಮ ಮಿತ್ರರಿದ್ದೀರಿ, ತಮಗೂ ನನ್ನ ಪ್ರೀತಿಯ ಗೌರವಗಳು. ನಾನು ಹೇಳುವುದು ಇಷ್ಟೇ, ನಮ್ಮ ಶಾಲೆ ಬೆಳಗಬೇಕು, ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕು. ನನ್ನಿಂದ ಏನು ಸಹಾಯ ಆಗ್ತದೆ, ಇನ್ನು ಮುಂದೆಯೂ ನನ್ನ ಸಹಾಯವನ್ನು ನನಗೆ ದೇವರು ಅಂತಹ
ಭಾಗ್ಯ ಕೊಡಲಿ. ನನ್ನ ಸಹಾಯ ಯಾವತ್ತೂ ಈ ಶಾಲೆಗೆ ಇದೆ. ತಮಗೆಲ್ಲರಿಗೂ ಮತ್ತೊಮ್ಮೆ ನಾನು ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಬೀಳ್ಕೊಡಿ ಕಾರ್ಯಕ್ರಮಕ್ಕೆ ಕೆಲವರು ಪೋಷಕರು ಬಂದಿದ್ದಾರೆ. ಟೀಚರ ಮನೆಯವರು, ಲಕ್ಷ್ಮೀ ಟೀಚರ ಮನೆಯವರಿದ್ದಾರೆ, ನನ್ನ ಮನೆಯವರೆಲ್ಲರೂ ಬಂದಿದ್ದೀರಿ. ನಮ್ಮ ಪ್ರೀತಿಯಿಂದ ಅಲ್ಲಿ ಅಮಿತ ಟೀಚರು, ಶೋಭಾ ಟೀಚರು ಎಲ್ಲರೂ ಬಂದಿದ್ದೀರಿ. ಟೀಚರ್, ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ಗೌರವವನ್ನು ಸಲ್ಲಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ನಾನು ಕೊನೆಗೊಳಿಸುತ್ತೇನೆ. ವಂದನೆಗಳು. ಧನ್ಯವಾದಗಳು ನಮ್ಮ ಸುಮಲತಾ ಟೀಚರ್ ಅವರಿಗೆ. ಅವರ ಅನಿಸಿಕೆಗಳನ್ನ ವ್ಯಕ್ತಪಡಿಸಲೇಬೇಕಿತ್ತು. ಒಂದು 4 ಪೇಜ್ ಇತ್ತು, ಒಂದು 2-3 ಮಾತುಗಳಲ್ಲ, ಅರ್ಧ ಗಂಟೆಯ ಮಾತುಗೆ ಆಗಿದೆ. ಅವರಿಗೆ ಇನ್ನೂ ಇತ್ತು, ತುಂಬ ಇತ್ತು, ಅನಿಸಿಕೆಗಳು ಹೇಳಲಿಕ್ಕೆ ತುಂಬ ಇದೆ. ಸಮಯದ ಅಭಾವದಿಂದ ಅವರು ಅರ್ಧಕ್ಕೆ ಮೊಟಕುಗೊಳಿಸಿದ್ದಾರೆ ಅಂತೇಳಿ ಭಾವಿಸ್ತೇನೆ. ಆದರೂ ಕೂಡ ಕಡೆಯಲ್ಲಿ ಒಂದು ಮಾತು ಹೇಳಿದರು, ಬಹಳ ಖುಷಿಯಾಯಿತು. ನಮ್ಮ ಸಹಕಾರ ಎಂದಿಗೂ ಹೀಗೇ ಇರ್ತದೆ, ಮುಂದುವರಿಯುತ್ತದೆ ಅಂತೇಳಿ. ಖಂಡಿತ ಅವರು ದೇಣಿಗೆ ಕೊಡುವುದಕ್ಕಿಂತಲೂ ಅವ್ರು ನಗು ನಗುತ್ತಾ ಶಾಲೆಗೆ ಆಗಾಗ ಬರ್ತಾ ಇದ್ರೆ ಅದೇ ದೊಡ್ಡ ಸಹಕಾರ ಅಂತೇಳಿ ಭಾವಿಸಿಕೊಂಡು ಅವರ ಪ್ರೀತಿ, ಅವರ ಗೌರವ, ಅವರ ಮುಗುಳ್ನಗೆ, ಅವರ ಆದರ್ಶ ವ್ಯಕ್ತಿತ್ವದ ಗುಣಗಳು ಎಂದಿಗೂ ನಮ್ಮ ಶಾಲೆಗೆ ಬೇಕೇ ಬೇಕು. ನಿಮ್ಮಿಂದ ತುಂಬ ಗುಣಗಳು ನಾವು ಕಲ್ತಿದ್ದೇವೆ. ಅಂತಹ ಆದರ್ಶಮಯಿ ಸುಮಲತಾ ಟೀಚರ್ ಅವರಿಗೆ ಹೃದಯಾಂತರಾಳದ ಧನ್ಯವಾದಗಳನ್ನು ಚಪ್ಪಾಳೆಯೊಂದಿಗೆ ಕೊಡೋಣ. ಅಭಿನಂದನೆಗಳು, ಧನ್ಯವಾದಗಳು. ಮುಂದಕ್ಕೆ ಲಕ್ಷ್ಮೀ ಟೀಚರ್ ಅವರ ಮಾತುಗಳನ್ನು ಕೇಳದೆ ಹೋಗಬೇಡಿ ಯಾರು. ಅವರ ಮಾತು ಮುಗಿದ ತಕ್ಷಣ ಸಣ್ಣ ಪುಟಾಣಿಗಳು ಫಸ್ಟ್ ಊಟಕ್ಕೆ ಹೋಗಿ ಮಕ್ಕಳೇ. ನಮ್ಮ ಲಕ್ಷ್ಮೀ ಟೀಚರ್ ಅವರು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ. ಅಧಿದೈವಗಳಾದ ತ್ರಿಶಕ್ತಿಗಳಿಗೆ ಶಿರಸಾ ಪ್ರಣಾಮಗಳನ್ನು ಮೊದಲು ಸಲ್ಲಿಸ್ತೇನೆ. ಸನ್ಮಾನ್ಯ ಸಭಾ ಅಧ್ಯಕ್ಷರೇ, ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರೇ, ಸಭೆಯಲ್ಲಿ ಆಸೀನರಾಗಿರುವ ಸರ್ವ ಸಭಾಸದರೇ, ಪ್ರೀತಿಯ ಮಕ್ಕಳೇ, ಮಾಧ್ಯಮ ಮಿತ್ರರೇ, ಛಾಯಾಗ್ರಾಹಕರೇ, ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಮೊದಲಾಗಿ ನಾನು ಸಲ್ಲಿಸ್ತೇನೆ. ವಿಸ್ತಾರವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನನ್ನ ಏನು ಭಾವನೆ ಅದನ್ನೆಲ್ಲವನ್ನು ನಮ್ಮ ಸುಮಲತಾ ಟೀಚರ್ ವ್ಯಕ್ತಪಡಿಸಿದ್ದಾರೆ. ನಾನೊಂದು ಚಿಕ್ಕದಾಗಿ 4 ಮಾತಾಡ್ತೇನೆ. ನನ್ನ ಜೀವನವನ್ನು ರೂಪಿಸಿದ ರೂಪಿಸಿದಂತಹ ಈ ಮಾತೃ ಸಂಸ್ಥೆಯನ್ನು ಬಿಟ್ಟು ಹೋಗುವುದೆಂದರೆ ನನ್ನ ಮನಸ್ಸು ಬಹಳ ಭಾರವಾಗುತ್ತಿದೆ. ಮಾತು ಮೌನವಾಗುತ್ತಿದೆ. ಕಂಗಳು ಹನಿಗೂಡುತ್ತಿವೆ. ತಾಯಿಯನ್ನು ಬಿಟ್ಟು ಅಗಲುತ್ತಿರುವ ಪುಟ್ಟ ಕಂದನಂತೆ ಮನ ತಳಮಳಿಸುತ್ತಿದೆ. ಇದು ನಿಜವಾದರೂ ಈ ಸತ್ಯವನ್ನು ನನಗೆ ಅರಗಿಸಿಕೊಳ್ಳಲಾಗುತ್ತಿಲ್ಲ. ಈ ಪವಿತ್ರವಾದ ವೃತ್ತಿಯನ್ನು ನನಗೆ ಒದಗಿಸಿದ ದೇವರಿಗೆ ಹಾಗೂ ನನ್ನ ತಂದೆ ತಾಯಿಯರಿಗೆ ನಾನು ಶಿರಸಾ ನಮಿಸ್ತೇನೆ. ನನ್ನೀ ಮಾತೃ ಸಂಸ್ಥೆಯಲ್ಲಿ ನನಗೆ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಪ್ರಸಕ್ತ ಕೋಶಾಧಿಕಾರಿಗಳು, ನಮ್ಮ ಶಾಲೆಯ ಮಾಜಿ ಸಂಚಾಲಕರು ಆದಂತಹ ಶ್ರೀ ಪಿ ಜಯರಾಮ ಆಳ್ವ ಇವರಿಗೆ ನನ್ನ ಕೃತಜ್ಞತೆಯನ್ನು ನಾನು ಮೊದಲಾಗಿ ಸಲ್ಲಿಸ್ತೇನೆ. ಶಾಲೆಯಲ್ಲಿ ನನ್ನ ಕರ್ತವ್ಯ ನಿರ್ವಹಿಸಲು ಶಾಲೆಯ ಮಾಜಿ ಸಂಚಾಲಕರಾದ ಶ್ರೀ ಜಯರಾಮ ಶೆಟ್ಟಿ, ಶ್ರೀ ಪಿ ಜಯರಾಮ ಆಳ್ವ ಹಾಗೂ ಪ್ರಸಕ್ತ ಸಂಚಾಲಕರಾದ ಶ್ರೀ ಕೆ ಸೋಮಶೇಖರ ಚೌಟ, ಶ್ರೀ ಶಾಲಾ ಆಡಳಿತ ಮಂಡಳಿಯ ಮಾಜಿ ಅಧ್ಯಕ್ಷರಾದ ಶ್ರೀ ಮುದಲೆಮಾರು ಪ್ರಹ್ಲಾದ ರೈಗಳು ಮತ್ತು ಪ್ರಸ್ತುತ ಅಧ್ಯಕ್ಷರಾದ ಶ್ರೀ ಕೆ ಎನ್ ಆಳ್ವ ಅವರು, ಕಾರ್ಯದರ್ಶಿಗಳಾದ ಶ್ರೀ ಎಂ ರಾಜ್ಕುಮಾರ್ ಶೆಟ್ಟಿ ಹಾಗೂ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಎಲ್ಲ ಪದಾಧಿಕಾರಿಗಳು, ಸರ್ವ ಸದಸ್ಯರು ನನ್ನ ಈ ಕಾರ್ಯದಲ್ಲಿ ನೀಡಿದಂತಹ ಪ್ರೋತ್ಸಾಹವನ್ನು ನಾನೆಂದೂ ಮರೆಯುವಂತಿಲ್ಲ. ನನ್ನ ಈ ವಿದ್ಯಾಮಂದಿರದಲ್ಲಿ ನನಗೆ ಬೆನ್ನೆಲುಬಾಗಿ ನಿಂತು ಮಾರ್ಗದರ್ಶನ ನೀಡಿದಂತಹ ಮುಖ್ಯೋಪಾಧ್ಯಾಯರಾದ ದಿವಂಗತ ಶ್ರೀ ಕೆ ಜಯರಾಮ ಕೊಂಡೆ ಅವರು, ದಿವಂಗತ ಶ್ರೀ ಎಸ್ ಸಂಜೀವ ಶೆಟ್ಟಿಯವರು, ಶ್ರೀಮತಿ ಯಶೋಧ, ಶ್ರೀಮತಿ ನಥಾನಿಯಲ್ ಎಡ್ವರ್ಡ್ ಐಮನ್, ಶ್ರೀ ಕೆ ರಾಧಾಕೃಷ್ಣ ರೈ ಇವರನ್ನು ನಾನು ಸದಾ ಸ್ಮರಿಸುತ್ತೇನೆ. ನನ್ನ ಈ ಸಂಸ್ಥೆಯಲ್ಲಿ ನನ್ನ ಒಡನಾಡಿಗಳು, ನನ್ನ ಮೇಲೆ ಪ್ರೀತಿಯ ಮಳೆಯನ್ನೇ ಸುರಿಸಿದಂತಹ ನನ್ನ ಜೊತೆಗಾರರಾದ ದಿವಂಗತ ಶ್ರೀಮತಿ ನಾಗವೇಣಿಯವರು, ಶ್ರೀಮತಿ ನಳಿನಿಯವರು, ಶ್ರೀ ಸುಬ್ರಹ್ಮಣ್ಯ ಸರ್ ಅವರು, ರತಿ ಮಾಸ್ಟರ್ ಅವರು, ಶ್ರೀ ಭೀಮಪ್ಪ ಮಾಸೂರ್ ಅವರು, ಶ್ರೀಮತಿ ಯೌಜಿನ್ ಟೀಚರ್ ಅವರು, ಶ್ರೀ ಪಿ ರಾಧಾಕೃಷ್ಣ ರೈ ಅವರು, ಶ್ರೀಮತಿ ಸುಗುಣ ಟೀಚರ್, ಶ್ರೀಮತಿ ಉಷಾ ಟೀಚರ್, ಶ್ರೀಮತಿ ಸುಮಲತಾ ಟೀಚರ್, ಶ್ರೀಮತಿ ಪ್ರೇಮಲತಾ ಟೀಚರ್, ಶ್ರೀ ನಾಗೇಂದ್ರ ನಾಯ್ಕ, ಶ್ರೀಮತಿ ಅನಿತಾ, ಶ್ರೀಮತಿ ಪ್ರಶ್ಮಾ ಇವರ ಸಹಕಾರವನ್ನು ನಾನೆಂದೂ ಮರೆಯಲಾರೆ. ಸೇವೆಯಲ್ಲಿರುವಾಗ ಜೊತೆಯಾಗಿ ಕಾರ್ಯನಿರ್ವಹಿಸಿ ಇಂದು ಜೊತೆಯಾಗಿ ವಿದಾಯ ಹೊಂದುತ್ತಿರುವಂತಹ ಶ್ರೀಮತಿ ಸುಮಲತಾ ಟೀಚರ್ ಬಗ್ಗೆ ಒಂದು ಮಾತನ್ನು ನಾನಿಂದು ಹೇಳಲೇಬೇಕು.
ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ಗಾದೆ ಮಾತು ಇವರಿಗೆ ಅನ್ವರ್ಥ. ಹಮ್ಮು ಬಿಮ್ಮುಗಳಿಲ್ಲದ ಸರಳ ವ್ಯಕ್ತಿತ್ವ, ಹಾಲಲ್ಲಿ ಹಾಲಾಗಿ ನೀರಲ್ಲಿ ನೀರಾಗಿ ಬೆರೆತು ಹೋಗುವಂತಹ ಪ್ರೀತಿಯ ಮನಸ್ಸು ಇವರದು. ಅದೇ ರೀತಿ ನನ್ನ ಜೊತೆಯಾಗಿ ದುಡಿದಂತಹ ಎಲ್ಲ ಅಧ್ಯಾಪಕರು ಕೂಡ ಅಷ್ಟೇ. ಬಹಳ ಒಂದು ನಾವು ಈಗಾಗಲೇ ಹೇಳಿದರು, ಪುನಃ ಪುನಃ ಅದನ್ನು ಹೇಳೋದಿಲ್ಲ, ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರಿದ್ದಂತೆ. ಮನೆಯಲ್ಲಿ ಒಂದು ಕುಟುಂಬ ಆದರೆ ಶಾಲೆಯಲ್ಲಿ ನಮ್ಮದೊಂದು ಕುಟುಂಬ. ಬೆಳಿಗ್ಗೆ ನನ್ನ ಮಕ್ಕಳು ಚಿಕ್ಕದಿರುವಾಗ ಏನಾದರೂ ಅಸೌಖ್ಯ ಆದರೆ ನಮಗೆ ಶಾಲೆಗೆ ಬಂದ ಮೇಲೆ ಅದು ನೆನಪಿಲ್ಲ. ಸಾಯಂಕಾಲ ಶಾಲೆ ಬಿಟ್ಟ ಮೇಲೆ ಬಸ್ಸಲ್ಲಿ ಕೂತ್ಕೊಳ್ಳೋಕೆ ನೆನಪು, ಇವತ್ತು ಅವಳಿಗೆ ಜ್ವರ ಬರ್ತಾ ಇತ್ತು ಅಂತ ಹೇಳಿ. ಅಷ್ಟು ನಾವು ಶಾಲೆಯಲ್ಲಿ ತೊಡಗಿಸಿಕೊಂಡವರು. ಅಂತಹ ಒಂದು ಪ್ರೀತಿ ಪಾತ್ರ ಕುಟುಂಬ ನಮ್ಮ ಈ ಶಾಲೆದ್ದು ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ. ನನ್ನ ಶಾಲಾ ಮಕ್ಕಳ ಪ್ರೀತಿಯ ಬಗ್ಗೆ ನಾನಿಂದು ಹೇಳಲೇಬೇಕು. ನಾನು ಸ್ವಲ್ಪ ಜೋರಿನ ಟೀಚರ್ ಹೌದು, ಬೆತ್ತದ ಪ್ರಯೋಗವೂ ನನ್ನಿಂದ ನಡೆದಿದೆ. ಆದರೆ ಮನಸ್ಸಿನ ಆಳದಿಂದ ನನಗೆ ಮಕ್ಕಳೆಂದರೆ ಬಹಳ ಪ್ರೀತಿ. ನನ್ನ ಮನೆಯ ಮಕ್ಕಳನ್ನು, ಶಾಲೆಯ ಮಕ್ಕಳನ್ನು ಸಮಾನವಾಗಿ ಪ್ರೀತಿಸಿದವಳು ನಾನು. ಇಂದು ನನ್ನ ಹಳೆ ವಿದ್ಯಾರ್ಥಿಗಳು ಸಿಕ್ಕಿದಾಗ ಬಹಳ ಪ್ರೀತಿಯಿಂದ ನನ್ನನ್ನು ಗುರುತಿಸಿ ಮಾತಾಡಿಸ್ತಾರೆ. ಅದೇ ರೀತಿ ಶಾಲಾ ಮಕ್ಕಳ ನಗುಮೊಗದ ಪ್ರೀತಿಯ ನಮಸ್ಕಾರ ನಮ್ಮೆಲ್ಲ ಶಿಕ್ಷಕ ಬಂಧುಗಳಿಗೆ ಒಂದು ಟಾನಿಕ್ ಇದ್ದ ಹಾಗೆ. ನನ್ನ ಎಲ್ಲ ಕಾರ್ಯಗಳಿಗೂ ಸ್ಫೂರ್ತಿಯ ಸೆಲೆಯಾದವರು ನನ್ನ ಪತಿ ಹಾಗೂ ನನ್ನ ಮಕ್ಕಳು. ಅವರ ಬೆಂಬಲವಿಲ್ಲದಿದ್ದರೆ ನಾನು ಇಷ್ಟೆಲ್ಲ ಸಾಧಿಸಲು ಖಂಡಿತ ಸಾಧ್ಯವಾಗುತ್ತಿರಲಿಲ್ಲ. ಭಗವಂತ ವರಪ್ರಸಾದವಾಗಿ ನೀಡಿದ ನನ್ನ ಪತಿ, ನನ್ನ ಮಕ್ಕಳು, ಅಳಿಯಂದಿರು ಹಾಗೂ ನನ್ನ ಕುಟುಂಬದವರಿಗೆ ನಾನು ಎಂದೆಂದೂ ಚಿರಋಣಿ. 28/11/1991 ಗುರುವಾರದಂದೇ ನಾನು ಈ ವಿದ್ಯಾಸಂಸ್ಥೆಗೆ ಸೇವೆಗೆ ಸೇರಿದೆ. ಇಂದು 5/6/2025 ಗುರುವಾರದಂದೇ ನಿವೃತ್ತಿ ಹೊಂದುತ್ತಿರುವುದು ನನ್ನ ಆರಾಧ್ಯ ದೇವರಾದ ಗುರು ರಾಘವೇಂದ್ರರ ಕೃಪೆ. ಅದೇ ನನ್ನನ್ನು ಉಳಿಸಿ ಬೆಳೆಸಿ ರಕ್ಷಿಸ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದೇ ರೀತಿ ನಮ್ಮ ಪ್ರೌಢಶಾಲೆಯ ಎಲ್ಲ ಪ್ರಸಕ್ತ ಮುಖ್ಯೋಪಾಧ್ಯಾಯರು, ಅಧ್ಯಾಪಕರು, ಅದೇ ರೀತಿ ನಿವೃತ್ತ ಮುಖ್ಯೋಪಾಧ್ಯಾಯರು, ಅಧ್ಯಾಪಕರು ಇರ್ಬೋದು, ಶಾಲಾ ಸಿಬ್ಬಂದಿ ಇರ್ಬೋದು, ನಮ್ಮ ಹಾಗೂ ಪ್ರೌಢಶಾಲಾ ಅಡಿಗೆಯ ಸಿಬ್ಬಂದಿ ಇರ್ಬೋದು, ಎಲ್ಲರೂ ನನ್ನ ಮೇಲೆ ತೋರಿಸಿದಂಥ ಪ್ರೀತಿಗೆ ನಾನು ಚಿರಋಣಿಯಾಗಿದ್ದೇನೆ. ತಿಳಿಯದೆಯೋ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಎಂದು ಎಲ್ಲರನ್ನು ಕೇಳಿಕೊಳ್ತೇನೆ. ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಅಧೀನಕ್ಕೆ ಒಳಪಟ್ಟ ಆಂಗ್ಲ ಮಾಧ್ಯಮ ಶಾಲೆ, ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಗಳು ಇನ್ನೂ ಬೆಳಗಲಿ, ಹೆಸರು ವಾಸಿಯಾಗಲಿ ಎನ್ನುವಂತಹ ಹೃದಯಾಂತರಾಳದ ಹಾರೈಕೆ ನನ್ನದು. ನನ್ನಿಂದ ಏನಾದರೂ ಈ ಸಂಸ್ಥೆಗೆ ಅಳಿಲು ಸೇವೆ ಇನ್ನು ಮುಂದೆಯೂ ನಾನು ಕೊಡಲಿಕ್ಕೆ ನಾನು ಸಿದ್ಧಳಾಗಿದ್ದೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ನಿಮ್ಮೆಲ್ಲರ ಪ್ರೀತಿಗೆ, ಅದನ್ನು ನೀವೆಲ್ಲರೂ ನನಗೆ ತೋರಿಸಿದಂತಹ ಆ ರೀತಿಗೆ ನನ್ನ ಕಣ್ಣ ಹನಿಗಳೇ ಕಾಣಿಕೆ. ಧನ್ಯವಾದಗಳು. ಯಾವ ರೀತಿ ಧನ್ಯವಾದ ಹೇಳುವುದೋ ಗೊತ್ತಾಗ್ತಾ ಇಲ್ಲ. ಇರುವರು ಕೂಡ ಅವರ ಮಾತನಾಡಿದ ರೀತಿ ನೀತಿ ನೋಡಿದರೆ ನಮ್ಮ ಸಂಸ್ಥೆಯೊಟ್ಟಿಗೆ, ಮಕ್ಕಳೊಟ್ಟಿಗೆ ಯಾವ ರೀತಿಯ ಬಾಂಧವ್ಯವನ್ನು ಇಟ್ಟುಕೊಂಡಿದ್ದರು ಎನ್ನುವಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ. ಲಕ್ಷ್ಮೀ ಟೀಚರ್ ಅಂತೂ ಬಹಳ ನಮಗೆಲ್ಲ ಗೊತ್ತಿರುವ ಹಾಗೆ ವಿದ್ಯಾರ್ಥಿಗಳನ್ನ ಅಷ್ಟೊಂದು ಪ್ರೀತಿಯಿಂದ ನೋಡಿಕೊಳ್ಳುವಂಥ ಒಬ್ಬರು ಟೀಚರು. ಅವರು ಸುಮಾರು 36 ವರ್ಷ 6 ತಿಂಗಳು ಈಗಾಗಲೇ ಈ ಸಂಸ್ಥೆಯಲ್ಲಿ ದುಡಿದಿದ್ದಾರೆ. ಅವರಿಗೆ ಹೃದಯಾಂತರಾಳದ ಅಭಿನಂದನೆಗಳು, ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ, ಇದೀಗ ಧನ್ಯವಾದ ಕಾರ್ಯಕ್ರಮ ನಾಗೇಂದ್ರ ಮಾಸ್ಟರ್ ಅವರಿಂದ. ಧನ್ಯವಾದವನ್ನು ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ KN ಆಳ್ವಾರ್ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಹಾಗೂ ನಮ್ಮ ಶಾಲಾ ಸಂಚಾಲಕರಾದಂಥ ಸೋಮಶೇಖರ್ ಚೇಟ್ ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೂ ಶಾಲಾ BO ಸರ್ ಆದಂಥ ಈಶ್ವರ್ ಸರ್ರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಸರ್ವ ಸದಸ್ಯರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೂ ಶಿಕ್ಷಕ, ಎರಡೂ ಶಾಲೆಗಳ ಶಿಕ್ಷಕ ವೃಂದದವರಿಗೂ ಧನ್ಯವಾದಗಳು. ಬಂದಂಥ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಸರ್ವ ಸದಸ್ಯರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು.